ಧನ್ಯವಾದ. ಹರಿ ಓಂ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಿನ್ನೆಯವರೆಗೆ ವಿದ್ವಾಂಸ ಸನ್ಮಾನ್ಯ ಬ್ರಹ್ಮಣ್ಣಾಚಾರ್ಯ ಅವರ ಭಾಗವತ ಸಪ್ತಾಹ ಸಂಪನ್ನಗೊಂಡಿದೆ. ಇವತ್ತಿನಿಂದ ವಿಷ್ಣು ಸಹಸ್ರನಾಮದ ಮಹಿಮೆಯ ಬಗ್ಗೆ ವಿದ್ವಾಂಸರಾದ ಸನ್ಮಾನ್ಯ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು ಬಂದಿದ್ದಾರೆ. ನಾಡಿನ ಶ್ರೇಷ್ಠ ವಿದ್ವಾಂಸರು, ಅವರಿಗೆಲ್ಲ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ ದ್ವಾರಕನಾಥ್ ಭವನ ಸಮಿತಿಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ವೇದಿಕೆಗೆ ವಿನಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನ್ಯರು ದಯವಿಟ್ಟು ಅಣ್ಣಪ್ಪ ಕಾಮತ್ರ ಅವರಿಗೆ ವೇದಿಕೆಗೆ ಬರಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಅವರ ಹತ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅತ್ಯಂತ ಹಿರಿಯರು, ಸುಮಾರು 75 ವರ್ಷ ವಯಸ್ಸಿನ ಅರಳು ಮಲ್ಲಿಗೆ ಪಾರ್ಥ ವಿದ್ಯಾ ವಾಚಸ್ಪತಿ, ದಾಸ ಸಾಹಿತ್ಯ ಪ್ರದ್ಯುಮ್ನ, ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಅವರು ಹೋಗಬೇಕಾಗಿಲ್ಲ, ಅವರನ್ನು ಹುಡ್ಕೊಂಡು ಬರ್ತಾ ಇವೆ. ಆಮೇಲೆ ಸಾಮಾನ್ಯವಾಗಿ ಗೀತೆ ಅಂತ ಹೇಳಿದ್ರೆ ಭಗವದ್ಗೀತೆ ಅಂತ ಗೊತ್ತಾಗತ್ತೆ ನಮಗೆ. ದಾಸ ಸಾಹಿತ್ಯ ಅಂತ ಹೇಳಿದ್ರೆ ಅದು ಅರಳು ಮಲ್ಲಿಗೆ ಅವರು ಅಂತೇಳಿ ಅರ್ಥ. ಅರಳು ಮಲ್ಲಿಗೆಯವರು ಅರಳು ಹುರಿದಂತೆ ಮಾತಾಡ್ತಾರೆ. ಅವರ ವಿದ್ವತ್ತು, ಅವರ ಮಾತಿನ ಗತ್ತು ನಮ್ಮ ಹೆಮ್ಮೆ. ಅವರು ಕರ್ನಾಟಕದ ಸ್ವತ್ತು. ಅವರ ಹೆಸರಿನಲ್ಲಿದೆ ಪಾರ್ಥ. ಅವರು ಮಾತಿನಲ್ಲಿ ಅತ್ಯಂತ ಸಮರ್ಥ. ದಾಸ ಸಾಹಿತ್ಯದ ಬಗ್ಗೆ ಅಪಾರ ಅಧ್ಯಯನ. ಅವರ ಮಾತು ಅಮೃತ ಧಾರೆ. ಸಮಾಜದಲ್ಲಿ ಈ ಎಲ್ಲ ವಿಷಯಗಳು ಗೊತ್ತಿಲ್ಲ ಎಂಬುದು ಅವರ ವೇದನೆ. ದಾಸ ಸಾಹಿತ್ಯದ ಬಗ್ಗೆ ಅವರ ಸಂವೇದನೆ, ಅದಕ್ಕಾಗಿ ನಿಮ್ಮಲ್ಲಿ ಅವರ ನಿವೇದನೆ. ಸನ್ಮಾನ್ಯರು ಹುಟ್ಟಿದ್ದು ದೊಡ್ಡಬಳ್ಳಾಪುರದ ಅರಳು ಮಲ್ಲಿಗೆಯಲ್ಲಿ 1948. ಅವರ ತಂದೆ ಪೂಜ್ಯರಾದ ಕೃಷ್ಣಮೂರ್ತಿರಾವ್, ಅವರ ಮಾತೃಶ್ರೀಯವರು ಶ್ರೀಮತಿ ರಂಗಮ್ಮನವರು. ದೊಡ್ಡಬಳ್ಳಾಪುರದಲ್ಲಿ ಹೈಸ್ಕೂಲ್ ಓದಿ ಬೆಂಗಳೂರಿನ RC ಕಾಲೇಜಿನಲ್ಲಿ BCom ಮತ್ತು ಸೆಂಟ್ರಲ್ ಕಾಲೇಜಿನಲ್ಲಿ MCom ಪದವಿಯನ್ನು ಪಡೆದು ಅವರು 4 ಡಿಗ್ರಿಗಳು ಅಂದರೆ MCom, MBA, MPhil 4 ಪದವಿಗಳು, 28 ವರ್ಷಗಳ ಕಾಲ MES ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಉಪನ್ಯಾಸರಾಗಿ ಸೇವೆ. ಈಗಲೂ ಅನೇಕ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಲಹೆಗಾರರು ಮತ್ತು ವಿಶೇಷ ಆಹ್ವಾನಿತ ಸಂಪನ್ಮೂಲ ವ್ಯಕ್ತಿಯಾಗಿ, ರಿಸೋರ್ಸ್ ಪರ್ಸನ್ ಆಗಿ ಹಿ ವಿಸಿಟ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್, ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಅಬ್ರಾಡ್ ಆಲ್ಸೋ. ಅತ್ಯಂತ ಪ್ರತಿಷ್ಠಿತ ಅಮೇರಿಕ, ಇಂಗ್ಲೆಂಡ್ ಇಲ್ಲೆಲ್ಲ ಹೋಗಿ ದಾಸ ಸಾಹಿತ್ಯ, ವಿಷ್ಣು ಸಹಸ್ರನಾಮದ ಬಗ್ಗೆ ಅತ್ಯಂತ ಚೆನ್ನಾಗಿ ಅದ್ಭುತವಾಗಿ ಮಾತಾಡುವಂತಹ ಧೀಮಂತ ವ್ಯಕ್ತಿ. ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಶತಮಾನ ಕಂಡ ವಿಸ್ಮಯ. ವಿದ್ಯಾ ವಾಚಸ್ಪತಿ, ಕವಿವಿಧಿಗಳು. ಅರಳು ಮಲ್ಲಿಗೆಯ ಪ್ರವಚನವೆಂದರೆ ಅಮೃತ ಧಾರೆ. ಅವರು ಮಾತಾಡುವ ಪ್ರತಿ ಪದವು ಶುಭ ಪದ, ಸಂಪದ, ಸಿರಿಪದ, ಹರಿಪದ. ಪ್ರಪಂಚದ ನಾನಾ ರಾಷ್ಟ್ರಗಳಲ್ಲಿ ಧರ್ಮದ ಜ್ಯೋತಿ, ಹರಿದಾಸ ಜ್ಯೋತಿ, ಸಹಸ್ರಾರು ಜ್ಞಾನ ಜ್ಯೋತಿಗಳನ್ನು ಬೆಳಗಿಸಿರೋ ಪರಂ ಜ್ಯೋತಿ ಅರಳು ಮಲ್ಲಿಗೆ. ವ್ಯಕ್ತಿತ್ವದಲ್ಲಿ ಭಗವತ್ ಸನ್ನಿಧಾನ, ಪಾವಿತ್ರ್ಯತೆ ಹಾಗೂ ನಿಸ್ಪೃಹ ಕಳಕಳಿ ಇದ್ದರೆ, ಜತೆಗೆ ಅವರ ಒಬ್ಬ ವ್ಯಕ್ತಿ ಎಂತಹ ಮಹಾನ್ ಶಕ್ತಿ ಆಗ್ಬೋದು, ಅವರ ಅಭಿವ್ಯಕ್ತಿಯಿಂದ ಅವರ ಮೇಲೆ ಎಂತಹ ಭಕ್ತಿ ಬರಬಹುದು ಅನ್ನೋದಕ್ಕೆ ಅರಳು ಮಲ್ಲಿಗೆಯವರೇ ಅದ್ಭುತ ನಿದರ್ಶನ. ವಿಷ್ಣು ಸಹಸ್ರನಾಮದ ತರಂಗಗಳನ್ನು
ದೇಶಾದ್ಯಂತ ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಪ್ರಸರಿಸುತ್ತಿರುವ ಅರಳುಮಲ್ಲಿಗೆಯವರು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಎನ್ನುವ ಅಂತಾರಾಷ್ಟ್ರೀಯ ಮಹತ್ವದ ಸಂಸ್ಥೆಯ ಸಂಸ್ಥಾಪಕರು. ವಿಷ್ಣು ಸಹಸ್ರನಾಮದಲ್ಲಿ ವಿಶೇಷ ಸಿದ್ಧಿ ಪಡೆದಿರುವ ಅವರು 52 ಗ್ರಂಥಗಳನ್ನು ಇದುವರೆಗೆ ರಚಿಸಿದ್ದಾರೆ. 30ಕ್ಕೂ ಹೆಚ್ಚು ಧ್ವನಿ ಸುರುಳಿ ಕ್ಯಾಸೆಟ್ ನೀಡಿದ್ದಾರೆ. 100 ಭಾಗವತ ಸಪ್ತಾಹಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಸಹಸ್ರ ಪ್ರವಚನಗಳನ್ನು ಲಕ್ಷಾಂತರ ಯುವಜನರಿಗೆ ನೀಡಿ ಸ್ಫೂರ್ತಿಯ ಧಾರೆಯಾಗಿದ್ದಾರೆ. ಒಂದು ವಿಶ್ವವಿದ್ಯಾಲಯ ಮಾಡುವಂಥ ಕೆಲಸವನ್ನು ಏಕಾಂಗಿಯ ಮಾಡಿ ತೋರಿಸಿದ್ದಾರೆ ಸನ್ಮಾನ್ಯ ಅರಳುಮಲ್ಲಿಗೆಯವರು. ಹರಿದಾಸರ 10,000 ಹಾಡುಗಳು ಗ್ರಂಥವು ಸಾಹಿತ್ಯ ಮತ್ತು ಸಂಗೀತ ವಲಯದಲ್ಲಿ ಶತಮಾನದ ಅತ್ಯಂತ ಶ್ರೇಷ್ಠ ಗ್ರಂಥ ಎಂದು ಪರಿಚಯ ಆಗಿದೆ. ಅವ್ರ ಬಗ್ಗೆ ಹೇಳಬೇಕಾದ್ರೆ ಬಹಳ ಇದೆ. ಅವರ ಹಲವಾರು ಕೃತಿಗಳಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಮತ್ತು ಅರಳುಮಲ್ಲಿಗೆಯವರ ಅಮೃತ ನುಡಿಗಳು, ವಿಷ್ಣು ಸಹಸ್ರನಾಮ ಕನ್ನಡ ಮತ್ತು ಇಂಗ್ಲೀಷಲ್ಲಿ, ಹರಿದಾಸರ 4,500 ಹಾಡುಗಳು, ವಾದಿರಾಜ್ ಸಂಪುಟ, ಪುರಂದರದಾಸ ಸಂಪುಟ ಇತ್ಯಾದಿ. ಅವರಿಗೆ ಪ್ರಶಸ್ತಿ, ವಿದ್ಯಾವಾಚಸ್ಪತಿ, ದಾಸ ಸಾಹಿತ್ಯ, ರಾಜ್ಯೋತ್ಸವ ಪ್ರಶಸ್ತಿ, ಅಮೆರಿಕದ ಹ್ಯೂಮನ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಹಾನರ್, ಅಮೆರಿಕದ ವಿಷನರಿ ಆಫ್ ಏಷ್ಯಾ, ಲಿವರ್ಪೂಲ್ ಇನ್ಸ್ಟಿಟ್ಯೂಟ್ ಓರಿಯೆಂಟಲ್ ಸ್ಟಡೀಸ್ ಇಂಗ್ಲೆಂಡ್ನ ಗೌರವ, ಹೀಗೆ 10 ಹಲವು ಗೌರವಗಳು. ಎಲ್ಲಕ್ಕಿಂತ ಮಿಕ್ಕಿಯಾಗಿ ಇನ್ನೊಂದು 6 ದಿವಸ ನಮ್ಮ ಜೊತೆ ಅವರು ಮಾತಾಡುವಾಗಲೇ ನಿಮ್ಗೆ ಗೊತ್ತಾಗತ್ತೆ ಅವ್ರದ್ದು. ಹಾಗಾಗಿ ಇನ್ನೇನು ಹೆಚ್ಚು ಹೇಳೋದಿಲ್ಲ ನಾನು. ಅವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮಲ್ಲಿ ಬಂದಿದ್ದಕ್ಕೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ, ಅವರಿಗೆ 6 ದಿವಸದ ಈ ಸುಂದರ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ಮಾಡಿಯೇ ಮಾಡ್ತಾರೋ ಅನ್ನೋ ವಿಶ್ವಾಸ ಇದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ದ್ವಾರಕನಾಥ ಭವನಕ್ಕೆ, GSB ಸಮಾಜಕ್ಕೆ ಬಂದು ಅವರ ಅಮೂಲ್ಯವಾದ ಜ್ಞಾನ ಧಾರೆಯನ್ನು ಅಮೃತ ಧಾರೆಯಾಗಿ ಪರಿವರ್ತಿಸಬೇಕಂತ ವಿನಯದಿಂದ ನಿವೇದನೆ ಮಾಡಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. नमस्कार. आज हंगा आत्ता सुश्राव्य जाऊन भजन सांगिली आमगेली जानवी कामत ही वॉइस ऑफ GSP म्हणून पुत्र नरसिंह नाईक मामान केलेले खांतो फायनल सिलेक्ट जाला. पर काशी मठान तो 19 तारखेची गेले फायनल कॉम्पिटिशन आणि फायनल हे असा थंय वतार असा. तिका आमगेल पुराजनाल आशीर्वाद देवाल अनुग्रह असो म्हण सांगून हांव निमगून घेता. तांगेल ಒಟ್ಟು आमगेले सनसन चेडू तबल्यारी आदित्य कामत, तिगेलो भाव आणि आमगेले शरद कामत, रुपाल पूत तांणी हार्मोनी साथ दिला. तांकां पुरा आमगेल पुराजनाल तर्फेन धन्यवाद सांगता. स्कुला दाखून धांवन येवन पापा असल प्लेट गेले येतना आतां आमी आनी व्हरलेले 15 दिसाक असल चेडू सिलेक्ट केला. सांजवेळा अर्ध गंटे भजन सांगू का इतले दीस बायल मनीस आशिल्ली ती आनी आमी असल यंगस्टर्सांक म्हळ्यार आमकां हांगा मठाक असल चेडवान येवका म्हणलेले खातीर तांकां प्रोत्साह दिवचे खातीर दिसा एकांकल्यांक अर्ध गंटे भजन सांगला. तेज्या पुराय जाणांक तांकां प्रोत्साह दिवचे खातीर 5 काल भितर येवका तुमी प्रवचनां समजावन न्ही आमगेले यंगस्टर्सांक प्रोत्साह दिवका म्हण हांव निमगून घेता. अधिक मासाचे अधिपती पुरुषोत्तम देवाक नमस्कार करून परम पूज्य गुरुवर्य विद्याधीश स्वाम्याला चरणारविंदा नमस्कार करून हांगाशिल्ल्या सर्व जनांकय स्वागत करतास. 15 दिसाचे अधिक मासाचे आज एक करेक्ट हाफ आर MSची 2 फर्स्ट सेशन तू राम विठ्ठलाचार्य तांगेले कार्यक्रम जालो. तशीच अद्भुत जावन भागवत 1 वाराचे प्रोग्राम जाले. कृष्णाल जन्म जालो आनी द्वारकानाथ भवन पावित्र जावन आमकां सगळे पुरा जनांकय आमकां देवाल आशीर्वाद मेळ्ळा म्हणून हांव सांगूंक भारी खुशी जातास. आज विष्णु सहस्रनाम महिमे हाज विशय जावन डॉक्टर अरुळमल्लिगे पार्थसारथी हांणी आमकां दिव्य ज्ञान दिता आसाची. आज तांगेल वटूची तांगेले टीम ग्लोबल विष्णु सहस्रनाम फाउंडेशन हाजे पुरा जन हांगा आसाची. तुमगेले सर्व जनाले तर्फेन हांव तांकां स्वागत करतास. निमगे एಲ್ಲರಿಗೆ ಗೌಡ ಸಾರಸ್ವತ ಸಮಾಜ ದ್ವಾರಕನಾಥ ಭವನ ಕಮಿಟಿ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ.
आता ಶ್ಯಾಮಲಾ ಆ್ಯಂಡ್ ಟೀಮ್ ತನ್ಯಾಸಚಿ आणि ಶ್ರೀನಿವಾಸ್ ಮತ್ತು ಬಳಗ ಅವರು ಎರಡು ವೃಂದ ಇಲ್ಲಿ ತಂಡದವರು ಇಲ್ಲಿದ್ದಾರೆ. ಅವರಿಗೆ ಈಗ ಇನ್ನೊಂದು 5 ನಿಮಿಷದಲ್ಲಿ ನಾವು ವಿಷ್ಣು ಸಹಸ್ರನಾಮ ವಿಷಯದಲ್ಲಿ ಅವರು ಪಾರಾಯಣ ಮಾಡ್ತಾರೆ. ಅದೇ ಪಾರಾಯಣವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಹೇಳಿ ಗುರುಗಳ ಆಜ್ಞೆ ಆಗಿದೆ. ಇವತ್ತಿನಿಂದ ನೀವು ಕರೆಕ್ಟಾಗಿ ಶೋಭಾ ಹೇಳಿದಾಗೆ 5:15 म्हणजे ಹೇಗೆ पंचकही पंच आयल्यारी भजन ऐकू येतं. तदनंतर ह्या प्रोग्रामाक समजता. सो लेट करू नकाची. ऑलरेडी आमकां चॅनल आहे. आम्ही यूट्यूब लाईव्ह करतना आमगेल रेस्पॉन्स हांगाक सांगूक म्हाका भारी खूश जाता. वी हॅव ऑलरेडी टच्ड मोर दॅन 20,000. 9 दिसांतू आमगेल यूट्यूब चॅनल पळयतले एक दिवस हायेस्ट टच केलेले 5,000. तशीची आमकां आज उलयतना आमगेल स्वाम्यानय सांगले भारी चंद कार्यक्रम जाता म्हणून तांगेले आशिर्वाद मेळ्ळा म्हणून सांगूक म्हाका भारी खूश जाता. आता आयची जे 7 दिवस आयची धोरणो हे सेवादार जावन आशिल्ले MR नायक माम आनी तांगेले धर्मपत्नी आयल्याची. तशीची नगर कृष्णानंद नायक मामू आनी तांगेले धर्मपत्नीक हांव परा गुरुवार कृष्णानंद नायक मामान येता म्हण म्हणला. तांगेलकरांनी परा गुरुवार संकल्प जेवचे आसा. आज MR नायक मामाक आनी तांगेले धर्मपत्नीक स्टेजार आपोवन आतां संकल्प जाता. ह्या विष्णू सहस्रनामाचे महिमेचे 7 दिवसाचे सेवादार जावन आनी दोग जाण आसाची. तशीची 1 दिवसाचे सेवादार जावन रमेश शेणे माम आनी तांगेले फॅमिली हांगा येयले आसा. तांकां पूज जातरी सांजे स्टेजार आपोवन देवालयाक प्रसाद जाता. आतां आनी 7 दीस विष्णू सहस्रनामाचे महिमे आयकुचाक आमी ಕುತೂಹಲದಿಂದ ನಾವಿಲ್ಲಿ ಕಾಯ್ತಾ ಇದ್ದೇವೆ. ಗುರುಗಳೇ, ನಿಮಗೆ ಮತ್ತೊಮ್ಮೆ ಸ್ವಾಗತ. एक रिक्वेस्ट कोणकोणा नेलार बसचे जाता दही दवर नेद्रा येऊन बैसाती जमकान खाली खाली असा केन्नाय पुराणीक भटमाम पुणी बसते एक दिस आज तवय आनी येनी कोणाक यंगस्टर्स कोणी असल्यार नेलार बसचे जाता जाल्यार मुखार येऊन बैसाती. ಬಂಧುಗಳೇ, ಈಗ ಪ್ರಾರಂಭದಲ್ಲಿ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ಶ್ಯಾಮಲಾ ಮತ್ತು ವೃಂದದವರು ಮತ್ತು ಶ್ರೀನಿವಾಸ ಮೂರ್ತಿ ದಂಪತಿಗಳು ಮತ್ತು ಅವರ ತಂಡದವರು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಲೀಡ್ ಮಾಡ್ತಾರೆ. ನೀವು ಎಲ್ಲರೂ ಪುಸ್ತಕ ಯಾರ ಹತ್ರ ಇದೆಯೋ ಎಲ್ಲ ಯಾರಿಗೆ ಬರುತ್ತೋ ಎಲ್ಲ ಜಾಯಿನ್ ಆಗಿ ಒಟ್ಟಿಗೆ ಪಾರಾಯಣ ಮಾಡೋಣ. ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಿ. ಯಾರಿಗೆ ಗೊತ್ತಿಲ್ಲ ಪುಸ್ತಕ ನೋಡ್ತಾ ಇರ್ರಿ, ಗೊತ್ತಾಗುತ್ತೆ. ಪುಸ್ತಕ ಇಲ್ಲ, ತಾದಾತ್ಮ್ಯದಿಂದ ಪೂರ್ತಿ ಅದರಲ್ಲಿ ಮೈ ಮರೆತು ಕೇಳ್ತಾ ಇರ್ರಿ. ಪುಸ್ತಕ ಬೇಕಾದವರು ಅಲ್ಲಿ ಪುಸ್ತಕ ಸಿಗುತ್ತೆ, ಪುಸ್ತಕ ತೊಗೊಬೋದು ಬೇಕಾದರೆ. ಒಟ್ಟು ಎಲ್ಲ ಸೇರಿ ಸಾಮೂಹಿಕವಾಗಿರತಕ್ಕಂಥ ತರಂಗ ಪಾರಾಯಣವನ್ನು ರಂಗೋತ್ತುಂಗ ತರಂಗ ಮಂಗಳಕರವಾಗಿ ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಶ್ಯಾಮಲಾ ತಂಡ ಮತ್ತು ಶ್ರೀನಿವಾಸ ಮೂರ್ತಿ ದಂಪತಿಗಳ ತಂಡ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರಾರಂಭ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ಕೂತಿದ್ದೆ. ಬಿಡಿ. ಓಕೆ, ಪ್ರಾರಂಭ ಮಾಡೋಣವೇ?
संस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते नमस्तस्मै विष्णवे प्रभविष्णवे ॐ नमो विष्णवे प्रभविष्णवे श्रीवैशम्पायन उवाच श्रुत्वा धर्मान् शेषेण पावनानि च सर्वशः युधिष्ठिरशान्तनवं पुनरेवाभ्यभाषत श्रीयुधिष्ठिर उवाच किमेकं दैवतं लोके किं वाप्येकं परायणं स्तुवन्तः मज्जन्तः प्राप्नुयात् मानवः शुभं को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात् श्रीविष्णुवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोदितः तमेव चार्चयं नित्यं भक्त्या पुरुषमव्ययं ध्यायन् सुवर्णमस्य यजमानस्तमेव च अनाविनितं सर्वलोकमहेश्वरं लोकाध्यक्षं सुमन्नित्यं सर्वदुर्गातिको भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवं एष मे सर्वधर्माणां धर्मोऽधिकतमो गतः यद्भक्त्या पुण्डरीकाक्षं तवैरचेन सदा परमं यो महत्तेजा परमं यो महत्तपः परमं यो महद्ब्रह्मा परमं यः परायणं पवित्राणां पवित्रं यो मङ्गलानां च मङ्गलं दैवतं देवतानां च भूतानां यो व्ययपिता यतः सर्वाणि भूतानि भवन्त्यादियुगागमे यस्मिंश्च प्रलयं यान्ति पुनरेव युगक्षये तस्य लोकप्रदानस्य जगन्नाथस्य भूपते विष्णोर्नाम सहस्रं मे शृणु पापभयापहं यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषीणां सहस्रस्य वेदव्यासो महामुनिः छन्दोनश्च प्रदादेवो भगवान् देवकीसुतः अमृतांशोद्भवो बीजं शक्ति देवकीनन्दनः त्रिशामाहृदयं तस्य शान्त्यर्थे विनियुज्यते विष्णुं विष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णो दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्टुप्छन्दः श्रीमहाविष्णु परमात्मा श्रीमन्नारायणो देवता अमृतांशोद्भवो भानुर्बीजं देवकी नन्दन सृष्टेति शक्तिः उद्भवः शोभनो देवकी परमो मन्त्रः शङ्करनन्दकी चक्रीतिकीलकं शान्वतन्वा गदाधर इत्यस्त्रं रथाङ्गपाणिरक्षोभ्यैति नेत्रं त्रिसामासामलसानेति कवचम् आनन्दं परब्रह्मेति योनिः ऋतुसुदर्शनकालैति दिग्बन्धः श्रीविष्णुरूपैति ध्यानं श्रीमहाविष्णु प्रीत्यर्थे सहस्रनाम पारायणे विनियोगः ध्यानं क्षीरोदर्पत्रदेशे शुचिमणिविलसतैकतैर्मौक्तिकानां मालाकृता सरस्तस्फटिकमणिभिः मौक्तिकैर्मण्डिताङ्गः
शुभ्रैरभैरभैरविदितैकमुक्तपीयूषवशैः आनन्देन पुनयादयनगदा शङ्खपाणे मुकुन्दः भूपादौ यस्य नाभिर्वियसृतचन्द्रसूर्योत्तरनेत्रे कर्णावाशाशिरोजमुखमपिदानो यस्य वासोऽयमपि अन्तःसंयस्य विश्वं सुरनरकवको भोगिगन्धर्वचैत्रैः चित्रं रम्यते तं त्रिभुवनवपुषं विष्णुमीशं नमामि ॐ नमो भगवते वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकौशेयवासं श्रीवत्साङ्गं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय भूभृते अनेकरूपरूपाय विष्णवे प्रभविष्णवे सशङ्खचक्रं सकीटकुण्डलं सपीतवस्त्रं सरसीवेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजं छायाया पारिजातस्य हेमसिंहासनोपरि आसीनामबुधश्यामं आयताक्षमलङ्कृतं चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये ॐ नमो भगवते वासुदेवाय ॐ विश्वस्मै नमः ॐ विश्वं विश्वसर्वचत्वारो भूतभव्यभवत्प्रभुः भूतकृद्भूतबुद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदानेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वशर्वशिवस्थाणुः भूतादिर्निद्रव्ययः सम्भवो भावनो भर्ता प्रभवः प्रभुरीश्वरः स्वयंभो शम्भुरादित्य पुष्कराक्षो महास्वनः अनादितनो दाता विधाता धातुरुत्तमः अप्रमेयो ऋषिकेश पद्मनाभो हरप्रभुः विश्वकर्मा मनुसस्व सविष्टौ सविरो ध्रुवः अग्राह्य शाश्वत कृष्णो लोहिताक्ष प्रतर्दनः प्रभूतश्रीपकुग्रामः पवित्रं मङ्गलं परम् ईशान प्राणद प्राणो ज्येष्ठश्रेष्ठ प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी गर्वी मेधावी विक्रमक्रमः अनुत्तमो दुरादर्श कृतज्ञाकृतिरत्नवान् सुरेश शरणं शर्मा विश्वरेता प्रजाभवः आह संवत्सरो व्याळ प्रत्यय सर्वदर्शनः अज सर्वेश्वर सिद्धा सिद्धि सर्वादिरच्युतः ऋषा कपिलमेयात्मा सर्वयोगविनिस्पृतः वसु वसुमना सत्य समात्मा संहितः समः अमोघ पुण्डरीकाक्षो विश्वकर्मा वृषाकृतिः रुद्रो बहुशिरा बभ्रुर्विश्वयोनिषु जैश्रवः अमृतशाश्वतसागरवरारोहो महातपः सर्वगः सर्वविद्वानो विश्वक्षेणो जनार्दनः वेदो वेदविदो व्यङ्गो वेदाङ्गो वेदवित्कविः लोकाध्यक्ष सुराध्यक्षो धर्माध्यक्ष कृताकृतः चतुरात्मा चतुर्व्यूहः चतुर्दंष्ट्र चतुर्भुजः प्रादिष्णोर्भोजनं भोक्ता सहिष्णो जगदादिजः अनकोविदयोजेता विश्वयोनिर्पुनर्वसुः उपेन्द्रो वामनप्रांशो अमोघशुचिरूर्जितः
अतीन्द्र संग्रह सर्गो धृतात्मा नियमो यमः वेद्यो वैद्य सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धि महावीर्यो महाशक्तिर्महाद्युतिः अनिर्देशवपो श्रीमानमे आत्मा महादिदृक् मयि श्वासो मयि बद्धा श्रीनिवास सतागतिः अनिरुद्ध सुरानन्दो गोविन्दो गोविदाम्पतिः मरीचिदमनो हंसः सुवर्णो भुजगोत्तमः हिरण्यनाभः सुतपः पद्मनाभः प्रजापतिः अमृत सर्वदुःखसिंहः सन्धाता सन्धिमासिरः अजो दुर्मर्शनशास्ता विश्रुतात्मा सुरारिः गुरुतमो धाम सत्य सत्य पराक्रमः निमिषो निमिष स्वग्रीवाचस्पतिरुदारधिः अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपात् आवर्तनो निवृत्तात्मा संवृत संप्रमर्दनः अह संवर्तको वह्नि अनिरोधरणीधरः स्वप्रसाद प्रसन्नात्मा विश्वभुग्विभुः सत्कर्ता सत्कृत साधो जन्मो नारायणो नरः असंख्येयो प्रमेयात्मा विशिष्ट शिष्टकृतिः सिद्धार्था सिद्ध संकल्प सिद्धिद सिद्धि साधना वृषारी वृषभो विष्णु वृषपर्वा वृषोदरः वर्धनो वर्धमानश्च विविध श्रुतिसागरः सुबुधो दुर्धरो वाग्मी महेन्द्रो वसुदो वसुः नैकरूपो बृहद्रूपा शिखिविष्टप्रकाशनः ओजस्तेजो दुतिधरः प्रकाशात्मा प्रतापनः रुद्रस्पर्शाक्षरो मन्त्र चन्द्रांशो भास्करद्युतिः अमृतांशोद्भवो भानु शशबिन्दो सुरेश्वरः औषधं जगतस्येतो सत्यधर्मपराक्रमः भूतभव्यभवन्नाथः पवनः पावनो नलः कामः कामकृत्कातः कामप्रदप्रभुः युगादिकृद्युगावर्तो नैकमायो महाशनः अदृश्यो व्यक्तरूपश्च सहस्रजितनन्दजितो इष्टो विशिष्टशिष्टेष्ट शिखण्डी नवशोरुषः क्रोधः क्रोधकुत्कर्ता विश्वबाहु महीधरः अच्युत प्रथित प्राण प्राणदो वासवानुजः अपां निगिरधिष्ठान अप्रमत्त प्रतिष्ठितः स्कन्द स्कन्दधरो दुर्यो वरदो वायुवानः वासुदेवो बृहद्भानो आदिदेव पुरन्दरः अशोकस्तारणस्तार शूरशौरी जनेश्वरः अनुकूलशतावर्त पद्मे पद्मनिवेक्षणः पद्मनाभो रविन्दाक्ष पद्मगर्भशरीरभृतो महर्षिरुद्धो रुद्धात्मा महाक्षो गरुडध्वजः अतुलशरभो भीम समयज्ञो हरिहरि सर्वलक्षणलक्षण्यो लक्ष्मीवासनिधिञ्जयः विषयो रोहितो माघो हेतर्दामोदरसः महीधरो महाभागो वेगवानमिताचनः उद्भवः क्षोभणो देवः श्रीगर्भः परमेश्वरः करणं कारणं कर्ता विकर्ता गहनो गुहा व्यवसायो व्यवसान संस्थानस्थानदो ध्रुवः परयति परमस्पर्शः तुष्टा पुष्टा सुपेक्षणः रामो विरामो विरजो मार्गो नेयो नयो नयः वीरशक्तिमतां श्रेष्ठो धर्मो धर्मविदोत्तमः वैकुण्ठपुरुष प्राण प्राणद प्रणवपृतुः हिरण्यगर्भशत्रुघ्नो व्याप्तो वायुरदोक्षजः ऋतो सुदर्शनकाल परमेष्टि परिग्रहः उग्रसंवत्सरो दक्षो विश्रामो विश्वदक्षिणः विस्तारस्तावरस्थानो प्रमाणं बीजमव्ययम् अर्थो अनर्थो महाकोशो महाभोगो महाधनः अनिर्विण्णस्तविष्टो बोधमयोपो महा
नक्षत्र नक्षत्रे श्यामा समीयना यज्ञो में जश्च क्रतुं सत्रं सतां गतिः सर्वदर्शी विमुक्तात्मा सर्वज्ञो ज्ञानमुत्तमं सुव्रत सुमुख सूक्ष्म सुबोध सुखद सुव्रतो मनोहरोदित क्रोधो वीरबाहु विदारणः स्वापन सवशो व्यापी नैकात्मा नैककर्मकृतो वत्सलो वत्सि रत्नगर्भोधनेश्वरः धर्मकुद्धर्मी सहस्रक्षरमक्षरम् अविज्ञाता सहस्रांशो विधाता कृतलक्षणः गभस्तिनेमि सत्त्वस्था सिंहो भूतमहेश्वरः आदिदेवो महादेवो देवेशो देवभृद्गुरुः उत्तरो गोपति गोप्ता ज्ञानगम्या पुरातनः शरीरभूतभूद्भोक्ता कपीन्द्रो भूरि दक्षिणः सोमपो अमृत सोम पुरुषोत्तमः विनयोदय सत्यसन्धो दाचार्य सततापतिः जीवो विनयिता साक्षी मुकुन्दो मितविक्रमः आम्बो निधिरनन्तात्मा महोदधिशयोतकः अजो महारसाभाव्यो जितामित्रप्रमोदनः आनन्दो नन्दनो नन्द सत्यधर्मा त्रिविक्रमः महर्षि कपिलाचार्य कृतज्ञो मेदिनीपति त्रिपदश्रीदशाध्यक्षो महाशृङ्गकृतान्तकृतो महावराह गोविन्द सुषेण कनकाङ्गदी गुह्यो गभीरो गहनो गुप्तश्चक्रगदाधरः वेदास्वाङ्गोदित कृष्ण दृढसङ्कर्षणोच्युतः वरुणो वारुणो वृक्ष पुष्कराक्षो महामनाः भगवान् भगवानन्दी वनमाली अलायुधः आदित्यो ज्योतिरादित्य सहिष्णो गतिसत्तमः सुधन्वा खण्डपरशो दारुणो द्रविणप्रदः दिवस्पृ सर्वदुग्वासो वाचस्पतिरयो निजः त्रिसामासामकसाम निर्वाणं भेषजं विशकः संन्यासकृत्यमशान्तो निष्ठा शान्तिपरायणं शुभाङ्ग शान्तिदस्रष्टा कुमुदकुवलेशयः गोवितो गोपति गोप्ता वृषभाक्षो वृषप्रियः अनिवर्ति निवृत्तात्मा संक्षेप्ता श्रीमकुज्जः श्रीवत्सवक्ष श्रीनिवास श्रीपति श्रीवतावरा श्रीधर श्रीश श्रीनिवास श्रीनिधि श्रीभावना श्रीधर श्रीकर श्रेय श्रीमान् लोकत्रयाश्रयः स्वच्छं संगच्छतानन्दो नन्दे ज्योति गणेश्वरः विदितात्मा विधेयात्मा सत्कीर्ति चिन्ह संशयः उदीर्ण सर्वतक्षो गणेशशाश्वतस्थिरः भूषयो भूषणो भूति विशोकशोकनाशनः अजिष्मानचितकुम्भो विशुद्धात्मा विशोधनः अनिरुद्धो प्रतिरथः प्रद्युम्नो मितविक्रमः कालनेमिहावीर शौरी शूरजनेश्वरः त्रिलोकात्मा त्रिलोकेश केशव केशियारि कामदेव कामपाल कामी कान्तकृतागमः अनिर्देशवपो विष्णु वीरो अनन्तो धनञ्जयः ब्रह्मण्यो ब्रह्मपुर्ब्रह्मः ब्रह्म ब्रह्मविवर्धनः ब्रह्मविद्ब्राह्मणो ब्रह्मी ब्रह्मज्ञो ब्राह्मणप्रियः महाब्रह्मो महाकर्मा महातेजा महोरगः महाक्रतो महायज्वा महायज्ञो महावीः स्तव्य स्तव्यप्रिय स्तोत्रं श्रुतिस्तोतारणप्रियः पूर्णपूरयिता पुण्य पुण्यकीर्तिरामयः मनोजवस्थितकरो वसुरेता वसुप्रदा वसुप्रदो वासुदेवो वसु वसुमनावी सद्गति सद्गति सत्ता सद्भूति सत्परायणः शूरसेनो यजुश्रेष्ठ सन्निवास सुयामुनः भूतावासो वासुदेव सर्वासु निलयो नरः दर्पः दर्पदो दृप्तो दुर्धरो अपराजितः विश्वमूर्ति महामूर्ति तीर्थमूर्तिरमूर्तिमान्
अनेकमूर्ते अव्यक्त शतमूर्ते शताननः एकोनैकसवककिं यत्तत्पदमुत्तमं लोकबन्धो लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्दनाङ्गदे वीराविषमस्योनो भूताशीरजलश्चलः अमानि मानदो मान्यो लोकस्वामी त्रिलोकदृको सुमेधामेधो धन्य सत्यमेधाधराधरः तेजो ऋषोद्धतिधरा सर्वशस्त्रमृतांवरः प्रग्रहो निग्रहो विग्रहो नैकशृङ्गो गदाग्रजः चतुर्मूर्ति चतुर्बाहो चतुर्व्यूहा चतुर्गतिः चतुरात्मा चतुर्भाव चतुर्वेद विदेकपात् समावर्तो निवृतात्मा दुर्जयो दुरतिक्रमः दुर्लभो दुर्गमो दुर्गो दुरावास दुरार्या शुभांग लोकसारंग सुतंतु स्तंतु वर्धना इंद्रकर्मा महाकर्मा कृतकर्मा महात्मा उद्भव सुंदर सुंदर रत्ननाभ सुलोचना अर्को वाजसन शृंगी जयंत सर्वविजयी सुवर्ण बिंदु रक्षोभ्य सर्ववागीश्वरेश्वरा महारथो महाकर्तो महाभूतो महानिधि कुमुद कुंदर कुंद पर्जन्य पावनो नरः सर्वतोमुखः सुलभ सुरत सिद्ध शत्रुजिजत्रुतापनः नैग्रनिशोधनः सप्तैद सप्तुषस्तोलो गुणभिन्नो गुणोमान् अद्रुत स्वदृत स्वास्य प्राग्वंशो वंशवर्धन बृहस्पतितो योगी योगीश सर्वकामद आसमशमन श्याम सुपर्णो वायुवामः धनुर्धरो धनुर्वेदो दण्डो दमयितागमः अपराजित सर्वसो नियन्ता नियमो यमः सत्त्ववान् सात्विक सत्य सत्यधर्मपरायणः अभिप्राय प्रियार्वोर प्रियकृत् प्रीतिवर्धनः विहाय सवति ज्योति सुरुचि उत बुग्भिवो रविर्विरोचन सूर्य सविता रविलोचनः अनन्तो उत बुग्भोत सुखदो नैकजोग्रजः अनिर्विण्णः सदा मर्षि लोकाधिष्ठानमद्भुतः सनातनः कपिलः कपिरव्ययः स्वस्ति 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 दक्षिणः हरौद्रकुण्डली चक्रे विक्रमोर्जितशासनः शब्दातिगशब्दसा शिशिरशर्वरीकरः अक्रूरपेशलो दक्षो दक्षिणक्षणांवरः विगतमो वीतभय पुण्यश्रवणकीर्तनः उत्तारणो दुष्कृतया पुण्यो दुःस्वप्ननाशनः वीरारक्षण सन्तो जीवन पर्यवस्थितः अनन्तरूपो अनन्तश्रीजितमन्यो भयापः चतुरश्रो कबीरात्मा विदिशो व्यादिशो दिशः अन्नानि भूर्भुवो लक्ष्मी सुवीरो रुचिराङ्गदः जननो जनजन्मादि भीमो भीमपराक्रमः आधारनिलयो दाता पुष्पहास प्रजागरः ऊर्ध्वः सत्पथाचार प्राणद प्रणवपणः प्रमाण प्राणनिलय प्राणभृत् प्राणजीवनः तत्त्वं तत्त्वविवेकात्मा जन्म मृत्युजरातिगः भूर्भुवस्सुरस्तार सविता प्रपितामहः यज्ञो यज्ञपति यज्ञ यज्ञाङ्गो यज्ञवाहनः यज्ञकृत्यज्ञकृत्यग्नि यज्ञपुज्ञज्ञसाधनः यज्ञान्तकृत्यज्ञगुह्यमन्नमन्नादेव च आत्मयोनि स्वयं जातो वैकानसामगायनः देवकी नन्दन श्रेष्ठा क्षितीश पापनाशनः शङ्खपृनन्दकी चक्री शाग्नधन्वागदाधरः रताङ्गपाणिरक्षोभ्य सर्वप्रणायुधः सर्वप्रणायुध ॐ नमस्ते वनमाली गदीशाङ्गी शङ्खे चक्री धनधरे श्रीमान् नारायणो विष्णु वासुदेवो विरक्षतु वनमा
वनमाली गदीशांगी शंकी चक्री चनंदकी श्रीमान नारायणो विष्णुर्वासुदेवो विरक्षतो वनमाली गदीशांगी शंकी चक्री चनंदकी श्रीमान नारायणो विष्णुर्वासुदेवो विरक्षतो श्रीवासुदेवो विरक्षतो नमैते श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम नाम वराननोन्नमयते ब्रह्मोवाच नमोऽस्तु अनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटिर्गधारिणे नमः सहस्रकोटिर्गधारिणे नमोन्नमयते संजय उवाच यत्र योगेश्वर कृष्णो यत्र पार्थो धनुर्धरः तत्र श्रीविजयो भूरिर्ध्रुवानीतिर्मतिर्मम श्रीभगवानुवाच अनन्याश्चितयन्तो माये जना पर्युपासते तेषां नित्याभियुक्तानां योगक्षेमं वहाम्यहं परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे आता विषण्णाशिलाचरिताः होरेषु च व्याधिषु वर्तमानाः सङ्कीर्तनारायण शब्दमात्रं विमुक्तदुःखाः सुखिनो भवन्तु कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि नारायणायेति समर्पयामि नारायणायेति समर्पयामि ಇದಕ್ಕೆ ಬೈಕ್ ಹಾಕ್ಬಿಟ್ಟು ಶೋಭೆ ಶೋಭೆ ಹಂಗೆ ಸಾಂಗ್ ಹಂಗೆ ಜಲಲ್ಲ ಹೇಳ್ತೀನಿ. ಹೌದು, ದಯಮಾಡಿ ಇದುವರೆಗೆ ಪಾರಾಯಣ ಮಾಡಿದಿರೋರು ಇಲ್ಲಿ ಈ ಪಕ್ಕದಲ್ಲಿ ಜಾಗ ಮಾಡಿದ್ದಾರೆ, ಅಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಅವರು. ನಮಸ್ಕಾರ, ತುಂಬ ಥ್ಯಾಂಕ್ಸ್. ಶ್ಯಾಮಲಾ, ನಾಳೆ
ಅವರ ಗೌಡ ಸಾರಸ್ವತದವರೇ ಬರ್ತಾರಂತೆ. ನಾನು ಫೋನ್ ಮಾಡ್ತೀನಿ, ಅದು ನಾಳೆ ಅವ್ರ ಟೀಮ್ ಹೇಳಿದಾರಂತೆ, ನಾನು ಹೇಳ್ತೀನಿ ಫೋನ್ ಮಾಡಿ. ಅದಕ್ಕೆ ಇವತ್ತು ಅವ್ರ ಟೀಮ್ ನಾಳೆ ಬರ್ತೀನಿ ಅಂತಂತೆ, ಈ GST ನಾನು ಇನ್ಫಾರ್ಮ್ ಮಾಡಿ ಹೇಳ್ತೀನಿ. ಓಕೆ ಹಾಂ, ಗ್ರೇಟ್, ಭಾಳ ಸಂತೋಷ ಆಯಿತು. ಗ್ರೇಟ್ ಗ್ರೇಟ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ನಮೋ ಮಹದ್ಭ್ಯ. ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಎಲ್ಲ ದೇವಾನುದೇವತೆಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಸಂತ ಮಹಂತರಿಗೆ, ದೂತ ಅವಧೂತರಿಗೆ, ಪರಮ ಪೂಜ್ಯ ಸ್ವಾಮೀಜಿಯವರಾಗಿರತಕ್ಕಂಥ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬಂದಿರತಕ್ಕಂಥ ಎಲ್ಲ ಭಕ್ತಜನ ಬಂಧುಗಳಲ್ಲಿ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ರಚನಾ ವಚನ ಪ್ರವಚನವನ್ನು ಮಾಡೋದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ನಾನು ಮೊದಲು ತಗೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ಅಂತಂದರೆ, ವಿದ್ಯಾಧೀಶ ಸ್ವಾಮೀಜಿಯವರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿಯವರು ಅಂತಂದರೆ ಜ್ಯೋತಿ, ಸಾವಿರ ಸಾವಿರ ಜ್ಯೋತಿಗಳನ್ನು ಹಚ್ಚತಕ್ಕಂಥ ಪರಂಜ್ಯೋತಿ. ಅವರು ಪ್ರಭೆ. ಆ ಪ್ರಭೆ ಅದಿಲ್ದೆ ಹೋದರೂ ಅದರ ಪ್ರಭಾವ, ಆ ಪ್ರಭಾವದ ಪ್ರವಾಹವನ್ನು ಇಲ್ಲ ನೋಡ್ತಾ ಇದ್ದೀನಿ ಇವತ್ತಿನ ದಿನ. ಮತ್ತು ಗೌಡ ಸಾರಸ್ವತ ಕಮ್ಯುನಿಟಿ ಅನ್ನತಕ್ಕಂಥದ್ದು ಪಾಸಿಬಲಿ ಸರಸ್ವತಿ ನದಿ ತೀರದಲ್ಲಿ ಬಂದಿರತಕ್ಕಂತಹ ಜ್ಞಾನಿಗಳ, ವಿಜ್ಞಾನಿಗಳ, ಮೇಧಾವಿಗಳ, ಸಂತರ, ಮಹಜ್ಜನರ ಪರಂಪರೆಯದು. ಸಾರಸ್ವತ್ ನನ್ನ ದೃಷ್ಟಿಯಲ್ಲಿ ಹೂ ಆರ್ ದಿಸ್ ಪೀಪಲ್, ಹೂ ಆರ್ ಯು ಪೀಪಲ್ ಅಂದರೆ, ಜಗತ್ತಿನ ಮೊಟ್ಟ ಮೊದಲ ಗಂಡ ಹೆಂಡತಿಯರು ಸ್ವಯಂಭೂ ಮನು ಮತ್ತು ಶತರೂಪಾದೇವಿ. ಅವರಿಗೆ 3 ಜನ ಹೆಣ್ಮಕ್ಳು, ಆಕೂತಿ, ಪ್ರಸೂತಿ, ದೇವಭೂತಿ. ದೇವಭೂತಿಯನ್ನು ಕರ್ದಮ ಋಷಿಗಳು ಕೊಟ್ಟು ಮದುವೆ ಮಾಡಿದ್ದಾರೆ. ಕರ್ದಮ ಋಷಿಗಳು ತಾವು ಮಿಸ್ಟಿಕಲ್ ಸೃಷ್ಟಿ, ನಾರದರನ್ನು, ಅತ್ರಿಗಳನ್ನು, ಅಂಗಿರಸರನ್ನು, ಮರೀಚಿಗಳನ್ನು ಸೃಷ್ಟಿ ಮಾಡಿದಾಗ ನೆರಳಿನ ಕಡೆ ನೋಡಿ, ನೆರಳಿರುತ್ತೆ, ಬ್ರಹ್ಮದೇವರು ಕೂತಿದ್ದ ನೆರಳು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಜೀವಕ್ಕೂ ಲೈಫ್ ಕೊಡ್ತಾರೆ, ಅದು ಕರ್ದಮ ಋಷಿ ಆಗುತ್ತೆ. ಆ ಕರ್ದಮ ಋಷಿಯನ್ನು ಈ ದೇವಭೂತಿಗೆ ಮದುವೆ ಮಾಡಿಕೊಡ್ತಾರೆ. ಕರ್ದಮ ದೇವಭೂತಿ ಈ ದಂಪತಿಗಳು ಅವನು ಹೇಳ್ತಾರೆ, ನೀವು ರಾಜಕುಮಾರಿ, ಸುರದ್ರುಪಿ, ಸುಂದರಿ, ಸುಲಕ್ಷಣೆ, ಸಕಲ ಲಕ್ಷಣ ಲಕ್ಷಿತೆ, ನಾನು ಕಾಡಲ್ಲಿ ತಪಸ್ವಿ ಮಾಡ್ತಿರತಕ್ಕಂಥ ಒಬ್ಬ ತಪಸ್ಸಿ, ನೀನು ನನ್ನ ಹತ್ರ ಬಂದು ಏನು ಸುಖನಮ್ಮ ಅಂತ. ಅವ್ರು ಹೇಳ್ತಾರೆ, ನಾವು ರಾಜ ರಾಣಿಯರು, ಇವಳು ರಾಜನ ಮಗಳು. ಬಟ್ ನಮ್ಮ ಮಗಳನ್ನ ಹೇಗೆ ಬೆಳೆಸಿದ್ದೀವಿ ಅಂದರೆ, ಅವಳು ರಾಜನ ಮನೆಗೆ ಹೋದರೆ, ಚಕ್ರಾಧಿಪತಿ ಮನೆಗೆ ಹೋದರೆ, ಸಾರ್ವಭೌಮನ ಮನೆಗೆ ಹೋದರೆ ಹಾಗೇ ಇರ್ತಾಳೆ. ಒಬ್ಬ ಸನ್ಯಾಸಿ ಮನೆಗೆ, ಒಬ್ಬ ಸಂತನ ಮನೆಗೆ, ಒಬ್ಬ ತಪಸ್ವಿ ಮನೆಗೆ ಹೋದರೆ ತಪಸ್ವಿನಿಯಾಗಿರ್ತಾಳೆ. ಅಂಥ ಸಂಸ್ಕಾರ ಕೊಟ್ಟಿದ್ದೀವಿ ನಾವು. ಅದರಿಂದ ನೀನೇನು ಹಿಂದರಿಬೇಡ, ಮದುವೆ ಮಾಡ್ಕೊ ಅಂತಂದ್ರೆ ಮದುವೆ ಮಾಡಿಕೊಡ್ತಾರೆ.
ಮದುವೆ ಆದ ಎಷ್ಟೋ ವರ್ಷ ಆಗೋಗುತ್ತೆ, ಅವನ ತಪಸ್ಸು ಧ್ಯಾನ ಅಗ್ನಿಹೋತ್ರ ಇದರಲ್ಲೇ ಇರ್ತಾನೆ. ಆಕೆನು ಸಾರಣೆ ಕಾರಣೆ ರಂಗೋಲಿ ಕುಟೀರ ದೇವರು ನೈವೇದ್ಯ ಮಂಗಳಾರತಿ ಹೂಬತ್ತಿ ಇದೇ ಜೀವನ. ಎಷ್ಟೋ ವರ್ಷ ಆದಮೇಲೆ ಕಣ್ಣು ಬಿಟ್ಟು ನೋಡ್ತಾನೆ, ಮದುವೆ ಆದಾಗ ರಾಜಕುಮಾರಿ ಇದ್ದಾಗಿದ್ದವಳು, ಜಗದೇಕ ಸುಂದರಿ ಇದ್ದಾಗಿದ್ದವಳು ಕೊರ್ಗೋಗಿದ್ದಾಳೆ, ಸ್ವರ್ಗೋಗಿದ್ದಾಳೆ, ಕರ್ಗೋಗಿದ್ದಾಳೆ, ಏನಪ್ಪ ಹೀಗಾಗೋಗಿದ್ದಾಳೆ. ಆವಾಗ ಹೇಳ್ತಾನೆ ಅವ್ರಿಗೆ ಬಾಮ್ಮ ಬಾಮ್ಮ ಅಂತ ಬರ್ತಾಳೆ. I was a great success as tapasvi, but I am a great failure as a husband. ನಿನಗೆ ರಾಜಕುಮಾರಿನ ಕರ್ಕೊಂಬಂದು ಹೀಗೆ ಮಾಡಿಬಿಟ್ಟಲ್ಲ, ಬಟ್ ಸ್ಟಿಲ್ ಡೋಂಟ್ ವರಿ, ತಪಸ್ವಿ ಅಂದರೆ ತಪಶಕ್ತಿ ಇರುತ್ತೆ. ನನ್ನ ತಪಶಕ್ತಿಯನ್ನು ಹೇಗೆ ಕೊಡ್ತೀನಿ ನೋಡಿಗೆ, ಈ ಬಿಂದು ಸೌರವರಕ್ಕೆ ಹೋಗು ಅಂತಂದ. ಹೋದ್ಲು. ಏನು ಅಂತಂದು, ನನ್ನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಮಹಾವಿಷ್ಣು ಇಲ್ಲಿಗೆ ಬಂದಾಗ, ನಾನು ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದಾಗ, ಜಗತ್ತನ್ನು ಮರೆತು ತಪಸ್ಸು ಮಾಡ್ತಾ ಇದ್ದಾಗ ವಿಪರೀತ ಆನಂದ ಸಂಭ್ರಮ ಆಗಿ ಅವನ 2 ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬಂದು, ಆನಂದ ಬಾಷ್ಪ ತುಂಬಿ ತುಂಬಿ ಬಿದ್ದು ಅದು ಸರೋವರ ಆಯಿತು, ಬಿಂದು ಸರೋವರ. ಈ ಸರೋವರದಲ್ಲಿ ಹೋಗಿ ಒಂದ್ಸಲ ಮುಳುಗು ನೀನು. ಆಗ ಸರೋವರದಲ್ಲಿ ಮುಳುಗುತ್ತಾಳೆ. ಮುಳುಗಿ ಮೇಲೆ ಹೇಳೋ ಹೊತ್ತಿಗೆ 1000 ಜನ ಸುಂದರಿಯರು ಮೊಬೈಲ್ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಅವಳನ್ನ ಸೌಂದರ್ಯ ಕೊಡ್ತಾ ಇರ್ತಾರೆ ಅವಳಿಗೆ. ಏನು ಪರಮ ಅತಿಲೋಕ ಸುಂದರಿಯಾಗಿ ಬಂದ್ಲು, ಇವನು ಹಡಿ ಮುದುಕ ತಪಸ್ವಿ ಥರ ಇದ್ದಾನೆ. ಎಲ್ಲ ಮುಖ ನೋಡ್ಕೊಂಡ್ರು. ಹೆಂಡತಿ ನೋಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ, ಇವಳು ನೋಡಿದರೆ ಇವತ್ತು ಹಡಿ ಸನ್ಯಾಸಿ. ಏನಪ್ಪ ಇದು ಈಡು ಜೋಡು. ಇವನಿಗೆ ಹೀ ಕುಡ್ ಗೆಟ್ ಇಟ್, ಹೀ ಕುಡ್ ಗ್ರಾಸ್ಪ್ ಇಟ್. ಅವನಿಂದ 1 ನಿಮಿಷ ತಡೀರಿ ಅಂತಂದ. ಆ ಬಿಂದು ಸರೋವರಕ್ಕೆ ಜಂಪ್ ಮಾಡ್ದ. ಸುರಸುಂದರಾಂಗನಾಗಿ ಬಂದ, ಜಗದೇಕ ಸುಂದರನಾಗಿ ಬಂದ. ಇಬ್ಬರು ಕೂತ್ಕೊಂಡ್ರು. ಆಗ ಒಂದು ವಿಮಾನ ನಿರ್ಮಾಣ ಮಾಡ್ದ. ಭಾಗವತ ಗಿವ್ಸ್ ಎ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್, ಡೀಟೈಲ್ಡ್ ಡಿಸ್ಕ್ರಿಪ್ಷನ್ ಹೌ ದಟ್ ವಿಮಾನ ವಾಸ್ ದೇರ್. ಶೀತ ಉಷ್ಣಗಳ ಸಮನಿಯಂತ್ರಣಕ್ಕೆ ಒಳಪಟ್ಟಿರತಕ್ಕಂಥ ವಿಮಾನ ಅಂತ ಹೇಳುತ್ತೆ ಭಾಗವತ. ಏರ್ ಕಂಡೀಷನ್, ಲಾಟ್ ಆಫ್ ಪಿಲ್ಲರ್, ಒಳ್ಳೆ ಫುಡ್ಸು, ಫ್ಲೈಟ್ ಅಸಿಸ್ಟೆಂಟ್ಸ್ ತುಂಬ ಜನ. ಆ ಥರದ ವಿಮಾನದಲ್ಲಿ ಕೂತು 9 ಖಂಡಗಳಲ್ಲಿ 9 ಪರ್ವತಗಳಲ್ಲಿ ಫಸ್ಟ್ ಅಫಿಷಿಯಲಿ ಡಾಕ್ಯುಮೆಂಟೆಡ್ ಹನಿಮೂನ್ ಅದು ಮಾಡ್ಕೊಂಡ್ಬಂದರು. ಮಾಡ್ಕೊಂಡು ಬಂದಿದ್ದ ಸೀಕ್ವೆನ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಏನು ಅಂತಂದರೆ 9 ಹೆಣ್ಣು ಮಕ್ಕಳಾದರು. ಆ 9 ಹೆಣ್ಣು ಮಕ್ಕಳನ್ನ 9 ಜನ ಋಷಿಗಳು ಕೊಟ್ಟು ಮದುವೆ ಮಾಡ್ದ. ಅತ್ರಿ ಅಂಗಿರಸ ಮರೀಚಿ ಅಗಸ್ತ್ಯ ಪುಲಹ ಪುಲಸ್ತ್ಯ ಕೃತು ಪ್ರಭು ಇವ್ರುಗಳಿಗೆ ಕೊಟ್ಟು ಮದುವೆ ಮಾಡ್ದ. ಆ ಮದುವೆ ಮಾಡೋರೆಲ್ಲ ಮನೆಗೆ ಹೋದರು. ಈಗ ಇವನು ಹೇಳ್ದ, ನಾನು ಮದುವೆನೇ ಬೇಡ ಅಂತೆ, ನಿಮ್ಮ ಅಪ್ಪ ಅಮ್ಮ ಬಂದು ಗಲಾಟೆ ಮಾಡಿದರು, ಆಯಿತು ಮಕ್ಕಳಾಗೋವ್ರಿಗೂ ಅಷ್ಟೇ ಅಂದರೆ, ಈಗ ಮಕ್ಕಳು ಆಯಿತು ಮದುವೆನೂ ಆಯಿತು ಅಂತ ತಪಸ್ಕೋಗ್ತೀನಿ. ಅವಳದ್ದು ಇದು ಘೋರ ಅರಣ್ಯ. ಮಕ್ಕಳಿಗೆ ಮದುವೆಯಾಗ ಅವ್ರ ಮದುವೆಗೆ ಹೋದರು, ಮನೆಗಳಿಗೆ ಹೋದರು. ನೀವು ಕಾಡ್ಗೆ ಹೋದರೆ ಒಬ್ಬ ಒಂಟಿ ಹೆಂಗಸರು ನನ್ನ ಗತಿ ಏನು, ಗಂಡು ಮಗು ಆಗೋವ್ರಿಗೂ ಇರ್ರಿ ಅಂತಂದು. ನಾನು ತುಂಬ ತಪಸ್ವಿ ಆದರೂ ಕೂಡ, ಎಕ್ಸ್ಟ್ರಾಡಿನರಿ ನಾಲೆಡ್ಜಬಲ್ ಆದರೂ ಕೂಡ ಕಾಮನ್ ಸೆನ್ಸ್ ಸ್ವಲ್ಪ ಕಮ್ಮಿ ಇದ್ದಂಗೆ. ನೀನು ಹೇಳಿದ್ದೆ ಕರೆಕ್ಟ್. ಗಂಡು ಮಗು ಆಯಿತು, ಕಪಿಲ ಅಂತ ಹೆಸರು. ಸಾಕ್ಷಾತ್ ಪರಮಾತ್ಮ ಬಂದ. ತಂದೆ ನಮಸ್ಕಾರ ಮಾಡಿ ಹೊರಟ. ದೇವಭೂತಿ ಕಪಿಲನ್ನು ಕೇಳಿದ್ಲು, ಅಪ್ಪ ನಾನು ಆರ್ಡಿನರಿ ಹೌಸ್ ವೈಫ್ ಕಣೋ, ನಾನು ಡಾಕ್ಟ್ರೇಟ್ ಮಾಡಿಲ್ಲ, ಹಾರ್ವರ್ಡ್ಗೆ ಹೋಗಿಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ, ಯೂನಿವರ್ಸಿಟಿ ಇಲ್ಲ, ಎಕ್ಸ್ಪೋಜರ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಪರ್ಟೈಸ್ ಇಲ್ಲ, ಏನೂ ಗೊತ್ತಿಲ್ಲ ಕಣೋ. ಸುಮ್ಮನೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದು, ಸಾರಣೆ ಕಾರಣೆ ಮಾಡೋದು, ಗಂಡಂಗೆ ಅಡುಗೆ ಮಾಡೋದು, ಮಕ್ಕಳಿಗೆ ಊಟ ಹಾಕೋದು, ಇಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ ಕಣೋ. ನಮ್ಮಂಥ ಹೆಣ್ಣು ಮಕ್ಕಳಿಗೆ ಸಾಧನೆ ಇಲ್ವಾ, ಮೋಕ್ಷ ಇಲ್ವಾ? ಇವತ್ತಿನ ಹೆಣ್ಮಕ್ಳು ಕೇಳಬೇಕಾದ ಕ್ವಶನ್ ಅವಳು ಕೇಳಿದಾಳು ಅವತ್ತು. ಅವನು ಹೇಳ್ದ, ಸಾಧನಕ್ಕೆ, ಮೋಕ್ಷಕ್ಕೆ, ಬಿಡುಗಡೆಗೆ, ಸುಖಕ್ಕೆ, ಆತ್ಮಸುಖಕ್ಕೆ ನೀನು ಹೇಳಿದ ಯಾವುದೂ ಈಕ್ವೇಷನ್ಸು ಅಲ್ಲ, ಪ್ಯಾರಾಮೀಟರ್ಸು ಅಲ್ಲ, ಎಸೆನ್ಷಿಯಲ್ಸು ಅಲ್ಲ. ಮತ್ತೆ ಏನು? ಅವನು ಹೇಳ್ದ, ಒಂದು ಬೀಗದ ಕೈ ಇರುತ್ತೆ, ಪೆಟ್ಟಿಗೆ ಬೀಗ ಹಾಕಿರುತ್ತೆ, ಬೀಗಕ್ಕೆ ಬೀಗದ ಕೈ ಹಾಕಿಬಿಟ್ಟು ಈ ಕಡೆ ತಿರುಗಿಸಿದರೆ ಬೀಗ ಹಾಕ್ಕೊಳ್ಳುತ್ತೆ, ಈ ಕಡೆ ತಿರುಗಿಸಿದರೆ ಬೀಗ ತೆಕ್ಕೊಳ್ಳುತ್ತೆ. ಹಾಗೆ ನಮ್ಮ ಮನಸ್ಸು ಅನ್ನತಕ್ಕಂಥ ಬೀಗದ ಕೈನ, ನಮ್ಮ ಮನಸ್ಸು ಅನ್ನೋ ಬೀಗದ ಕೈನ ಹೊರ ಪ್ರಪಂಚಕ್ಕೆ, ಬಹಿರೇಂದ್ರಿಯಗಳಿಗೆ, ಮಾರ್ಕೆಟ್ಗಳಿಗೆ, ಮಾಲ್ಗಳಿಗೆ, ನ್ಯೂಸ್ ಪೇಪರ್ಗಳಿಗೆ, ಟೆಲಿವಿಷನ್ಗಳಿಗೆ, ಸಂತೆಗಳಿಗೆ, ಜಾತ್ರೆಗಳಿಗೆ, ಕೆಲಸಕ್ಕೆ ಬರೆದ ಜನಕ್ಕೆ ಆ ಕಡೆ ತಿರುಗಿಸಿದರೆ ಒಳಗಡೆ ಬಂದಾಗುತ್ತೆ.
the inner voice, the inner person and inner glow, the inner peace is locked. ಬೀಗದ ಕೈನ ಈ ಕಡೆ ಹಾಕಿದರೆ ಬೀಗ ತೆಕ್ಕೊಳ್ಳುತ್ತೆ. ಅಂದರೆ ಹೊರ ಪ್ರಪಂಚವನ್ನು ಬಿಟ್ಟು ಒಳ ಪ್ರಪಂಚಕ್ಕೆ ಬೀಗ ಈ ಕಡೆ ತಿರುಗಿಸಿದ್ರೆ ಆ ಕಡೆಗೆ ಕ್ಲೋಸ್ ಆಗುತ್ತೆ. ಶಾಪ್ಗಳು, ಶಾಪಿಂಗ್ ಮಾಲ್ಗಳು, ರೋಡ್ಗಳು, ಸಿಗ್ನಲ್ ಲೈಟು, ಟ್ರಾಫಿಕ್ಕು, ಜನ, ಬಂಧುಗಳು, ಸಂತೆಗಳು, ಪಾರ್ಟಿಗಳು, ಹೋಟ್ಲುಗಳು, ಟಿ ವಿಗಳು, ಮೊಬೈಲ್ಗಳು, ವಾಟ್ಸಪ್ಗಳು ಎಲ್ಲ ಬಂದಾಗಿ ಹೊರಗಣ್ಣು ಮುಚ್ಚಿಕೊಳ್ಳುತ್ತೆ, ಬಹಿರೇಂದ್ರಿಯಗಳು ಮುಚ್ಚಿಕೊಳ್ಳುತ್ತೆ. ಔಟರ್ ಅನ್ನೆಸೆಸರಿ ಅಂಡ್ ಇನ್ಸಿಗ್ನಿಫಿಕೆಂಟ್ ಅಂಡ್ ಟ್ರಿವಿಯಲ್ ಥಿಂಗ್ಸ್ ಫಾರ್ ವಿಚ್ ಯು ಆರ್ ಎಕ್ಸ್ಪೋಸ್ಡ್ ಅಂಡ್ ಫ್ರಮ್ which you are having all the agonies and tension, that will be closed. And the moment you open your internal eyes, inner eyes, ಹೊರಗಣ್ಣು ಮುಚ್ಚಿದರೆ ಒಳಗಣ್ಣು ಬಿಚ್ಚುತ್ತೆ. ಒಳಗಣ್ಣು ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ತಪಸ್ವಿಗಳು ಕಾಡಲ್ಲಿ ಕೂತು ಕಣ್ಣು ಮುಚ್ಚುತ್ತಾ ಇದ್ರಲ್ಲ, ಜಗತ್ತಿನ ಎಲ್ಲ ಜ್ಞಾನ ಪಡಿತಾ ಇದ್ರಲ್ಲ, ಪಡೆದ ಜ್ಞಾನವನ್ನು ರೈಟಿಂಗ್ನಲ್ಲಿ ಕೊಟ್ಟಿದ್ದಾರಲ್ಲ, ಅವರಿಗೆ ಟೆಕ್ಸ್ಟ್ ಬುಕ್ಗಳಿತ್ತ, ಮೊಬೈಲ್ ಇತ್ತ, ಗೂಗಲ್ ಇತ್ತ, ಈ ಲ್ಯಾಪ್ಟಾಪ್ ಇತ್ತ, ರೆಫರೆನ್ಸ್ ಬುಕ್ಸ್ ಇತ್ತ, ಏನಿತ್ತು? ಜಸ್ಟ್ ಕ್ಲೋಸಿಂಗ್ ಎಕ್ಸ್ಟರ್ನಲ್ ಐಸ್ ಅಂಡ್ ಓಪನಿಂಗ್ ದ ಇಂಟರ್ನಲ್ ಐಸ್, ದೇ ಕುಡ್ ಗೆಟ್ ದ ಇನ್ಸೈಡ್ ಇಂಟ್ಯೂಷನ್. ಹೊರಗಡೆ ಟ್ಯೂಷನ್ ತಗೊಳ್ತಾ ಇರಲಿಲ್ಲ, ಇಂಟರ್ನಲ್ ಟ್ಯೂಷನ್, ಇಂಟರ್ನಲ್ ಸೈಟ್ ಸೀಯಿಂಗು, ಇನ್ಸೈಡ್ ಇಂಟ್ಯೂಷನ್. ಅಂದ್ರೆ ಇಷ್ಟೆಲ್ಲ ಅದು ಹೇಳ್ತಾನೆ ಅಮ್ಮ, ಹೆಣ್ಣು ಮಕ್ಕಳು ತಪಸ್ಸು ಮಾಡೋಕ್ಕೆ ಕಾಡಿಗೆ ಹೋಗ್ಬೇಕಾಗಿಲ್ಲ ಕಣೆ, ಈ ಅನಗತ್ಯ ವಿಚಾರಗಳಿಗೆ ಸಂಪೂರ್ಣ ಬಂದ್ ಮಾಡಿ, ಹೊರಗಡೆಯ ಪ್ರಪಂಚಕ್ಕೆ ಲಾಕ್ ಮಾಡಿ, ಕಣ್ಣು ಮುಚ್ಚಿ ಧ್ಯಾನಸ್ಥಳಾಗಿ ದೇವರ ಮುಂದೆ ಕೂತ್ಕೊಂಡು ಕೈ ಮುಕ್ಕೊಂಡು ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್, ವಿಷ್ಣು ಸಹಸ್ರನಾಮದ ಘೋಷವಾಕ್ಯ. ಇಟ್ಸ್ ದ ಮ್ಯಾನಿಫೆಸ್ಟೋ ಆಫ್ ವಿಷ್ಣು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ವಿಷ್ಣು ಸಹಸ್ರನಾಮ ಅಂತ ನೀವು ಸ್ಮರಣೆ ಮಾಡಿಕೊಂಡ್ರೆ, ಮಹಾವಿಷ್ಣು ಸ್ಮರಣೆ ಮಾಡಿಕೊಂಡ್ರೆ, ಸಹಸ್ರನಾಮಗಳ ಸ್ಮರಣೆ ಮಾಡಿಕೊಂಡ್ರೆ, ಅವನ ನಾಮ ಸ್ಮರಣೆ ಮಾಡಿಕೊಂಡ್ರೆ ಜನ್ಮ ಸಂಸಾರಗಳ ಬಂಧನ ತೊಳೆದು ಹೋಗುತ್ತೆ. ಆಗ ಮುಂದೆ ಕೇಳ್ತಾ ಹೋಗ್ತಾಳೆ, ಅಪ್ಪ ನಾನು ಪರಿಶುದ್ಧನಾಗಬೇಕು, ಅಂತಃಕರಣ ಶುದ್ಧಿ ಆಗಬೇಕು, ನೆಮ್ಮದಿ ಬರಬೇಕು, ಶಾಂತವಾಗಿರಬೇಕು, ಏನು ಮಾಡಬೇಕು ಕಣ ಅಂತ ಕೇಳ್ತಾಳೆ. ಕಪಿಲ ಹೇಳ್ತಾನೆ, ದ ಅಲ್ಟಿಮೇಟ್ ಆಸ್ಪಿರೇಷನ್ ಆ್ಯಂಡ್ ದಿ ಆಂಬಿಷನ್ ಆಫ್ ಎವರಿ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಟು ಹ್ಯಾವ್ ದ ಪೀಸ್ ಆಫ್ ಮೈಂಡ್ ಆ್ಯಂಡ್ ದ ಸೊಲೈಸ್. ಬಟ್ ಯಾರಿಗೂ ಸಿಗ್ತಾ ಇಲ್ಲ. ಎಲ್ರಿಗೂ ನೆಮ್ಮದಿ ಬೇಕು, ಮನಃಶಾಂತಿ ಬೇಕು, ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು, ಆನಂದವಿರಬೇಕು. ಯಾರು ಆಗ್ತಾ ಇಲ್ವಲ್ಲ. ಯಾಕೆ ಅಂತಂದರೆ 10 ನಿಮಿಷ ದೇವರ ಮುಂದೆ ಕೂತು ದೇವರ ಸ್ಮರಣೆ ಮಾಡತಕ್ಕಂಥದ್ದನ್ನು ಕಳ್ಕೊಂಡ್ಬಿಟ್ಟಿದ್ದೀವಲ್ಲಪ್ಪ. ಅವನು ಹೇಳ್ತಾನೆ, ಹೆಣ್ಣು ಮಕ್ಕಳು ವೇದವ್ಯಾಸರೇ ಒಂದು 3 ವಿಚಾರ ಹೇಳ್ತಾರೆ. ಏನಂದರೆ, ವೇದವ್ಯಾಸರ ಹೇಳೋ ಮಾತಿದು, ಕಪಿಲಂದಲ್ಲ. ವೇದವ್ಯಾಸರು ಹೇಳ್ತಾರೆ, ನಾವು ಪ್ರತಿಯೊಬ್ಬರು ಕೂಡ ದುಡ್ಡದ, ಕಾಸದ, ಎಫ್ ಡಿ ಅದ, ಕಾರ್ ಇದೆ, ಸೈಟ್ ಇದೆ, ಬಂಗ್ಲೆ ಇದೆ, ಆಳು ಕಾಳಿದ್ದಾರೆ, ಜನ ಇದೆ, ಮತ್ತು ಮಾರ್ಕೆಟ್ ಇದೆ, ಕಮ್ಯುನಿಟಿ ಇದೆ, ಸೊಸೈಟಿ ಇದೆ, ಎವ್ರಿಥಿಂಗ್ ಇಸ್ ದೇರ್. ಸ್ಟಿಲ್ ಯಾಕೆ ನನಗೆ ದುಃಖ, ಯಾಕೆ ಕ್ಲೇಶ, ಯಾಕೆ ಕಷ್ಟ, ಯಾಕೆ ನೋವು? ವೈ ಇಸ್ ದಿಸ್ ಅಗೋನಿ ದಟ್ ಐ ಆಮ್ ಅಂಡರ್ ಗೋಯಿಂಗ್? ವೈ ದಿಸ್ ಆಂಗ್ಸೈಟಿ? ವೈ ದಿಸ್ ಟೆನ್ಷನ್? ಈ ಕಷ್ಟ ಯಾಕೆ, ನಷ್ಟ ಯಾಕೆ, ಸಂಕಷ್ಟ ಯಾಕೆ, ದುಃಖ ಯಾಕೆ, ದುಗುಡ ಯಾಕೆ? ಎಲ್ಲ ಚೆನ್ನಾಗಿದ್ರೆ ಮಂಡಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕಣ್ಣೋವು, ವಿಚಿತ್ರ ನೋವುಗಳು, ಅದೂ ಚೆನ್ನಾಗಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮನೆಯಲ್ಲಿ, ಅವಮಾನಗಳು ಮನೆಯಲ್ಲಿ. ಯಾಕಪ್ಪ ಇದು? ಏನು ವೇದವ್ಯಾಸರು ಹೇಳ್ತಾರೆ, ಎಲ್ಲರೂ ಗಮನ ಇಟ್ಟು ಕೇಳಿ ಅಂತ ವೇದವ್ಯಾಸರು ಹೇಳ್ತಾರೆ. ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳ್ರಿ ಅಂತ ಅವರೇ ಹೇಳ್ತಾರೆ. ಎರಡು ಕೈ ಎತ್ತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರೋ ಜನಗಳ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಏನು ಅಂದರೆ, ಯಾರು ವೃಥಾ ಕಾಲ ಕಳೀತಾರೆ, ಪರಮಾತ್ಮ 100 ವರ್ಷವನ್ನು, 80 ವರ್ಷವನ್ನು, 75 ವರ್ಷವನ್ನು, 65 ವರ್ಷವನ್ನು ನಿಮಗೆ ಕೊಟ್ಟಿದ್ದಾನೆ ಅಂತಂತಂದರೆ, ಇದಕ್ಕಿಂತ ವೆಲ್ತು, ಇದಕ್ಕಿಂತ ಪ್ರಾಪರ್ಟಿ, ಇದಕ್ಕಿಂತ ಅಸೆಟ್ಟು, ಇದಕ್ಕಿಂತ ಪ್ರಶಸ್ಸು, ಇದಕ್ಕಿಂತ ಆಸ್ಪಿಷಿಯಸ್ ಥಿಂಗ್ ನೋಬಡಿ ಕ್ಯಾನ್ ಗಿವ್ ಇಟ್ ಯು ಇನ್ ದ ವರ್ಲ್ಡ್.
ಇಷ್ಟು ಅದ್ಭುತವಾದ ಐಸ್ ಕೊಟ್ಟಿರುವಾಗ ಕ್ಷಣ ಕ್ಷಣವನ್ನು ವಿ ಡೋಂಟ್ ಎಂಜಾಯ್, ಕ್ಷಣ ಕ್ಷಣವನ್ನು ವಿ ಡೋಂಟ್ ಸೆಲೆಬ್ರೇಟ್, ಕ್ಷಣ ಕ್ಷಣವನ್ನು ವಿ ಡೋಂಟ್ ರಿಮೆಂಬರ್, ಕ್ಷಣ ಕ್ಷಣವನ್ನು ವಿತ್ ಅನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ವಿ ಡೋಂಟ್ ಥ್ಯಾಂಕ್ ಹಿಮ್. ಕೆಲಸಕ್ಕೆ ಬರದ ಜನಗಳ ಜೊತೆ ಕಾಲ ಕಳೀತಾ ವೃಥಾ ಟೈಮ್ ವೇಸ್ಟ್ ಮಾಡಿಬಿಟ್ರೆ, ಕೆಟ್ಟ ಜನರ ಸಂಘದಲ್ಲೇ ಬಿದ್ದರೆ, ನೋಡಬಾರ್ದನ್ನು ನೋಡಿದರೆ, ಆಡಬಾರ್ದನ್ನು ಆಡಿದರೆ, ಮಾಡಬಾರ್ದನ್ನು ಮಾಡಿದರೆ, ಮತ್ತೆ ದುರ್ಜನರು, ದುಷ್ಟರು, ದುರ್ಮಾರ್ಗಗಳು, ದುಸ್ಸಂಗಿಗಳ ಜೊತೆಯಲ್ಲಿ ಹೋದರೆ 3 ತಕ್ಷಣ ಅಂಟುಕೊಳ್ಳುತ್ತೆ. ಯಾವುದು 3 ಅಂತಾರೆ? ಮೊದಲನೇದು ರೋಗ. ವೃಥಾ ಸಮಯ ಕಳೆಯತಕ್ಕಂತಹವರಿಗೆ ಮೊದಲು ಬರತಕ್ಕಂಥದ್ದು ಜಾಡ್ಯ, ಜಡ, ತಮಸ್ ರೋಗ, ಲೆಥರ್ಜಿ. ಎರಡನೇದು ದುಃಖ. ಐಡಲ್ ಮೈಂಡ್ ಕ್ರಿಯೇಟ್ಸ್ agony, ಪ್ರಾಬ್ಲಮ್, ಸಾರೋಫುಲ್ ಎಕ್ಸ್ಪೀರಿಯನ್ಸ್, ಹಾರೋಯಿಂಗ್ ಎಕ್ಸ್ಪೀರಿಯನ್ಸ್. ಮೂರನೇದು ಭಯ. ರೋಗ, ದುಃಖ, ಭಯ 3 ಯಾಕೆ ಬಂದಿದೆ ನಮಗೆ ಈ ಕಾಲದಲ್ಲಿ ಅಂತಂದರೆ, ವೃಥಾ ಕಾಲ ಕಳೆಯತಕ್ಕಂಥದ್ದು, ನೋಡಬಾರದ ಟಿ ವಿಗಳನ್ನು, ನೋಡಬಾರದ ಕೇಬಲ್ಗಳನ್ನು, ನೋಡಬಾರದ ಮೊಬೈಲ್ಗಳನ್ನು ನೋಡತಕ್ಕಂಥದ್ದು, ಯಾರ ಜೊತೆ ಸೇರಬಾರ್ದು ಅಂಥ ದುಷ್ಟರ, ದುರ್ಮಾರ್ಗಿಗಳ, ದುಸ್ಸಂಗಿಗಳ ಜೊತೆ ಇರತಕ್ಕಂಥದ್ದು, ಕೆಟ್ಟದ ಚಿಂತನೆ ಮಾಡೋದು. ಆಟೋಮ್ಯಾಟಿಕಲಿ ಯು ಅಟ್ರಾಕ್ಟ್ ದ ಡಿಸೀಸ್, ದ ಫಿಯರ್, ವಿಚ್ ಎಲ್ಲಕ್ಕಿಂತ ಹೆಚ್ಚು ಭಯ, ದುಃಖ, ರೋಗ. ಆ ದುಃಖ ಬಂದ್ಬಿಟ್ರೆ, ಎಷ್ಟು ಶ್ರೀಮಂತಿಗೆ ಇದ್ದರೆ ನಾವು ಬಾಗಿಲು ಹಾಕ್ಕೊಂಡು ಒಬ್ಬರೇ ಅಳ್ತಾ ಇರೋವಾಗ ಪ್ರಾಣ ಹೊಟ್ಟೋಗುತ್ತೆ ರೀ. ಐ ಸೀನ್ ಮೆನಿ ಪೀಪಲ್, ಲಾಟ್ ಆಫ್ ಮನಿ, ಬಾಗಿಲು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅನ್ನಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಮನೆಯವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಮನೆಯವರಿಂದಲೇ ಅವಮಾನಗಳು. ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ, ಹೌ ಟು ಓವರ್ಕಮ್. ಮಂಡಿ ನೋವು, ಮೊಣಕಾಲು ನೋವು, ಬೆನ್ನೋವು, ಕಣ್ಣೋವು, ಹೆಜ್ಜೆ ಇಡೋಕ್ಕಾಗಲ್ಲ, ಪ್ರಾಣ ಹೋಗ್ತಾ ಇದೆ, ಆಚೆ ಹೋಗೋಕ್ಕಾಗಲ್ಲ. ಏನು ಮಾಡಬೇಕು? ದುಃಖ, ನೋವು, ಕ್ಲೇಶ, ಕಷ್ಟ, ನಷ್ಟ, ಸಂಕಷ್ಟ. ಏನು ಮಾಡಬೇಕು? ಭಯ. ಭಯ. ಈ ಫಂಕ್ಷನ್ ಮುಗಿಸ್ಕೊಂಡು ಆಚೆ ರಸ್ತೆ ಕ್ರಾಸ್ ಮಾಡೋಕ್ಕೆ ಭಯ. ಆಟೋ ಸಿಗದೆ ಅದ್ರ 10 ನಿಮಿಷ ಆಟೋ ಸಿಕ್ಕಿಲ್ಲ ಅಂದ್ರೆ ಭಯ. ಜೀವನ ಪೂರ್ತಿ ಭಯ, ಜೀವನ ಪೂರ್ತಿ ದುಃಖ, ಜೀವನ ಪೂರ್ತಿ ಕಷ್ಟ. ಇದು ಹೋಗಬೇಕು ಅಂತಂದರೆ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ. ದೇವರ ಸ್ಮರಣೆ ಇರಬೇಕು, ಅನಂತವಾಗಿರತಕ್ಕಂಥ ದೇವರ ಸ್ಮರಣೆ. 1 3 ಹೋಗಬೇಕು ಅಂದರೆ 3 ಬರಬೇಕು ಅಂತಾರೆ ವೇದವ್ಯಾಸರು. 1 ಪ್ರತಿಕ್ಷಣ ನಾಮಸ್ಮರಣ ಧನ್ಯೋಪಾಯಂ, ದೇವರ ಸ್ಮರಣೆ ಮನಸ್ಸಿನಲ್ಲಿ ಆಗ್ತಾ ಇರಬೇಕು. 2ನೇದು ಸತ್ಸಂಗಿಗಳ ಸಂಘದಲ್ಲಿರಬೇಕು, ಸಜ್ಜನರ ಸಹವಾಸದಲ್ಲಿರಬೇಕು. ಬೈ ಥ್ರೋಯಿಂಗ್ ದ ಮನಿ ಯು ಕ್ಯಾನ್ ಪರ್ಚೇಸ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಬಟ್ ಇಂಥ ಸತ್ಸಂಗ ಇವತ್ತಿಲ್ಲಿ ಸೇರಿದಿರಲ್ಲ, ಕೋಟಿ ರೂಪಾಯಿ ಕೊಟ್ಟು ನಿಮ್ಮ ಮನೆಗೆ ನೀವು ಇನ್ವೈಟ್ ಮಾಡಿದ್ರು ಕೂಡ ಯಾರೂ ಬರಲ್ಲ, ತಿಳ್ಕೊಳ್ರಿ. ಎಂಥ ಸುಜೀವಿಗಳು, ಎಂಥ ಸಚೇತನರು, ಎಂಥ ಸಜ್ಜನರು ಬಂದಿದ್ದಾರೆ, ಎಂಥ ಅದ್ಭುತವಾಗಿರೋ ಸಾತ್ವಿಕರು ಬಂದಿದ್ದಾರೆ, ಸಹೃದಯರು ಬಂದಿದ್ದಾರೆ, ದೇವರಿಗೆ ಬೇಕಾದವರು ಬಂದಿದ್ದಾರೆ. ಇಷ್ಟು ಜನ ದೇವರ ಸ್ಮರಣೆಗೆ ಬಂದಿದ್ದಾರೆ, ದೇವರ ದರ್ಶನಕ್ಕೆ ಬಂದಿದ್ದಾರೆ, ನಾಮಸ್ಮರಣೆಗೆ ಬಂದಿದ್ದಾರೆ, ಇಷ್ಟು ಸಹಸ್ರವಾಗಿ ಬಂದಿದ್ದಾರೆ. ಇದು ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಇದು ಈ ಸತ್ಸಂಗದ ಸಹವಾಸ ಇಟ್ಕೋಬೇಕು, ನಾಮಸ್ಮರಣೆ ಇಟ್ಕೋಬೇಕು, ಮತ್ತು ಕೆಟ್ಟ ಚಿಂತನೆಗಳನ್ನು, ಕೆಟ್ಟದನ್ನು ನೋಡೋದನ್ನು ಬಿಡಬೇಕು. ಅದನ್ನು ಎಸೆನ್ಸ್ ಹೇಳಬೇಕು ಅಂದರೆ ಥಿಂಕ್ ಗುಡ್, ಥಿಂಕ್ ಗಾಡ್, ಥಿಂಕ್ ಗುಡ್, ಥಿಂಕ್ ಗಾಡ್, ಥಿಂಕ್ ಗುಡ್, ಥಿಂಕ್ ಗಾಡ್. ಆಗ ಕಪಿಲ ತಾಯಿಗೆ ಹೇಳ್ತಾನೆ, ಅಮ್ಮ, ಹೆಣ್ಣು ಗಂಡು, ವೃದ್ಧ, ಮಗು, ಫಾರಿನರು, ಇಂಡಿಯನ್ನು ಅನ್ನತಕ್ಕಂಥ ಡಿಸ್ಕ್ರಿಮಿನೇಷನ್ ಮಾಡಿದರೆ ಅವನು ಭಗವಂತ ಆಗಲ್ಲ. ಫಾರ್ ದಿ ಗಾಡ್ ದೇರ್ ಈಸ್ ನೋ ಬಯಾಸ್. ಅಯ್ಯೋ ಹೆಂಗಸರು ಅವ್ರಿಗೇನು, ಅಯ್ಯೋ ವಯಸ್ಸಾಗೋಗಿದೆ ಅವ್ರೇನು ಹೇಳ್ತಾರೆ, ಮಗು ಅದಕ್ಕೇನು ಗೊತ್ತಾಗಲ್ಲ, ಅವನು ಇಂಡಿಯನ್ನೇ ಅಲ್ಲ ಅವನಿಗೇನು ಗೊತ್ತಾಗುತ್ತೆ. ಇದು ನಮ್ಮ ಪ್ಯಾರಾಮೀಟರ್ಸ್ಗಳು. ಪರಮಾತ್ಮನಿಗೆ ವೈಷಮ್ಯ, ನೈರ್ಗುಣ್ಯ, ಪ್ರಿಜುಡೀಸು, ಬಯಾಸು, ಪಾರ್ಶಿಯಾಲಿಟಿ ಇದ್ದರೆ ಅವನು ಯಾವ ಸೀಮೆ ಪರಮಾತ್ಮ? ಅವನು ಒಂದೇ, ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ, ಒಳ್ಳೆ ಭಕ್ತಿ, ಭಕ್ತಿ ಭಾವ, ಒಳ್ಳೆ ಮನಸ್ಸು, ಒಳ್ಳೆ ಅಂತಃಕರಣ, ಶುದ್ಧ ಅಂತಃಕರಣ ತೊಳೆದು ಬಿಡಬೇಕು. ಭೀಷ್ಮಾಚಾರ್ಯ ಮಾತು, ಕಲಿಯುಗದಲ್ಲಿ
ಅಂತರಂಗದ ಸಂಸ್ಕಾರ ಮಾಡಿ, ಅಂತರಂಗವನ್ನು ಶುದ್ಧ ಮಾಡಿ, ಅಂತರಂಗವನ್ನು ತೊಳಸತಕ್ಕಂಥ, ಅಂತಃಕರಣವನ್ನು ಸಂಸ್ಕಾರ ಮಾಡತಕ್ಕಂಥ, ಕೇವಲ ವಿಷ್ಣು ಸಹಸ್ರನಾಮ ಅಂದ ತಕ್ಷಣ ಸ್ನಾನ ಆಗತಕ್ಕಂಥ ಅದ್ಭುತ ಅನುಭವ, ವಿಸ್ಮಯ ಕೊಡತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ತುಂಬ ವಿಚಾರಗಳನ್ನ ಹೇಳ್ತಾನೆ ಕಪಿಲ. ತಾಯಿಗೆ ಮಗು ತಾಯಿ ಗರ್ಭಕ್ಕೆ ಹೇಗೆ ಬರುತ್ತೆ, ತಾಯಿ ಗರ್ಭದಲ್ಲಿ ಹೇಗೆ ಬೆಳೆಯುತ್ತೆ, ತಾಯಿ ಗರ್ಭದಲ್ಲಿ ಬೆಳೆದು 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ, ಇದದ್ದು ಕಪಿಲ ತಾಯಿಗೆ ಹೇಳೋದು ಭಾಗವತದಲ್ಲಿ ಬರುತ್ತಿದ್ದು. ಫಸ್ಟ್ ಡೇ ಹೇಗಿರುತ್ತೆ ಅದು ಭಾಗವತದಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಏನು ಅಂತಂತಂದರೆ, 7ನೆಯ ಮಗುವನ್ನು ಯೋಗಮಾಯೆ ಬಂದು ದೇವಕಿಯ ಗರ್ಭದಿಂದ ಕಸಿದುಕೊಂಡು ಹೋಗಿ ಯಮುನೆಯನ್ನು ದಾಟಿ ಗೋಕುಲಕ್ಕೆ ಬಂದು ಆ ವಸುದೇವನ ಇನ್ನೊಬ್ಬ ಪತ್ನಿಯಾಗಿರತಕ್ಕಂಥ ರೋಹಿಣಿಯ ಗರ್ಭದಲ್ಲಿಟ್ಟು, ಆ ಗೋಕುಲದಲ್ಲಿರತಕ್ಕಂಥ ನಂದಗೋಪನ ಪತ್ನಿಯಾಗಿರತಕ್ಕಂಥ ಯಶೋದೆಯ ಗರ್ಭದಲ್ಲಿ ಅವಳು ಕೂತ್ಕೊಂಡಾಗ, ನೆಕ್ಸ್ಟ್ ಡೇ ಇಲ್ಲಿ ಕಂಸ ಮತ್ತು ಪಂಡಿತರುಗಳು ವೈದ್ಯರುಗಳು ಬಂದು ದೇವಕಿಯನ್ನು ಚೆಕ್ ಮಾಡಿದಾಗ, ಮೆಡಿಕಲ್ ಚೆಕಪ್ ಮಾಡಿದಾಗ ಮಿಸ್ಕ್ಯಾರೇಜ್ ಆಗಿದೆ, ಗರ್ಭಪಾತ ಆಗೋಗಿದೆ ಅಂತ ಅವರು ಸರ್ಟಿಫಿಕೇಟ್ ಕೊಟ್ಟಾಗ, ಕಂಸ ಕಂಡೋಲೆನ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿ ಅಯ್ಯೋ ಆಗಿದ್ದಾಯ್ತು ಬಿಡೆ ಅಂತಂದಾಗ, ಅವತ್ತು ರಾತ್ರಿ ಅವಳಿಗೆ ಎಂಥ ತಳಮಳದಲ್ಲಿ ತತ್ತರಿಸಿ ಹೋಗ್ತಾಳೆ ಅಂತಂದರೆ, 6 ಮಕ್ಕಳನ್ನು ಕತ್ತರಿಸಿ ಕೊಂದ ನಿಷ್ಕರುಣೆಯಿಂದ ಕಂಸ 7ನೇದಾದ್ರೂ ದಕ್ಕುತ್ತೆ ಸಿಕ್ಕುತ್ತೆ ಅಂದುಕೊಂಡೆ, 7ನೇದು ಗರ್ಭಪಾತ ಆಗಿ ಹೊರಟೋಯ್ತು. ಏನು ಕರ್ಮ ನಮ್ಮದು, ನಾವು ಮನುಷ್ಯರ ಏನು ಕಳಾಹೀನಳಾಗಿ ಹೋಗಿದ್ದಾಳೆ, ಕಪ್ಪಿಟ್ಟೋಗಿದ್ದಾಳೆ, ಕತ್ತಾಗಿ ಹೋಗಿದ್ದಾಳೆ. ರಾತ್ರಿ ಆಗಿದೆ, ಒಳಗಡೆ ಕತ್ಲು, ಸೆರೆಮನೆಯಲ್ಲಿ ಆಚೆ ನೋಡೋಣ ಅಂತ ಕಿಟಕಿ ನೋಡ್ಕೊಂಡು ವಸುದೇವ ದೇವಕಿಯರು ನೋಡ್ತಾರೆ, ಆಚೆ ಎಲ್ಲ ಕತ್ಲು, ಆಕಾಶ ಎಲ್ಲ ಕತ್ಲು, ಸುತ್ತಲೂ ಕತ್ಲು, ಎತ್ತಲೂ ಕತ್ಲು, ಒಳಗೆ ಕತ್ಲು, ಹೊರಗೆ ಕತ್ಲು. ಗಂಡನ ಮುಖ ನೋಡ್ತಾಳೆ, ಸೆರೆಮನೆ ಒಳಗೆ ಕಪ್ಪಿಟ್ಟು ಹೋಗಿದೆ, ಅಲ್ಲೆಲ್ಲ ಕತ್ಲು, ಬದುಕು ಕತ್ಲು, ಭವಿಷ್ಯ ಕತ್ಲು, ಅರ್ಧ ರಾತ್ರಿ ಆಗಿದೆ, ಹೀಗಿಟ್ಕೊಂಡಿದ್ದಾಳೆ. ಆಗ ಆಕಾಶ ಹರ್ಕೊಳ್ತು. The entire sky was torn into pieces. ಆಕಾಶ ಹರ್ಕೊಳ್ತು. ಆಕಾಶದ ಒಳಗಿನಿಂದ ಪ್ರಜ್ವಲಿಸತಕ್ಕಂಥ 1,000,000 ಕೋಟಿ ಸೂರ್ಯರ ಬೆಳಕಿನ ಭಾಸ್ಕರರ ಪ್ರಭಾವದ ಪ್ರವಾಹದ ದೊಡ್ಡ ಸುನಾಮಿ ಬಂದರೆ ಏನು ಅಂಥ ಬೆಳಕಿನ ಪ್ರಜ್ವಲಿಸತಕ್ಕಂಥ ಜಜ್ವಲ್ಯಮಾನವಾದಂಥ ಬೆಳಕು ಮಿಂಚಾಗಿ ಮಿಂಚು ಕೋಲ್ಮಿಂಚಾಗಿ ಕೋಲ್ಮಿಂಚು ಆಕಾಶದಿಂದ ಭೂಮಿಗೆ ಒಂದು ಕ್ಷಣದಲ್ಲಿ ಬಂದು ಹಾರಿಕೊಂಡು ಹೆಂಗೆ ಬಂತು ಅದು ನೋಡ್ತಾ ಇದ್ದಾರೆ ಇಬ್ರು ಗಂಡ ಹೆಂಡತಿ. ನೇರ ಭೂಮಿಗೆ ಬಂದು, ಮಧುರೆಗೆ ಬಂದು, ಸೆರೆಮನೆಗೆ ಬಂದು, ಸೆರೆಮನೆಯ ಕಿಟಕಿಯ ಸರಳುಗಳ ಮಧ್ಯೆ ಬಂದು ಆ ಮಿಂಚು ವಸುದೇವನ ಮೂರ್ಧನ್ಯಕ್ಕೆ, ಈ ಹಣೆಯ ಮೂರ್ಧನ್ಯ ಭಾಗಕ್ಕೆ ಬಡಿತು, ಒಳಗಡೆ ಹೋಯಿತು. ಒಂದೇ ಕ್ಷಣದಲ್ಲಿ ದೇವಕಿ ನೋಡ್ತಾಳೆ, ಕಪ್ಪಿಟ್ಟು ಕಾಡು ಕಪ್ಪಿನ ಮನುಷ್ಯನಾಗಿದ್ದಂಥವನು, ಎಲ್ಲ ಸ್ಥಿತಿ ಕಳ್ಕೊಂಡಿದ್ದವನು, ಈಗ ಏನು ಲಕ್ಷಣ, ಏನು ಚೈತನ್ಯ, ಏನು ಪ್ರಜ್ವಲಿಸ್ತಾ ಇದ್ದಾನೆ, ಏನು ತೇಜಸ್ಸು, ಏನು ವರ್ಚಸ್ಸು. ಹಬ್ಬ ಕಾಲಿಗೆ ಬಿದ್ದು ಕಾಲು ಹಿಡ್ಕೊಳ್ತಾಳೆ, ಏನ್ರಿ ಇದು ಒಂದು ಕ್ಷಣದಲ್ಲಿ ಅಂತ. ಅದೇ ರಾತ್ರಿ ಅದು ವಸುದೇವನಿಂದ ಆ ಚೈತನ್ಯ, ಆ ಬೆಳಕು, ಆ ಪ್ರಭೆ, ಕೋಟಿ ಭಾಸ್ಕರರ, ಕೋಟಿ ಸೂರ್ಯರ ಅದ್ಭುತವಾಗಿರತಕ್ಕಂಥ ತೇಜಸ್ಸು ದೇವಕಿಗೆ ವರ್ಗಾವಣೆ ಆಯಿತು. ದೇವಕಿ ಬೆಳಗಿನ ಜಾಮದಲ್ಲಿ ಮುಖ ನೋಡ್ತಾನೆ ವಸುದೇವ, ಸಾಕ್ಷಾತ್ ಲಕ್ಷ್ಮಿ ಏನಾದರೂ ಸೆರೆಮನೆ ಒಳಗೆ ಬಂದ್ಬಿಟ್ಯಾಳ, ಏನಿದು ಅಂತ ಅಂದ್ಕೊಳ್ತಾನೆ. ಅವಳ ಗರ್ಭದ ಒಳಗೆ ಪರಮಾತ್ಮ 8ನೆಯ ಮಗುವಾಗಿ ಬಂದ ತಕ್ಷಣದಲ್ಲಿ ಬ್ರಹ್ಮ, ಇಂದ್ರ, ಸಮಸ್ತ ದೇವಾನು ದೇವತೆಗಳು ಆಕಾಶದಲ್ಲಿ ಬಂದು ಅವಳಿಗೆ ನಮಸ್ಕಾರ ಮಾಡ್ತೀಯಾರಮ್ಮ. ಏನೇ ತಾಯಿ ನೀನು, ಎಂಥ ಮಗುವನ್ನು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹಾಕ್ಕೊಂಡೆ, 14 ಲೋಕಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥವನನ್ನ ನಿನ್ನ ಗರ್ಭದಲ್ಲಿ ಇಟ್ಕೊಂಡಿದೆಯಲ್ಲ, ನಿನ್ನ ಗರ್ಭಕ್ಕೆ ದೇವಾನು ದೇವತೆಗಳನ್ನು ಸಾಷ್ಟಾಂಗ ನಮಸ್ಕಾರ. ಅದು ಎಂಥ ತಾಯಿನೇ ನೀನು. ಇಡೀ 1ರಿಂದ 10ರವರೆಗೂ ಇರತಕ್ಕಂಥ ಜಗತ್ತಿನ ಎಲ್ಲ ಅದ್ಭುತಗಳನ್ನು, ವಿಸ್ಮಯಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥ ನಿನ್ನ ಗರ್ಭದಲ್ಲಿ ಬಚ್ಚಿಟ್ಕೊಂಡಿದೆಯಲ್ಲೇ ತಾಯಿ ದೇವಕಿ, ನಿನಗೆ ಸಾಷ್ಟಾಂಗ ನಮಸ್ಕಾರ ಕಣೆ. ಏಕಾಯನೋಸೋ ವಿಪಲ ಸ್ತ್ರೀ ಮೂಲ ಚತುರಸ ಪಂಚ ಶಿವಕ್ಷರಾತ್ಮ ಸಪ್ತತ್ವಗಷ್ಟ ವಿಟಪವನವಾಕ್ಯೋ ದಶರೀತಿಯೋ ಹದಿವೃಕ್ಷ. ಅದನ್ನೇ ಪುರಂದರದಾಸರು ಕನ್ನಡದಲ್ಲಿ ಹಾಡು ಮಾಡಿದ್ದಾರೆ. ಜೈವದ ಈ ಮನ ತನಕ ಬುಡುಬುಡು ಬುಡುಬುಡು ಸಂಶಯವ ಶುಕರಿಂದಕ್ಕೆ ಹೇಳುತ್ತದಪ್ಪ ಜಗವೆಂಬೋ ಗಿಡ ಹುಟ್ಟೈತಣ್ಣ ಹಣ್ಣುಗಳೆರಡು 5ಅವಪ್ಪ 3 ಬುಡದ ಗಿಡಕೆ ಹಣ್ಣ ಹಣ್ಣಿನ ಒಳಗೆ 4 ರಸು 5 ದೊಡ್ಡ ಹರಕಾಣಪ್ಪ 6 ಬಗೆಯ ಸ್ವರೂಪಕ್ಕೆ 7 ಬಗೆಯ ದೊಡ್ಡ 8 ಸಣ್ಣ ಗರಿಗಳು 8 ಇದ್ದಾವೆ. ಅಕ್ಷರಗಳು ಅದಕ್ಕೆ 10 ಅಕ್ಷವು ಇದಕ್ಕೆ 9 ಐತೆ. ಗರಿಗಳು 10 5ಅವಪ್ಪ. ಸುಳ್ಳಲ್ಲ ನೀ ಕೇಳುವ ತಮ್ಮ, ದ್ವಾಸಪಟ್ಟಣದ ಶ್ರುತಿಯಲ್ಲ ಐತೆ. ಸುಳ್ಳೆಂದು ತಿಳಿಯಲೇ ಬೇಡ, ತಿಳಿದರೆ ನಿನಗೆ ಕೇಳಾದೀತು.
ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು, ಜೈವದ ಈ ಮನತನಕ. ಕೃಷ್ಣನ ಸ್ಮರಣೆ ಮಾಡತಕ್ಕಂಥ ಭಕ್ತರ ಮನೆತನಕ್ಕೆ ಜಯ, ವಿಜಯ, ದಿಗ್ವಿಜಯ. ಯಾರು ಕೃಷ್ಣ ಸ್ಮರಣೆ ಮಾಡ್ತೀರಾ, ನಿಮ್ಗೊಬ್ಬರಿಗಲ್ಲ, ನಿಮ್ಮ ಗಂಡಂಗೆ, ನಿಮ್ಮ ಹೆಂಡತಿಗಲ್ಲ, ಇಡೀ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆತನಕ್ಕೆ 21 ತಲೆಮಾರಿಗೆ ಜಯ, ವಿಜಯ, ದಿಗ್ವಿಜಯ. ಕೃಷ್ಣ ಸ್ಮರಣೆ. ಇನ್ನೂ ಒಂದು ಹೇಳ್ತಾರೆ, ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನೋ. ನಾನು ಹುಟ್ಟಿದಾಗ ಬರೀ ಮೈಯಲ್ಲಿ ಹುಟ್ಟಿದ್ದು, ಬರೀ ಕೈಯಲ್ಲಿ ಹುಟ್ಟಿದ್ದು, ಬರೀ ಏನೂ ಇಲ್ಲ, ಬಂದೆ 2 ಕೈ ಹೀಗೆ ಇಟ್ಕೊಂಡು ಬಂದಿದ್ದು. ಇವತ್ತು ದೇವರ ದುಡ್ಡು ಕೊಟ್ಟಾನೆ, ಕಾಸು ಕೊಟ್ಟಾನೆ, ಬಂಗ್ಲೆ ಕೊಟ್ಟಾನೆ, ಶರ್ಟ್ ಕೊಟ್ಟಾನೆ, ಅಂಗಡಿ ಕೊಟ್ಟಾನೆ, ಮುಂಗಟ್ಟು ಕೊಟ್ಟಾನೆ, ವ್ಯಾಪಾರ ಕೊಟ್ಟಾನೆ, FD ಕೊಟ್ಟಾನೆ, ಹೆಂಡ್ತಿನ ಕೊಟ್ಟಾನೆ, ಗಂಡನ ಕೊಟ್ಟಾನೆ, ಮಕ್ಳನ್ನ ಕೊಟ್ಟಾನೆ, ಬೇಕಾದ ಕೊಟ್ಟಾನೆ, ಕಮ್ಯುನಿಟಿ ಕೊಟ್ಟಿಯಾನೆ, ಎಲ್ಲ ಕೊಟ್ಟಿಯಾನೆ, ಪಾಸ್ಪೋರ್ಟ್ ಕೊಟ್ಟಿಯಾನೆ, ವೀಸಾ ಕೊಟ್ಟಿಯಾನೆ, ಡಾಲರ್ ಕೊಟ್ಟಿ, ಎಲ್ಲ ಕೊಟ್ಟ ಪರಮಾತ್ಮ ಎಲ್ಲ ತಗೊಂಡು ಇಷ್ಟು ಇಟ್ಕೊಂಡಿದ್ದೀವಿ. ಅಷ್ಟು ಕೊಟ್ಟ ಪರಮಾತ್ಮ ನೀನೇನು ಕೊಟ್ಟಿ? ವಾಟ್ ಇಸ್ ಇಟ್ ಯು ಗಿವನ್ ಬ್ಯಾಕ್? ಎಷ್ಟು ನಾವು ಕಂಡೀಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಮ್ಮ ಮೈಂಡ್ ಯಾವಾಗಲೂ ತಗೊಂಬೋದು ಕಡೆನೇ ಇರುತ್ತೆ ಹೊರತು ಕೊಡೋದ್ರ ಕಡೆ ಮೈಂಡೇ ಇರಲ್ಲ. ಅದನ್ನೇ ಗರ್ಭಸ್ತುತಿ ಹೇಳ್ತಾ ಇದೆ. ಪುರಂದಾಸ್ ಹೇಳ್ತಾರೆ, ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ಅದಕ್ಕೆ 3 ವರ್ಷಕ್ಕೆ 1 ಸಾರ್ತಿ ಬರೋದು ಈ ಅಧಿಕ ಮಾಸ. ಅಧಿಕ ಮಾಸ ಮಲಮಾಸ ಅಂತ ಕರೀತಾರೆ, ಪುರುಷೋತ್ತಮ ಮಾಸ ಅಂತ ಕರೀತಾರೆ, ದಾನ ಮಾಸ ಅಂತ ಕರೀತಾರೆ. ಮಲಮಾಸ ಯಾಕೆ ಅಂತಂದರೆ, ಎಷ್ಟಾಗುತ್ತೋ ಅಷ್ಟು, ಏನಾಗುತ್ತೋ ಅದು ದಾನ ಕೊಟ್ಬಿಟ್ಟು ನಿಮ್ಮ ಮಲಗಳನ್ನು, ಕಲ್ಮಶಗಳನ್ನು, ಕಿಲ್ಬಿಷಗಳನ್ನು, ಆಲ್ ಇವರ್ ಒಳಗಡೆ ಇರತಕ್ಕಂಥ ಏನೇನು ಪೊಲ್ಯೂಟೆಂಟ್ಸ್ ಇದೆ, ಕಂಟಾಮಿನೇಷನ್ಸ್ ಇದೆ, ತೊಳ್ಕೊಂಬಿಡತಕ್ಕಂಥದ್ದು. ಎಲ್ಲ ಮಲವನ್ನು, ಕಲ್ಮಶವನ್ನು, ಕಿಲ್ಬಿಷವನ್ನು, ಆ ಪೊಲ್ಯೂಟೆಂಟ್ಸ್ನ, ಕಂಟಾಮಿನೇಷನ್ಸ್ನ ಸಂಪೂರ್ಣ ತೊಳ್ಕೊಂಡು ಪರಿಶುದ್ಧರಾಗೋದು, ಕ್ಲೀನ್ ಆಗೋದು, ಕ್ಲಿಯರ್ ಆಗೋದು, ಇದು ಮಲಮಾಸ. ಕೊಡೋದು. ಪುರುಷೋತ್ತಮ ಮಾಸ ಅಂತಂದರೆ ಮಾಸದೇವತೆ ಸೂರ್ಯ ದೇವ್ರ ಹತ್ರ ಹೋಗಿ ಕೇಳ್ಕೊಂಡಾಗ, ಮಲಮಾಸ ಅಂದರೆ ಅಪ್ಪ ಮದುವೆ ಮಾಡೋ ಹಾಗಿಲ್ಲ, ಮುಂಜಿ ಮಾಡೋ ಹಾಗಿಲ್ಲ, ಗೃಹ ಪ್ರವೇಶ ಮಾಡೋ ಹಾಗಿಲ್ಲ, ಸೈಟ್ ಕೊಂಡ್ಕೊಂಬೋ ಹಾಗಿಲ್ಲ, ಸೈಟ್ ರಿಜಿಸ್ಟರ್ ಮಾಡಿಸೋ ಹಾಗಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗೋ ಹಾಗಿಲ್ಲ, ಏನೂ ಇಲ್ವಲ್ಲೋ, ಎಲ್ಲ ಟ್ಯಾಬು ಕ್ರಿಯೇಟ್ ಮಾಡಿಬಿಟ್ಟಿದೆಯಲ್ಲಪ್ಪ. ಆಗ ಪರಮಾತ್ಮ ಹೇಳ್ತಾನೆ, ಅದೆಲ್ಲಕ್ಕಿಂತ ಎಕ್ಸ್ಟ್ರಾ ಪ್ರಮೋಷನ್, ಡಬಲ್ ಪ್ರಮೋಷನ್ ಕೊಟ್ಟಿದ್ದು. ಏನು ಅಂತಂದರೆ, ಎಲ್ಲ ಮಾಸಗಳಿಗೂ ಒಬ್ಬೊಬ್ಬ ದೇವತೆ ನಿಯಾಮಕ ಆದರೆ, ಈ ಮಾಸಕ್ಕೆ ನಾನೇ ಸನ್ನಿಧಾನ, ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಸಾಕ್ಷಾತ್ ವಿಷ್ಣುವಿನ ದಿವ್ಯ ಸಾನ್ನಿಧ್ಯ, ದಿವ್ಯ ಸನ್ನಿಧಾನ ಪ್ರತಿ ಕ್ಷಣ ಇದರಲ್ಲಿ. 3ನೇದು ದಾನ ಮಾಸ. ಇದು ಜೀವನ ಪೂರ್ತಿ ತಗೊಂಡಿರೋರಿಗೆ ಕೊಡೋ ಬುದ್ಧಿ ಕೊಡಬೇಕು, ಕೊಡೋ ಬುದ್ಧಿ ಬರಬೇಕು. ಇದು 3 ವರ್ಷಕ್ಕೆ ಒಮ್ಮೆ ಬರೋದು. ಸೌರಮಾನಕ್ಕೆ ಚಾಂದ್ರಮಾನಕ್ಕೆ 11 ದಿನ ಡಿಫ್ರೆನ್ಸ್ ಬರುತ್ತೆ ಎವ್ರಿ ಇಯರು. 3 ವರ್ಷಕ್ಕೆ 11 + 11 + 11 33 ದಿನ ಡಿಫ್ರೆನ್ಸ್ ಬರುತ್ತೆ. ಆ 33 ದಿನ ಮೇಕಪ್ ಮಾಡೋದಕ್ಕೆ ಬ್ಯಾಂಕ್ಗಳಲ್ಲಿ ತುಂಬ ಜನ ಇದ್ರಿ, ನೀವು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ, ಅದನ್ನು ಸರಿ ಸಮಿತೋಲನ ಮಾಡೋದಕ್ಕೆ. ಹಾಗೆ ಈ ಟೈಮ್ ರಿಕನ್ಸಿಲಿಯೇಷನ್ ಮಾಡೋದಕ್ಕೆ 3 ವರ್ಷಕ್ಕೆ 1 ಸಾರ್ತಿ ಆ 33 ದಿನಗಳನ್ನು ಹೊಂದಿಸೋದಕ್ಕೆ ಒಂದು ಎಕ್ಸ್ಟ್ರಾ ಮಂತ್ ಮಾಡ್ತಾರೆ, ಅಧಿಕ ಮಾಸ ಅಂತ. ಅಧಿಕ ಶ್ರಾವಣ ಬಂದಿರೋದಂತನೋ, ಇದು ಮಹತಿಗೆ ಮಹತು ಶ್ರೀಹರಿಯ ನಾಮ ಅಂದಾಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಶ್ರಾವಣ ಸಂಭ್ರಮ ಅಂದರೆ ಲಕ್ಷ್ಮೀದೇವಿ ಕೃಷ್ಣನ ಸಂಭ್ರಮ ಅದು. ಅಧಿಕ ಮಾಸ ದಾನ ಸಂಭ್ರಮ. ಈ ಮಾಸದಲ್ಲಿ 33 ಸಂಖ್ಯೆ, 22 ಆಗಲಿಲ್ಲ, 15 ಆಗಲಿಲ್ಲ, 11 ಆಗಲಿಲ್ಲ, 7 ಆಗಲಿಲ್ಲ, ಪಂಚದಾನ 5 ಆಗಲಿಲ್ಲ, 2. ಏನು ದಾನ ಕೊಡಬೇಕು? ಅಪೂಪ ದಾನ ಅಂತಾರೆ. ಅಪೂಪ ದಾನ ಎಲ್ಲ ಕೊಟ್ಕೊಂಡೋದ್ರೆ, ತಿನ್ಕೊಂಡೋದ್ರೆ ಹೊಟ್ಟೆಗತಿ ಏನು ಪ್ರಾಬ್ಲಮ್ಸು, ಉದರ ಬೇನೆಗಳು. 33 ಸ್ವೀಟ್ ತಿಂತೀರೇನ್ರಿ ಒಬ್ಬರು ಕೂತ್ಕೊಂಡು? ದಿನಕ್ಕೆ 10 ಜನ ತಂದು ಕೊಡ್ತಾರೆ, ತಿನ್ನೋಕ್ಕಾಗತ್ತಾ? ಸ್ವೀಟ್ ತಿನ್ನೋದೇ ಕಮ್ಮಿ ಆಗಿದೆ. ಅದರಿಂದ ಟೋಕನ್ ಥರ ಅದನ್ನು ಕೊಟ್ಟು ಏನು ಕೊಡಬೇಕು? ಭೀಷ್ಮಾಚಾರ್ಯ ಹೇಳ್ತಾರೆ, ದಾನಗಳಲ್ಲಿ ಆಧ್ಯಾತ್ಮ ಜ್ಞಾನದಾನ ಸರ್ವಶ್ರೇಷ್ಠ. 33 ಟಂಬ್ಲರ್ ತೊಗೊಂಡೋಗಿ ಕೊಡೋದು, 33 ಬೆಲ್ಟ್ ಕೊಡೋದು, 33 ಪ್ಲಾಸ್ಟಿಕ್ ಬಕೆಟ್ ಕೊಡೋದು, ಇದೆಲ್ಲ ಸ್ಟಾರ್ಟ್ ಆಗಿದೆ. ಪ್ಲಾಸ್ಟಿಕ್ ಬಗ್ಗೆ ದಾನ ಕೊಡಬೇಕು ಅಂದರೆ ಭೀಷ್ಮರು ಹೇಳ್ತಾರೆ ಜ್ಞಾನದಾನ ಅಂದರೆ ಎಲೆಕ್ಟ್ರಾನಿಕ್ಸ್ ಬುಕ್, ಕಂಪ್ಯೂಟರ್ ಬುಕ್, ಅದು ಜ್ಞಾನ, ಅದನ್ನು ಕೊಡ್ತೀವಿ. ಅಂದರೆ ಆಧ್ಯಾತ್ಮ ಜ್ಞಾನದಾನವನ್ನು ದಾನ ಕೊಡಬೇಕು. ಅದರಲ್ಲಿ ಯಾವುದು ಅಂದರೆ ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋವತಃ ವಿಷ್ಣು ಸಹಸ್ರನಾಮ ಭಾಗವತ, ಸುಪ್ರೀಂ, ಅಲ್ಟಿಮೇಟ್, ದಿ ಬೆಸ್ಟ್.
ಅಧಿಕ ಮಾಸದಲ್ಲಿ ದಾನ ಕೊಡೋದಕ್ಕೆ ವಿಷ್ಣು ಸಹಸ್ರನಾಮ ಭಾಗವತ ಸುಪ್ರೀಂ ಅಲ್ಟಿಮೇಟ್ ದಿ ಬೆಸ್ಟ್. ಈಗಂತೂ ಯಾಕದು ಬೆಸ್ಟ್ ಅಂದ್ರೆ ಹೇಳ್ತೀನಿ, ಇನ್ ಫ್ಯೂಚರ್ ನೋ ಗವರ್ನಮೆಂಟ್ ವಿಲ್ ಪ್ರಿಂಟ್ ಆ್ಯಂಡ್ ಸರ್ಕ್ಯುಲೇಟ್ ಭಾಗವತ ಭಗವದ್ಗೀತಾ ಆ್ಯಂಡ್ ವಿಷ್ಣು ಸಹಸ್ರನಾಮ. ನೋ ಯೂನಿವರ್ಸಿಟಿ, ನೋ ಕಾಲೇಜ್ ವಿಲ್ ಪ್ರಿಂಟ್ ಆ್ಯಂಡ್ ಪಬ್ಲಿಷ್ ಇಟ್. ನೋ ಟೆಕ್ಸ್ಟ್ ಬುಕ್ ವಿಲ್ ಹ್ಯಾವ್ ಇಟ್. ನೋ ಸಿಲೆಬಸ್ ಕಂಟೈನ್ಸ್ ದಟ್. ಸ್ಟೂಡೆಂಟ್ಸ್ ಅಂಡ್ ನೆಕ್ಸ್ಟ್ ಜನರೇಷನ್ಗೆ ಕಟ್ ಆಫ್ ಆಗೋಗುತ್ತೆ. ದೇ ವಿಲ್ ನಾಟ್ ಬಿ ಇನ್ ದ ನೋ ಆಫ್ ದೀಸ್ ಥಿಂಗ್ಸ್. ಇದಿತ್ತು ಅಂತಲೇ ಗೊತ್ತಿಲ್ಲ. ಇದನ್ನು ನಿಮಿತ್ತ ಮಾಡಿಕೊಂಡು ನಾವು ಭಾಗವತ ವಿಷ್ಣು ಸಹಸ್ರನಾಮವನ್ನು ಮನೆಗಳಿಗೆ ದಾನ ಕೊಟ್ಟರೆ ಇವತ್ತೆಲ್ಲ ನಾಳೆ ಆ ಮನೇಲಿತ್ತು ಅಂತಂದರೆ ಸಮ್ ಡೇ ವಿಲ್ ಕಮ್ ವೆನ್ ದೇ ಓಪನ್ ಇಟ್ ದೇ ರಿಯಲೈಸ್ ದ ಗ್ರೇಟ್ನೆಸ್ ಆಫ್ ಇಟ್, ದ ವ್ಯಾಲ್ಯೂ ಆಫ್ ಇಟ್. ಅದಕ್ಕೆ ಭೀಷ್ಮರು ಹೇಳೋ ಮಾತು, ವಿಷ್ಣು ಸಹಸ್ರನಾಮ ಭಾಗವತವನ್ನು ದಾನ ಕೊಡಿ. ಭಾಗವತವನ್ನೇ ಯಾಕೆ ದಾನ ಕೊಡಬೇಕು ಅಂತಂದರೆ, ಕೃತಯುಗದ ಧರ್ಮ ಕಲಿಯುಗದಲ್ಲಿ ಇರೋದು ಒಂದೇ ಕಡೆ ಭಾಗವತದಲ್ಲಿ. ಓಂಕಾರ, ಗಾಯತ್ರಿ, ಪುರುಷ ಸೂಕ್ತದ ಅದ್ಭುತ ಸನ್ನಿಧಾನ ಇರೋದು ಭಾಗವತದಲ್ಲಿ. ಸಾಕ್ಷಾತ್ ಶ್ರೀಕೃಷ್ಣ ಗ್ರಂಥ ರೂಪದಲ್ಲಿ ಕಲಿಯುಗದಲ್ಲಿ ಇರತಕ್ಕಂಥದ್ದು ಭಾಗವತದ ಪದ ಅಕ್ಷರಗಳಲ್ಲಿ. ಧನ್ವಂತ್ರಿಯ ಆವಿರ್ಭಾವ, ಧನ್ವಂತ್ರಿಯ ಸನ್ನಿಧಾನ ನಿತ್ಯ ಇರತಕ್ಕಂಥದ್ದು. ರೋಗಾರ್ಥೋ ಮುಚಿತೆ ರೋಗಾತ್ ಬದ್ಧೋ ಮುಚಿತ ಬಂಧನಾತ್ ಅನ್ನತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಭಾಗವತದಲ್ಲಿ. ಲಕ್ಷ್ಮೀದೇವಿಯ ಆವಿರ್ಭಾವ, ಲಕ್ಷ್ಮೀದೇವಿಯ ಸಂಪೂರ್ಣ ಸಾನ್ನಿಧ್ಯ ಇರತಕ್ಕಂಥದ್ದು ಶ್ರೀಮದ್ ಭಾಗವತದಲ್ಲಿ. ವಸಂತ ಋತು, ತುಳಸಿ, ವಿಪ್ರ, ಅಗ್ನಿಹೋತ್ರ, ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರ ಇವೆಲ್ಲದರ ಸನ್ನಿಧಾನ ಭಾಗವತದಲ್ಲಿ. ಆದ್ದರಿಂದ ಭಾಗವತವನ್ನು ದಾನ ಕೊಡಬೇಕು. ನಾನು 1975-80 ಭಾಗವತ ಸಪ್ತಾಹಗಳನ್ನು ಎಲ್ಲ ಕಡೆ ಮಾಡ್ಕೊಂಡು ಬಂದೆ. 52 ದೇಶಗಳಲ್ಲಿ ಇಂಗ್ಲೀಷ್ನಲ್ಲಿ ಭಗವತ್ ಸಪ್ತಾಹಗಳನ್ನ ಮಾಡಿದೆ. ನ್ಯೂ ಜೆರ್ಸಿನಲ್ಲಿ ಪುತ್ತಿಗೆ ಸ್ವಾಮಿಗಳು ನನಗೆ ಕರೆಸಿ ಅಮೆರಿಕಾಗೆ ಅವ್ರು ನ್ಯೂ ಜೆರ್ಸಿಯ ಕೃಷ್ಣ ವೃಂದಾವನದಲ್ಲಿ 8 ದಿನಗಳ ಕಾಲ ನಂದು ಭಾಗವತ್ ಸಪ್ತಾಹ ಮಾಡಿಸಿದರು. ವರ್ಲ್ಡ್ ವೇದಿಕ್ ಫೋರಮ್ ಚೇರ್ಮನ್ MG ಪ್ರಸಾದ್ ಇನಾಗ್ಯುರೇಟ್ ಮಾಡಿದರು. ದಟ್ ಗಾಟ್ ಲಾಟ್ ಆಫ್ ಪಬ್ಲಿಸಿಟಿ ಬಂತದಕ್ಕೆ. ಇವತ್ತು ಪುತ್ತಿಗೆ ಸ್ವಾಮಿಗಳು ಮಧ್ಯಾಹ್ನ ನನಗೆ ಕರೆಸಿದ್ರು. ಕತ್ತರಗುಪ್ಪೆನಲ್ಲಿ ಪೂಜೆ ಇತ್ತು. ಕರೆಸಿ ಎಲ್ಲ ಜ್ಞಾಪಿಸ್ಕೊಂಡ್ರು. ಅಮೇರಿಕಾದಲ್ಲಿ, ಸ್ವಿಟ್ಜರ್ಲ್ಯಾಂಡಲ್ಲಿ, ಜರ್ಮನಿನಲ್ಲಿ, ಲಂಡನ್ನಲ್ಲಿ, ಸಿಂಗಪೂರ್, ಆಸ್ಟ್ರೇಲಿಯಾ, ವಿಷ್ಣು ಸಹಸ್ರ ಎಲ್ಲ ಸ್ವಾಮಿಗಳು ಜ್ಞಾಪಿಸ್ಕೊಂಡು ಇವತ್ತು ಮಧ್ಯಾಹ್ನ ಜ್ಞಾಪಿಸ್ಕೊಂಡ್ರು. 3:30 ಊಟ ಆದಾಗಲ್ಲಿ ಅದೆಲ್ಲ ಮಾಡಿ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಿದಾಗ ತುಂಬ ಜನ ಮಾತು ಹೇಳೋರು, ಎಕ್ಸಿಸ್ಟಿಂಗ್ ಭಾಗವತ ಬುಕ್ಸು ಸ್ಕಾಲರ್ಲಿ ಇದೆ, ವಿದ್ವತ್ಪೂರ್ಣ ಇದೆ, ತುಂಬ ಸಂಸ್ಕೃತ ಭೂಯಿಷ್ಠ ಇರ್ತದೆ. ಕಾಮನ್ ಪೀಪಲ್ಗೆ, ಕಾಮನ್ ರೀಡರ್ಸ್ಗೆ ಈಸಿ ಎಂಟ್ರಿ ಇರಲ್ಲ, ಅರ್ಥ ಆಗೋದಿಲ್ಲ. ನೀವು ಲೆಕ್ಚರ್ ಹೇಗೆ ಮಾಡ್ತೀರೋ ಹಾಗೆಯೇ ಭಾಗವತ ಬರೆದುಬಿಡಿ. ಸೊ ದಟ್ ಕಾಮನ್ ಪೀಪಲ್ ಆಲ್ಸೋ ವಿಲ್ ಬಿ ಏಬಲ್ ಟು ರೀಡ್ ಇಟ್, ಡೈಜೆಸ್ಟ್ ಇಟ್, ಅಂಡರ್ಸ್ಟ್ಯಾಂಡ್ ಇಟ್ ಫುಲ್ಲಿ ಅಂತದ್ದು. 2 ವರ್ಷದಿಂದ ನಾನು ಅದನ್ನು ಗಂಭೀರವಾಗಿ ತಗೊಂಡು ಬರೆದೆ. ಮೊನ್ನೆ ಮೇಲುಕೋಟೆ GR ಸ್ವಾಮಿಗಳು ಬಂದು ಬಿಡುಗಡೆ ಮಾಡಿದರು. ಭಾಗವತ 500 ಪುಟಗಳ ಗ್ರಂಥ, 500 ಪುಟಗಳ ಭಾಗವತ ಗ್ರಂಥ ಸಿದ್ಧ ಇದೆ, ಇಲ್ಲಿ ಲಭ್ಯ ಇದೆ. ಹಾಗೆ ಇಂಗ್ಲೀಷ್ ವಿಷ್ಣು ಸಹಸ್ರನಾಮ 500 ಪುಟದ ಇಂಗ್ಲೀಷ್ ವಿಷ್ಣು ಸಹಸ್ರನಾಮ, ಕಂಪ್ಲೀಟ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಆ್ಯಂಡ್ ದ ಬೆಸ್ಟ್ ಬುಕ್ ಆನ್ ವಿಷ್ಣು ಸಹಸ್ರನಾಮ ಇನ್ ಇಂಗ್ಲೀಷ್ ಅಂತ ಗವರ್ನರ್ ಆಫ್ ಕರ್ನಾಟಕ ಡಿಕ್ಲೇರ್ ಮಾಡಿರತಕ್ಕಂಥ ಪುಸ್ತಕ. 14 ದೇಶಗಳಲ್ಲಿ ಬಿಡುಗಡೆ ಆಗಿರತಕ್ಕಂಥ ಇಂಗ್ಲೀಷ್ ವಿಷ್ಣು ಸಹಸ್ರನಾಮದ ಪುಸ್ತಕ ಇಲ್ಲಿ ಸಿದ್ಧ ಇದೆ. ಹಾಗೆ ವಿಷ್ಣು ಸಹಸ್ರನಾಮದ ಸಮಗ್ರ ಅರ್ಥಗಳು, ಸಂಪೂರ್ಣ ಅರ್ಥಗಳು, ಅಪೂರ್ವ ಅರ್ಥಗಳು, ಸರಿಸರಿ ಅರ್ಥಗಳು, ಪರಿಪರಿ ಅರ್ಥಗಳು, ಹಿರಿಯ ಅರ್ಥಗಳು ಇರತಕ್ಕಂಥ ಈ ಪುಸ್ತಕ ಇದು ಲಭ್ಯ ಇದೆ. ಮತ್ತು ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಂಬವ್ರಿಗೆ ಒಂದು ಮೈನ್ ಸ್ವಿಚ್ ಹೇಳಿರ್ತೀನಿ, ಸೀಕ್ರೆಟ್ ಹೇಳಿರ್ತೀನಿ. ಏನು ಅಂತಂತಂದರೆ, ಒಂದು ಶ್ಲೋಕವನ್ನು ನೀವು ಚೆನ್ನಾಗಿ ಬೈಹರ್ಟ್ ಮಾಡ್ಕೊಳ್ಳಿ, ಪ್ರತಿನಿತ್ಯ ಹೇಳ್ಕೋಬೇಕು. ಶ್ರೀಧರ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೀಯ ಶ್ರೀಮಾನ್ ಲೋಕತ್ರಯಾಶ್ರಯ. ಶ್ರೀಧರ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೀಯ ಶ್ರೀಮಾನ್ ಲೋಕತ್ರಯಾಶ್ರಯ. ದಿಸ್ ಈಸ್ ಕಾಲ್ಡ್ ಸೆಂಟ್ರಲ್ ಕೀ ಶ್ಲೋಕ ಆಫ್ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದ ಅದ್ಭುತವಾಗಿರತಕ್ಕಂಥ ಮಿಸ್ಟಿಕಲ್ ಶ್ಲೋಕ ಇದಕ್ಕೆ ಶ್ರೀಕರ ಶ್ಲೋಕ ಅಂತ ಕರೀತಾರೆ. ಶ್ರೀಕರ ಅನ್ನತಕ್ಕಂಥವನು ವಿಷ್ಣು ಶ್ರೀಕರ ರೂಪದಲ್ಲಿ 2 ಕೈಗಳನ್ನ ಹೀಗೆ ಶ್ರೀಕರ ಮೂರ್ತಿಯ ವಿಗ್ರಹ ಅಥವಾ ಫೋಟೋ ನೋಡಿ ನೀವು, 2 ಕೈ ಹೀಗಿರುತ್ತೆ. ತನ್ನ ಸ್ವರ್ಣಧಾರೆಯನ್ನು ಸುಮ್ಮನೆ ರೂಪಿ ಕ್ಯಾಶು ಡಾಲರ್ ಕೊಡೋದಲ್ಲ, ಸ್ವರ್ಣಧಾರೆಯನ್ನು 2 ಕೈಗಳಿಂದ ತುಂಬಿ ತನ್ನ ಭಕ್ತರಿಗೆ ತುಂಬ ಸಂತೋಷದಿಂದ ಕೊಡ್ತಾ ಇರತಕ್ಕಂತಹ ವಿಷ್ಣು ರೂಪ ಶ್ರೀಕರ.
ಆ ಶ್ರೀಕರನ ವಿಶೇಷ ಸನ್ನಿಧಾನ ಇರತಕ್ಕಂಥ ಶ್ಲೋಕ ಶ್ರೀಕರ ಶ್ಲೋಕ. ಮತ್ತು ಎಷ್ಟು ಶ್ರೀಕಾರ ಇದೆ, ಶ್ರೀಕಾರ ನೋಡಬೇಕು. ಶ್ರೀಧರ್, ಶ್ರೀಶ, ಶ್ರೀನಿವಾಸ, ಶ್ರೀನಿಧಿ, ಶ್ರೀಭಾವನ, ಶ್ರೀಧರ, ಶ್ರೀಕರ, ಶ್ರೇಯ, ಶ್ರೀಮಾನ್ ಲೋಕತ್ರಯಾಶ್ರಯ. ಎಷ್ಟು ಶ್ರೀಕಾರ ಇದೆ. ಯಾಕೆ ವಿಷ್ಣು ಸಹಸ್ರನಾಮ ಗ್ರೇಟ್ ಅಂದರೆ, ಒಂದು ಕಡೆ ಮಂಗಳ ಮಂಗಳ ಮಂಗಳ, ಒಳ್ಳೆಯದು ಒಳ್ಳೆಯದು, ಶುಭ ಶುಭ, ಕಲ್ಯಾಣ ಕಲ್ಯಾಣ, ಶ್ರೀ ಶ್ರೀ, ಸಂಪದ, ಭೋಗ, ಭಾಗ್ಯ, ನೆಮ್ಮದಿ, ಇದೆಲ್ಲ ಹೇಳ್ಕೊಂಬರುತ್ತೆ. ಇನ್ನೊಂದು ಕಡೆ ಸ್ವಸ್ತಿದ, ಸ್ವಸ್ತಿಕೃತ್, ಸ್ವಸ್ತಿ, ಸ್ವಸ್ತಿ ಭೋಗ, ಸ್ವಸ್ತಿ 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 ಸ್ವಸ್ತಿ, ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ, ಕಲ್ಯಾಣವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈ ಸ್ವಸ್ತಿ ಒಂದು ಕಡೆ, ಶ್ರೀ ಒಂದು ಕಡೆ, ಸ್ವಸ್ತಿ ಒಂದು ಕಡೆ, ಶ್ರೀ ಒಂದು ಕಡೆ, ಎರಡೂ ಕೈಗಳಿಂದ ತುಂಬಿ ತುಂಬಿ ಅನುಗ್ರಹ ಧಾರೆಯನ್ನು ಕೊಡ್ತಾ ಇರತಕ್ಕಂಥ ಅಮೃತ ರಕ್ಷೆಯ ಮಹಾಸ್ತೋತ್ರ ವಿಷ್ಣು ಸಹಸ್ರನಾಮ. ಕಪಿಲ ತನ್ನ ತಾಯಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಎಲ್ಲ ಜ್ಞಾನವನ್ನು ಕೊಟ್ಟ. ನಾನು ಹೇಳ್ತಾ ಇದ್ದೆ, ಗರ್ಭ ಆ ದೇವಕಿದು ಹೇಳ್ತಾ ಇದ್ದೆ. ಆ ದೇವಕಿಯ ಗರ್ಭದಲ್ಲಿ ಬಂದಾಗ ಅಷ್ಟು ಆನಂದ ಆಗ್ತಾ ಇದೆ. ಹಾಗೆ ಗರ್ಭದ ಒಳಗೆ ಮಗು ಬರುತ್ತೆ, 9 ತಿಂಗಳಲ್ಲಿ ಹೇಗೆ ಅರಳಿಕೊಳ್ಳುತ್ತೆ ಅನ್ನೋದನ್ನು ಕಪಿಲ ತನ್ನ ತಾಯಿಗೆ ಹೇಳ್ತಾನೆ. ಆಮೇಲೆ ಮಗು ಕಷ್ಟಪಟ್ಟುಕೊಂಡು 7ನೇ ತಿಂಗಳಲ್ಲಿ ಜನ್ಮಾಂತರದ ಸ್ಮರಣೆ ಬರುತ್ತೆ ಮಗುಗೆ. 7-8ನೇ ತಿಂಗಳಲ್ಲಿ ಸುಖ ದುಃಖ ಹಿಂದಿನ ಜನ್ಮಗಳಲ್ಲಿ ಏನೇನು ಅನುಭವಿಸಿದೆಯಾ ಅದನ್ನು ಅನುಭವಿಸ್ಕೊಂಡು, ನೋವುಕೊಂಡು, ನಕ್ಕೊಂಡು ಮಾಡಿಕೊಂಡು ಇರುತ್ತೆ. ಡೆಲಿವರಿ ಆದ ಮರುಕ್ಷಣದಲ್ಲಿ ಭೂಸ್ಪರ್ಶ ಆದ ತಕ್ಷಣ, ಜಗತ್ತಿನ ಸ್ಪರ್ಶ ಆದ ತಕ್ಷಣ, ದಾದಿಯರ ಪ್ರಸೂತಿಯರ ಸ್ಪರ್ಶ ಆದ ತಕ್ಷಣ ಜನ್ಮಾಂತರದ ಸ್ಮರಣೆ ಹೊರಟೋಗುತ್ತೆ. ಭೂಮಿಗೆ ಬರುತ್ತೆ, ಶಿಶು ಆಗುತ್ತೆ, ಶೈಶವ ಅಂತಾರೆ, ಬಾಲಕ ಬಾಲಕಿ ಅಂತಾರೆ, ಬಾಲ್ಯ ಅಂತಾರೆ, ಯುವಕ ಯುವತಿ ಅಂತಾರೆ, ಯೌವನ ಅಂತಾರೆ, ಆಮೇಲೆ ಗೃಹಸ್ಥ ಗೃಹಿಣಿ ಅಂತಾರೆ, ಗೃಹಸ್ಥ ಧರ್ಮ ಅಂತಂತಾರೆ, ಆಮೇಲೆ ವೃದ್ಧ ಆಗುತ್ತೆ, ರಿಟೈರ್ ಪರ್ಸನ್ ಅಂತಾರೆ, ಪೆನ್ಷನ್ ಅಂತಾರೆ, ವೃದ್ಧ ಅಂತಾರೆ, ವೃದ್ಧಾಶ್ರಮ ಅಂತಂತಾರೆ, 75-80 ಆಗುತ್ತೆ. ಆಮೇಲೆ ದಂತಗಳು ಸಡ್ಲುತ್ತೆ, ಧಾತಿಗಳು ಕುಂದುತ್ತೆ, ಚೈತನ್ಯ ಹುಡುಗುತ್ತೆ, ಊರಿಗೂ ಅಲ್ಲಿ ಬರುತ್ತೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಯಾರೂ ನೋಡೋದಿಲ್ಲ. 60ಕ್ಕೆ ದಿ ಕಂಪನಿ ವಿಲ್ ಟೇಕ್ ಯು ಔಟ್, it will liquidate you, it will write you off. 65-70ಕ್ಕೆ the community, the friends and circle, your circle, family circle, friend circle, community circle, they write you off. 75-80ಕ್ಕೆ possibly family itself will write you off. 90ಕ್ಕೆ the earth, the whole community writes you off. Hard fact, ground reality and grand reality. ಅದರ ಎದುರುಗಡೆ ನಿಂತ್ಕೋಬೇಕು ಅಂದರೆ ಎಲ್ಲ ಕೈ ಬಿಟ್ಟಾಗ ನನ್ನ ಕೈ ಹಿಡಿಯತಕ್ಕಂಥನು ಒಬ್ಬನೇ, ಅವನೇ ಕಡೆಯವರೆಗೂ ನನಗೆ ಸಖ, ಅವನಿಂದಲೇ ನನಗೆ ಸುಖ, ದೇವರ ಸ್ಮರಣೆ ಪ್ರತಿಕ್ಷಣ ಮಾಡ್ತೀನಿ ಅನ್ನತಕ್ಕಂಥವ್ರು 60 70 80 100 105 ಪ್ರತಿಕ್ಷಣ ಆನಂದ, ಪ್ರತಿನಿತ್ಯ ಆನಂದದಲ್ಲಿರ್ತಾರವರು. 80 ಆಯಿತು, 85 ಆಯಿತು, ವೃದ್ಧ ಆದ, ವೃದ್ಧಾಶ್ರಮ ಸೇರಿಸಿದ್ರು, ಆದರೂ ಬುದ್ಧಿ ಬಂದಿಲ್ಲ, ಆದರೂ ವಿವೇಕ ಬಂದಿಲ್ಲ, ಆದರೂ ದೇವರ ಜ್ಞಾನ ಬರೋದಿಲ್ವಲ್ರಿ. ಟ್ರ್ಯಾಜಿಡಿ ಆಫ್ ದಿಸ್ ವರ್ಲ್ಡ್, ಟ್ರ್ಯಾಜಿಡಿ ಆಫ್ ದಿಸ್ ಪೀರಿಯಡ್, ದಿಸ್ ಟೈಮ್ ಪೀರಿಯಡ್. ಇಷ್ಟು ಕಷ್ಟ ಇದೆ, ಇಷ್ಟು ನಷ್ಟ ಇದೆ, ಇಷ್ಟು ಸಂಕಷ್ಟ ಇದೆ, ಇಷ್ಟು ನೋವಿದೆ, ರೋಗ ಇದೆ, ರುಜಿನ ಇದೆ, ಯಾರೂ ಪ್ರಯೋಜನಕ್ಕೆ ಬರಲ್ಲ, ಯಾರೂ ಆಗೋದಿಲ್ಲ, ಎಲ್ಲ ಗೊತ್ತಿದ್ದು ಮನಸ್ಸು ಯಾಕೋ ದೇವರ ಕಡೆದೇ ಹೋಗ್ಲಿಲ್ವಲ್ರಿ. ಬರೇ ಒದ್ದಾಟ, ತೊಳಲಾಟ, ಬಳಲಾಟ, ನರಲಾಟ, ಹೊರಲಾಟ. ಬೇಕಾ? ಯಾರಿಗೆ ಬೇಕು? ಯಾತಕ್ಕೆ ಬೇಕು? ಸುಖ ಕೊಡ್ತಾರ್ರಿ, ಗಂಡ ಸುಖ ಕೊಡ್ತಾರೆ, ಹೆಂಡತಿ ಸುಖ ಕೊಡ್ತಾರೆ, ಮಕ್ಕಳು ಸುಖ ಕೊಡ್ತಾರೆ, ಸೊಸೆ ಅಳಿಯ ಸುಖ, ಮೊಮ್ಮಕ್ಕಳು ಎಷ್ಟು ಸುಖ ಕೊಡ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಎಷ್ಟು ಸುಖ ಕೊಡ್ತಾರಪ್ಪ, ಎಲ್ಲ ಸುಖ ಕೊಡ್ತಾರೆ. ಯಾರು ಸುಖ ಕೊಡ್ತಾರೋ ಅವರೇ ಅದರ 10ರಷ್ಟು ದುಃಖ ಕೊಡ್ತಾರೆ. ಮತ್ತು ಯಾರಪ್ಪ? ಪರಮಾತ್ಮ ಒಬ್ಬನೇ ಆಗೋನು. 830 years Bhishmacharya has seen the whole world, procession of millions and millions of people. ಇಡೀ ಪಾಂಡವರನ್ನ, ಇಡೀ ಕೌರವರನ್ನ, ಎಲ್ಲ ಚಕ್ರಾಧಿಪತಿಗಳು, ಎಲ್ಲ ಸಾಮ್ರಾಟರು, ಎಲ್ಲ ರಾಜರು, ಎಲ್ಲ ಮಹಾರಾಜರು, ಎಲ್ಲ ಮಂತ್ರಿಗಳು, ಎಲ್ಲ ಗುಣವಂತರು, ಹಣವಂತರು, ಧೀಮಂತರು, ಶ್ರೀಮಂತರು, ಮಿಲಿಯನರ್ಸ್ ಅಂಡ್ ಬಿಲಿಯನರ್ಸ್, ಎವರಿಬಡಿ ಪಾಸ್ಡ್ ಥ್ರೂ ದಟ್ ಪ್ರೊಸೆಷನ್ ಸೆಲೆಬ್ರೇಷನ್. ಭೀಷ್ಮ ಎಲ್ಲರನ್ನು ನೋಡಿದ್ದ. ಕಡೆಯಲ್ಲಿ ಹಿ ಮೇಕ್ಸ್ ಎನ್ ಅರ್ನೆಸ್ಟ್ ರಿಕ್ವೆಸ್ಟ್ ಟು ದಿ ಗಾಡ್. ಪ್ರೇ ಮಾಡ್ತಾನೆ, ಅಪ್ಪ ಯಾರ ಸ್ಮರಣೆನೂ ಕೊಡಬೇಡವ ಸ್ವಾಮಿ, ಯಾರೂ ಪ್ರಯೋಜನಕ್ಕೆ ಬರಲ್ಲ, ಯಾರೂ ಪ್ರಯೋಜನಕ್ಕೆ ಬರಲ್ಲ, ಎಲ್ಲರೂ ನನಗಿಂತ ಹೆಚ್ಚು ನರಳ್ತಾ ಇರ್ತಾರೆ, ಅವ್ರು ನನಗೇನು ಮಾಡ್ತಾರೋ ಸ್ವಾಮಿ,
ನೀನು ಬಾರೋ ಸ್ವಾಮಿ, ನೀನಿರೋ ಸ್ವಾಮಿ, ಇಳಿದು ಬಿಡೋ ಸ್ವಾಮಿ, ಉಳಿದು ಬಿಡೋ ಸ್ವಾಮಿ, ಬಾಪ ರಾಜ ಬಂಗಾರ ಬಾರೋ, ಮುದ್ದು ಬಾರೋ, ಕೃಷ್ಣ ಬಾರೋ ಕೃಷ್ಣ. ಶರಪಂಜರದು ನೋವಲ್ಲ ಕಣೋ, ನಿನ್ನ ವಿಸ್ಮರಣೆ ಬೇಡ ಕಣೋ, ನಿನ್ನ ನೆನಪಿದೆಯಲ್ಲ ಅದು ಈ ನೋವನ್ನು ಕೂಡ ಪಕ್ಕಕ್ಕೆ ಹಾಕಿಬಿಟ್ಟು ಸುಖ ಕೊಡ್ತಾ ಇದೆ ಕಣೋ, ನಿನ್ನ ನೆನಪು ಕೊಡು. ಭೀಷ್ಮರ ಮಾತದು. ನಮಗೆ ಬರೀ ಈ ಕೆಲಸಕ್ಕೆ ಬರೆದ ಜಡಿಗಳನ್ನ ಕಟ್ಕೊಂಡು ಅದನ್ನೇ ತಾಯಿ ಹೇಳ್ತಾನೆ. ತಾಯಿ ಒಂದು ವಯಸ್ಸಾದ ಮೇಲೆ ಒಂದು ವಂಡರ್ಫುಲ್ ಸ್ಟೇಟ್ಮೆಂಟ್ ಬೈ ಕಪಿಲ ಟು ದೇವಹೂತಿ ಈಸ್ ಹೇಳ್ತಾನೆ, ಒಬ್ಬ ಮನುಷ್ಯನಿಗೆ ಗಂಡಾಗಲಿ ಹೆಣ್ಣಾಗಲಿ ಮೆಚ್ಯೂರಿಟಿ ಯಾವಾಗ ಬರುತ್ತೆ, ಪ್ರೌಢತೆ ಪ್ರಬುದ್ಧತೆ, ಮೆಚ್ಯೂರಿಟಿ ಯಾವಾಗ ಅಂತಂದರೆ ಒಂದೊಂದಾಗಿ ಬಿಡೋದನ್ನು ಕಲಿಬೇಕು, ಒಬ್ಬೊಬ್ಬರನ್ನಾಗಿ ಬಿಟ್ಕೊಂಡು ಹೋಗೋದು ಕಲಿಬೇಕು. ಒಂದೊಂದಾಗಿ ಬಿಡೋದನ್ನು ಕಲಿಬೇಕು, ಒಬ್ಬೊಬ್ಬರನ್ನಾಗಿ ಬಿಟ್ಕೊಂಡು ಹೋಗಿ ಕಲಿಬೇಕು. ದಟ್ ಈಸ್ ದ ಸ್ಟೇಜ್ ಆಫ್ ಮೆಚ್ಯೂರಿಟಿ ಫಾರ್ ಯು. ಆರಾಮಾಗಿ ಆತ್ಮಾರಾಮರಾಗಿರತಕ್ಕಂಥದ್ದು. ಬೆಳಿಗ್ಗೆ ಸ್ನಾನ ಮಾಡ್ಕೊಂಬ, ದೇವ್ರ ಮುಂದೆ ಕೂತ್ಕೋ. ಯಾರಿಂದ ಏನಾಗುತ್ತಪ್ಪ, ನೀನು ಇದ್ಬಿಡೋ ಸ್ವಾಮಿ, ನಿನ್ನ ಜೊತೆಲಿ ಇದ್ಬಿಡೋ ಸ್ವಾಮಿ. ಇಡೀ ಭಾರತದಲ್ಲಿ ಇಷ್ಟು ವರ್ಷಗಳ ಕಾಲ, 1000 ವರ್ಷಗಳಿಂದ ಡಿಪ್ರೆಷನ್ನು, ಡೀಪ್ ಡಿಪ್ರೆಷನ್ನು, ಸೂಯಿಸೈಡ್ ಬಿಕಾಸ್ ಆಫ್ ಡಿಪ್ರೆಷನ್ ಕೇಳೇ ಇಲ್ಲ ಇಂಡಿಯಾದಲ್ಲಿ. ಪಾವರ್ಟಿ, ಸ್ಟಾರ್ಕ್ ಪಾವರ್ಟಿ, ಬಡತನ, ದಟ್ಟಿ ದಾರಿದ್ರ್ಯಲ್ಲಿದ್ದ ಹಳ್ಳಿಗರು ಸುಖವಾಗಿದ್ದೀವಲ್ರಿ. ದೇವರಿದ್ದಾನೆ ನಮ್ಮ ಜೊತೆ, ಯಾರೇನು ಬರ್ತಾರಪ್ಪ, ದೇವರಿದ್ದಾನೆ ನಮ್ಮ ಜೊತೆ ಅನ್ನೋದು ಸಮಾಧಾನ ಕೊಡ್ತಾ ಇತ್ತು, ನೆಮ್ಮದಿ ಕೊಡ್ತಾ ಇತ್ತು, ಭರವಸೆ ಕೊಡ್ತಾ ಇತ್ತು, ಹೋಪ್ ಕೊಡ್ತಾ ಇತ್ತು, ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು, ಬದುಕಟ್ಟು ಕೊಡ್ತಾ ಇತ್ತು. ಎಲ್ಲರೂ ಇದ್ದೀವತ್ತು, ಯಾರೂ ಇಲ್ಲ ಅನ್ನಿಸ್ತಿದ್ದೀವಿ. ಈ ತಾಯಿಗೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಹೇಳಿದ್ದಾದಮೇಲೆ ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಅಷ್ಟೊತ್ತಿಗೆ ಜಗತ್ತಿನ ಎಲ್ಲ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನವನ್ನು ತಾಯಿಗೆ ಕಪಿಲ ಧಾರೆ ಇರ್ತಾನೆ. ಕಪಿಲ ದೇವಹೂತಿಯರ ಸಂವಾದದ ಕ್ವಾಲಿಟಿ, ಸೆನ್ಸ್ ಅಂಡ್ ಎಸೆನ್ಸ್ ಎಷ್ಟಿದೆ ಅಂದರೆ, ಪ್ರಭುಪಾದರು ಹಿ ವಾಸ್ ಸೋ ಮಚ್ ಅಟ್ರಾಕ್ಟೆಡ್ ಬೈ ದ ಡೈಲಾಗ್ ಅಂಡ್ ಡಿಸ್ಕಷನ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಸನ್. 400 pages ಒಂದು ಪುಸ್ತಕ ಬರ್ತಿದ್ದಾರೆ, ಡೈಲಾಗ್ಸ್ ಅಂಡ್ ಕನ್ವರ್ಸೇಷನ್ ಬಿಟ್ವೀನ್ ದೇವಹೂತಿ ಆ್ಯಂಡ್ ಕಪಿಲ ಅಂತ. 400 pages ಬುಕ್ ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಪ್ರಭುಪಾದರು. ಇಷ್ಟೆಲ್ಲ ಆಯ್ತಲ್ಲ, ಅವ್ನು ಹೋಗಿ ಬರ್ತೀನಿ ಕಡೆಯಿಂದ ತಾಯಿಗೆ. ತಾಯಿ ಜ್ಞಾನದ ನಿಧಿ ಆಗ್ಬಿಟ್ಟೆ, ಸಾಕ್ಷಾತ್ ಸರಸ್ವತಿಯಾಗಿ ಹೋಗಿದ್ದಾಳೆ. ತಾಯಿ ಎಷ್ಟು ಜ್ಞಾನ ತುಂಬಿಟ್ಟಿಯಾನೆ, ಭಕ್ತಿ ಒಂದು ಹೇಳ್ತಾನೆ, ಬರೀ ಜ್ಞಾನ ಇದ್ದರೆ ಇಂಟೆಲೆಕ್ಚುಯಲ್ ಈಡಿಯಟ್ ಆಗ್ತೀರಾ, ಬರೀ ಜ್ಞಾನ ಇದ್ರೆ ಇಂಟೆಲೆಕ್ಚುಯಲ್ ಈಡಿಟ್ ಆಗ್ತೀಯಾ. ಎಲ್ಲ ಜ್ಞಾನದ ಅದ್ಭುತ, ಎಲ್ಲ ಜ್ಞಾನದ ಅಂತಿಮ, ಎಲ್ಲ ಜ್ಞಾನದ ಸಮರ್ಪಣ ಪರಮಾತ್ಮನ ಪಾದದಲ್ಲಾಗಬೇಕು. ಅವನ ಭಕ್ತಿಯಲ್ಲಿ ಪರ್ಯವಸಾನ ಆದಾಗ ಜ್ಞಾನಕ್ಕೆ ಅರ್ಥ, ಜ್ಞಾನ ಸಾರ್ಥಕ, ನೀನು ಕೃತಾರ್ಥ. ಭಕ್ತಿ, ಜ್ಞಾನ ಭಕ್ತಿ ಬಂದ ಮೇಲೆ ಯಾರು ಕೊಟ್ರೇನೋ ಯಾರು ಬಿಟ್ರೇನೋ ತ್ಯಾಗ ವೈರಾಗ್ಯ ಬಂದ್ಬಿಡುತ್ತೆ. ಇಷ್ಟೆಲ್ಲ ಹೇಳ್ತಾವೆ. ವೈರಾಗ್ಯದ ಮಂಗಳಮೂರ್ತಿ ಆಗ್ತಾಳೆ. ಹೋಗಿ ಬರ್ತೀನಮ್ಮ ಅಂತಾನೆ, ಹೋಗ್ತಾಳೆ, ಹೋಗಿ ಕೂತ್ಕೊಳ್ತಾಳೆ. ಕೂತ್ಕೊಳ್ತಾಳೆ ತಾಯಿ. ಕೂತ್ಕೊಂಡ್ರೆ ಇಂಗ್ಲೀಷಲ್ಲಿ ತುಂಬ ವರ್ಷದಿಂದ ಟರ್ಮಿನೇಟರ್ ಅಂತ ಒಂದು ಫಿಲಮ್ ಬಂದಿತ್ತು, ಟರ್ಮಿನೇಟರ್ ಅಂತ. ತುಂಬ ಜನ ನೋಡಿದ್ದೀರಾ ನೀವು. ಆ ಟರ್ಮಿನೇಟರ್ನಲ್ಲಿ ಹೀರೋ ಮತ್ತು ವಿಲನ್ ಇಬ್ಬರು ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದಾಗಿ ಕರಗಿಬಿಟ್ಟು ನೀರಾಗೋಗ್ಬಿಟ್ಟು ಲಿಕ್ವಿಡೇಟ್ ಆಗಿಬಿಟ್ಟು ಹರಿದು ಬಿಡ್ತಾರಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ರೀಸ್ಟೆಬಿಲೈಸ್ ಆಗಿ ಮೊಬಿಲೈಸ್ ಹಾಕ್ಕೊಂಡು ಮತ್ತೆ ಮನುಷ್ಯರಾಗಿ ಬಂದ್ಬಿಡ್ತಾರೆ. ಈ ಕಾನ್ಸೆಪ್ಟ್ ಇದೆಯಾ, ಈ ಕಾನ್ಸೆಪ್ಟ್ ಅದು ಎಲ್ಲಿಂದ ಬಂತು ಅಂದರೆ, ದೇವಹೂತಿ ಕಪಿಲ ಎಲ್ಲ ಜ್ಞಾನವನ್ನು ಕೊಟ್ಬಿಟ್ಟು, ಜಗತ್ತಿನ ಎಲ್ಲ ಜ್ಞಾನ, ನಾಲೆಡ್ಜು, ಇಂಟೆಲೆಕ್ಟು, ವಿಸ್ಡಮ್ಮು, ಸ್ಪಿರಿಚುಯಾಲಿಟಿ, ಫಿಲಾಸಫಿ, ಬದುಕನ್ನು ಹೇಗೆ ಬದುಕಬೇಕು ಅನ್ನತಕ್ಕಂಥ ಕಲೆ ಎಲ್ಲ ಕೊಟ್ಟಾಗ ಅವನು ಹೋದ ಮೇಲೆ ಕೂತ್ಕೊಳ್ತಾಳೆ, ಸ್ಟಿಮ್ಯುಲೇಟ್ ಮಾಡ್ಕೊಳ್ತಾಳೆ. ಸ್ಟಿಮ್ಯುಲೇಟ್ ಮಾಡಿಕೊಂಡು ಇಡೀ ದೇಹ ನೀರಾಗುತ್ತೆ, ಲಿಕ್ವಿಡ್ ಆಗುತ್ತೆ, ನೀರಾಗುತ್ತೆ, ಹರಿಯುತ್ತೆ, ನದಿ ಆಗುತ್ತೆ. ಅದೇ ಸರಸ್ವತಿ ನದಿ. ಆ ಸರಸ್ವತಿ ನದಿ ಹರಿದು ಆ ಕಡೆ ಈ ಕಡೆ ಯಾಕೆ ಋಷಿಗಳು ತಪಸ್ ಮಾಡಿದ್ರು, ಎಲ್ಲ ಪರ್ಣಕುಟಿಗಳು ಬಂತು, ಗುರುಕುಲಗಳು ಬಂತು, ಮೇಧಾವಿಗಳು ಬಂದರು, ಪ್ರೌಢರು ಬಂದರು, ಇಂಟೆಲೆಕ್ಚುಯಲ್ಸ್ ಬಂದರು, ಋಷಿಗಳು ಬಂದರು, ತಪಸ್ವಿಗಳು ಬಂದರು. ಯಾತಕ್ಕೆ ಅಂದರೆ ಸರಸ್ವತ ಲೋಕ ನಿರ್ಮಾಣ ಆಯಿತು. ಸರಸ್ವತಿ ನದಿ 2 ತೀರೆಗಳಲ್ಲಿ ಸಾರಸ್ವತ ಲೋಕ ನಿರ್ಮಾಣ ಆಯಿತು. ವೆರಿ ಬರ್ತ್. ನೀನು ಬಂದು ಟ್ಯೂಷನ್ ತಗೊಂಡು, ಇನ್ಸೈಟ್ ತಗೊಂಡು, ದೊಡ್ಡ ಹಾರ್ವರ್ಡ್ಗೆ ಹೋಗಿ ಕಲಿಬೇಕಾಗಿಲ್ಲ. ಗೌಡ ಸಾರಸ್ವತಲ್ಲಿ ಬಂದಿದ್ಯಾ ಅಂತಾನೆ ಬರೋವಾಗಲೇ ಸೀಡ್ಲಿಂಗೇನೆ ಕಂಪ್ಲೀಟ್ ನಾಲೆಡ್ಜ್ ಅಂಡ್ ವಿಸ್ಡಮ್ ಇರ್ತದ. ನೀವೊಂದು ಸೈಂಟಿಫಿಕ್ ರಿಸರ್ಚ್ ಮಾಡಿಸಿ, ಇನ್ವೆಸ್ಟಿಗೇಷನ್ ಮಾಡಿಸಿ. ಹೌ ಈಸ್ ಇಟ್ ಫೈನಾನ್ಸ್ನಲ್ಲಿ, ಮಾರ್ಕೆಟಿಂಗ್ನಲ್ಲಿ, ಡಿಸಿಷನ್ ಮೇಕಿಂಗ್ ಸ್ಕಿಲ್ಲಲ್ಲಿ, ಕಾನ್ಸೆಪ್ಚುಯಲ್ ಸ್ಕಿಲ್ನಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ನಲ್ಲಿ, ಮ್ಯಾನೇಜ್ಮೆಂಟ್ ಸ್ಕಿಲ್ನಲ್ಲಿ, ಎಲ್ಲದರಲ್ಲೂ ನಿಮಗೆ ಎಕ್ಸ್ಟ್ರಾ ಎಫಿಷಿಯನ್ಸಿ, ಎಕ್ಸ್ಟ್ರಾ ಎಫೆಕ್ಟಿವ್ನೆಸ್ಸು, ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜು, ಕ್ಯಾಪಬಿಲಿಟೀಸು, ಪಾಸಿಬಿಲಿಟೀಸು. ಏನು ಟ್ಯೂಷನ್ಗೆ ಹೋಗಿದ್ರಾ?
ಯಾವ ಟ್ಯೂಷನ್ಗೆ ಹೋಗಿದ್ರೆ? ಬೈ ಬರ್ತ್, ಬೈ ನೇಚರ್, ಬೈ ಆಟಿಟ್ಯೂಡ್. ಎಲ್ಲಿಂದ ಬಂತು? ಸರಸ್ವತಿ ತೀರ. ಎಲ್ಲಿಂದ ಬಂತು? ಸರಸ್ವತಿ ನದಿ. ಯಾರದು? ದೇವಹೂತಿ. ಕೊಟ್ಟಿದ್ಯಾರು? ಪರಮಾತ್ಮ ಕಪಿಲ್ ರೂಪನಾಗ ಒಳ್ಳೆ ಕೊಟ್ಟ. ನಾಲೆಡ್ಜ್ ಎಷ್ಟೇ ಇದ್ರೂ ಕೂಡ ಹೇಳ್ತಾನೆ, ಭಕ್ತಿ ಇಲ್ಲದೆ ಹೋದರೆ ವ್ಯರ್ಥ, ಅನರ್ಥ. ಭಕ್ತಿ ಇರತಕ್ಕಂಥ ನಾಲೆಡ್ಜು ಅದ್ಭುತ, ಫುಲ್ಫಿಲ್ಲಿಂಗ್ ಅಂಡ್ ರಿಯಲೈಸಿಂಗ್. ಅದು ಇಲ್ಲಿ ನಾನು ಕಾಣ್ತಾ ಇರೋದು ಲೌಕಿಕದಲ್ಲಿ ಅತ್ಯದ್ಭುತ ಸಾಧನೆ ಮಾಡಿರತಕ್ಕಂಥ ಶಕ್ತರು, ಸಶಕ್ತರು, ಬಲಿಷ್ಠರು, ವಿಶಿಷ್ಟರು, ಆಶಿಷ್ಟರು. ಹಾಗೆ ಪರಮಾತ್ಮ ಅಂದ ತಕ್ಷಣ ಪೂರ್ತಿ ಮಣಿಯತಕ್ಕಂಥ ಮನಸ್ಸು, ಸಾಧಿಸತಕ್ಕಂಥ ಛಲ, ಭಕ್ತಿಗೆ ಸಂಪೂರ್ಣ ಶರಣಾಗತಕ್ಕಂಥ ಸಮರ್ಪಣೆ ಇರತಕ್ಕಂಥವ್ರು. ಹಾಗಾಗಿ ದೇವರು ನಿಮ್ಮ ಕಮ್ಯುನಿಟಿಗೆ ಒಲ್ದು ಬಂದಿದೆ ಅಂತ ತಿಳ್ಕೊಳ್ಳಿ. ಗೌಡ ಸಾರಸ್ವತ್ ಅಂತಂತಂದ್ರೆ, ಗೌಡ ಅಂತನ್ನೋದು ಜಾತಿವಾಚಕ ಅಲ್ಲ, ಲೀಡರ್ಶಿಪ್, ನೇತಾರರು, ಎಕ್ಸಿಕ್ಯೂಟಿವ್ಸ್. ಅವಕ್ಕೆ ಒಂದು ರೂರಲ್ ಏರಿಯಾ ಇರ್ಬೋದು, ವಿಲೇಜ್ ಇರ್ಬೋದು, ಟೌನ್ ಇರ್ಬೋದು, ಒಂದು ಪ್ಲೇಸ್ ಇರ್ಬೋದು, ಕಮ್ಯುನಿಟಿ ಇರ್ಬೋದು. ಅಲ್ಲಿಗೆ ಗೌಡ್ರು ಅಂತಂದರೆ, ಗೌಡ್ರು ಅನ್ನೋದು ಜಾತಿನೇ ಅಲ್ಲ ತಿಳ್ಕೊಳ್ಳಿ. ಲೀಡರ್, ಎಕ್ಸಿಕ್ಯೂಟಿವ್, ಅಡ್ಮಿನಿಸ್ಟ್ರೇಟರ್, ಬಾಸ್, ಹೂ ಕುಡ್ ಮ್ಯಾನೇಜ್ ದ ಥಿಂಗ್ಸ್ effectively, who could get along with the people, who could mix with the people, who could move with the people. ಅದು ನಿಮಗೆ ನ್ಯಾಚುರಲ್ ಆಗಿ. ಅಲ್ಲೂ ನೀವೇನು ಪ್ರೈವೇಟ್ ಟ್ಯೂಷನ್ ತೊಗೊಂಡಿಲ್ಲ. ಹ್ಯಾಂಗ ಬಂತ್ರಿ GSPಗಳು ಇದೆಲ್ಲ? ಎಲ್ಲಕ್ಕಿಂತ ಹೆಚ್ಚು ಸಾಕ್ಷಾತ್ ಪರಮಾತ್ಮ ಅವಳ ಎದುರುಗಡೆ ಕೂತು ಅವನ ತೇಜಸ್ಸನ್ನು, ವರ್ಚಸ್ಸನ್ನು, ಭ್ರಾಚಸ್ಸನ್ನು, ಕಳಿಯನ್ನು, ಲಕ್ಷಣವನ್ನು ಬಿತ್ತಿ ಬಿತ್ತಿ ಕ್ಷಣದಲ್ಲಿ ಕೋಟಿ ಸೂರ್ಯರ ಪ್ರಭೆಯನ್ನು ಅವಳ ಮುಖದ ಮೇಲೆ ಕಳಿಸ್ತಾ ಇದ್ದಲ್ಲ, ನೀರಾಗಿ ಹರಿದ್ಲಲ್ಲ, ಅದು ಅದ್ಭುತ ಸರಸ್ವತಿ ನದಿ ಆಯ್ತಲ್ಲ. ಒಬ್ಬೊಬ್ಬರು ಗಂಡಸಾಗ್ಲಿ ಹೆಂಗಸಾಗ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ನೋಡಿ, ಏನು ಕಳೆ, ಏನು ಲಕ್ಷಣ, ಏನು ತೇಜಸ್ಸು, ಏನು ಅದ್ಭುತ. ಸೊ ಗ್ಲೋಯಿಂಗ್. ವೇರ್ ಫ್ರಮ್ ದಿಸ್ ಗ್ಲೋ ಹ್ಯಾಸ್ ಕಮ್? ಟೆಲ್ ಮಿ, ಗಿವ್ ಮಿ ಅನದರ್ ರೀಸನ್. ಗೌಡ ಸಾರಸ್ವತರು ಅಂತಂತಂದ್ರೆ ಅದ್ಭುತ ಹಿಸ್ಟ್ರಿ ಇದೆ. ಹಿಸ್ಟರಿ ಆಫ್ ದಿ ಸ್ಪಿರಿಚುಯಾಲಿಟಿ, ಹಿಸ್ಟ್ರಿ ಆಫ್ ದಿ ಗಾಡ್, ಹಿಸ್ಟ್ರಿ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್, ಹಿಸ್ಟ್ರಿ ಆಫ್ ದಿ ಬ್ಲೆಸಿಂಗ್ ಆಫ್ ದಿ ಗಾಡ್. ಸಾಕ್ಷಾತ್ಕಾರ ಆಗಿರತಕ್ಕಂಥದ್ದಿದು. ಹಾಗಾಗಿ 90% ಆಫ್ ಯುವರ್ ಕಮ್ಯುನಿಟಿ ಪೀಪಲ್, ದೇ ಆರ್ ಗುಡ್, ದೇ ಆರ್ ಗ್ರೇಟ್, ದೇ ಆರ್ ನೋಬಲ್, ದೇ ಆರ್ ಡಿವೈನ್, ದೇ ಆರ್ ಸಕ್ಸಸ್ಫುಲ್ ಇನ್ ಎವ್ರಿ ವಾಕ್ ಆಫ್ ಲೈಫ್. ಯಾಕೆ ಅಂದರೆ ದೇ ನೋ ಹೌ ಟು ಮ್ಯಾನೇಜ್ ಅಂಡ್ ಅಡ್ಮಿನಿಸ್ಟರ್, ಆ್ಯಂಡ್ ದೇ ಆಲ್ಸೋ ನೋ ದೇ ಹ್ಯಾವ್ ಟು ಬೋ ದೇರ್ ಹೆಡ್ ಟು ದಿ ಗಾಡ್. ಜ್ಞಾನ, ಭಕ್ತಿ ಎರಡರ ಅದ್ಭುತ ಸಂಗಮ. ಹಾಗಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವ್ರು ನೀವು ಅನ್ನೋದನ್ನು ಹೈಲೈಟ್ ಮಾಡೋದಕ್ಕೆ ಕೊಟ್ಟಿದ್ದ. ಅದನ್ನು ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಕಪಿಲನ್ನ, ದೇವಹೂತಿಯನ್ನು, ಸರಸ್ವತರು ಸ್ಮರಣೆ ಮಾಡಿಕೊಂಡ್ರೆ ಜನ್ಮ ಸಂಸಾರ ಬಂಧನಾತ್. ಸಂತೋಷ್ ಕುಮಾರ್ ಗುಲ್ವಾಡಿ ಇದ್ದಾಗ ನಾನು ಗುಲ್ವಾಡಿ ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಟು ಹ್ಯಾವ್ ಎ ಟೈಪ್ ಆಫ್ ಅಫಿಷಿಯಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಎಕ್ಸ್ಟೆನ್ಸಿವ್ ಅಂಡ್ ಇಂಟೆನ್ಸಿವ್ ರಿಸರ್ಚ್ ಕಂಪ್ಲೀಟ್ಲಿ ಆನ್ ದ ಬ್ಯಾಂಕ್ ಆಫ್ ಸರಸ್ವತಿ ರಿವರ್ ಫ್ರಮ್ ದಿ ಬಿಗಿನಿಂಗ್ ಟು ಎಂಡ್ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೇನೋ ಕಾಯಿಲೆ ಆಯಿತು, ಆಮೇಲೆ ಹಿ ಕುಡ್ ನಾಟ್ ಪ್ರೊಸೀಡ್, ಅಂಡ್ ನಾನು ಫಾರಿನ್ ಹೊಟ್ಟೋದೆ, ಆಗಲಿಲ್ಲ. ಬಟ್ ಎ ಡೇ ವಿಲ್ ಕಮ್ ವೆನ್ ಯುವರ್ ಕಮ್ಯುನಿಟಿ ಯಂಗ್ಸ್ಟರ್ಸ್, ಮೆನಿ ಯಂಗ್ಸ್ಟರ್ಸ್ ಆರ್ ಹಿಯರ್ ಇನ್ ಯುವರ್ ಕಮ್ಯುನಿಟಿ. ನೀವೆಲ್ಲ ಸ್ವಲ್ಪ ಇಟ್ ರಿಕ್ವೈರ್ಸ್ ಬ್ರೈನ್, ಡಸಂಟ್ ರಿಕ್ವೈರ್ ಎನಿಥಿಂಗ್. ಬ್ರೈನು ಎಲ್ಲಿ ಟಚ್, ಯಾವ ಸ್ವಿಚ್ಚಿಗೆ ಕೈ ಹಾಕಬೇಕು ಆ ಸ್ವಿಚ್ಚಿಗೆ ಕೈ ಹಾಕಿ ವರ್ಕೌಟ್ ಮಾಡಿಸಿದ್ರೆ ಎ ಡೇ ವಿಲ್ ಕಮ್ ವೆನ್ ದ ಗೌರ್ಮೆಂಟ್ ಸ್ಯಾಂಕ್ಷನ್ಸ್ ದ ಫಂಡ್ಸ್. ಈ ಸರಸ್ವತಿ ನದಿಯ ಪ್ರಾರಂಭದಿಂದ, ಉಗಮದಿಂದ ಪೂರ್ತಿ ಹರ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ಯಾರ್ಯಾರು ಬಂದರು, ಹೇಗೆ ಬಂದರು, ಅವ್ರ ಜನರೇಷನ್ನು ಹೇಗೆ ಗೋವಾಗೆ ಬಂತು, ನೆಕ್ಸ್ಟು ಎಲ್ಲ ಕಡೆ ಹೇಗೆ ಸ್ಪ್ರೆಡ್ ಆಯಿತು, ಕರಾವಳಿ ಎಲ್ಲ ಕಡೆ, ಆಮೇಲೆ ಈ ಸಿಟಿಗಳನ್ನ, ಆಮೇಲೆ ಫೈನಾನ್ಷಿಯಲ್ ಸೆಕ್ಟರು, ಬ್ಯಾಂಕಿಂಗ್ ಸೆಕ್ಟರು, ಅಂದರೆ ಇನಿಷಿಯೇಟಿವ್ ಸೆಕ್ಟರ್ಸ್ ಅದೆಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಟೇಕನ್ ಇನಿಷಿಯೇಟಿವ್ ಹಿಯರ್. ಅದಕ್ಕೆ ಮೊಟ್ಟ ಮೊದಲು ನಿಮ್ಮ ಗೌಡ ಸಾರಸ್ವತರ ಈ ಅದ್ಭುತವಾಗಿರತಕ್ಕಂಥ ಗಂಧರ್ವ ಲೋಕ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಗಂಧರ್ವರದ್ದಾಗಿರ್ತೀರ, ಗಂಡಸರಾಗಲಿ ಹೆಂಗಸರಾಗಲಿ. ಎಲ್ಲಿ ಕಳೆರಿ, ಏನು ಲಕ್ಷಣ ರೀ ಅದು? ಏನು ದಿನ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ? ಓಕೆ, ಒಂದು ಲೆವೆಲ್ವರೆಗೂ, ಒಂದು ಏಜ್ವರೆಗೂ ಹೋಗ್ತೀರಾ. ವಯಸ್ಸಾದವ್ರು ನೋಡಿದ್ರು ಕೂಡ ಇಷ್ಟು ಬ್ಯೂಟಿಫುಲ್ ಆಗಿರ್ತಾರಲ್ಲ, ಆಸ್ಟ್ರಿಯ ಸ್ಟನ್ನಿಂಗ್ಲಿ ಬ್ಯೂಟಿಫುಲ್, ಗ್ಲೋಯಿಂಗ್. ವೇರ್ ಫ್ರಮ್ ಯು ಹ್ಯಾವ್ ಬ್ರಾಡ್ ಇಟ್? ಅಲ್ಲಿದೆ ಮೂಲನಾಲ, ಮೂಲನೆಲೆ, ಮೂಲಸೆಲೆ. ಡಿವೈನ್ ವೈಬ್ರೆನ್ಸ್, ಡಿವೈನ್ ರೇಡಿಯನ್ಸ್, ಡಿವೈನ್ ಗ್ಲೋ ಇಲ್ಲ ಅಂತಂದರೆ ಪರ್ಮನೆಂಟ್ ಆಗಿರಲ್ಲ, ತಿಳ್ಕೊಳ್ಳಿದ್ದೀವಿ. ಎಂಥ ಪಾರ್ಲರ್ಗೆ ಹೋದ್ರು ಕೂಡ 4 ದಿನಕ್ಕೆ ಕಪ್ಪು ಮುಖ ಇಟ್ಟು ಹೋಗುತ್ತೆ.
ಜೀವನ ಪೂರ್ತಿ ಚೆನ್ನಾಗಿದ್ದೀರಾ ಅಂದರೆ ದೇವರ ಅನುಗ್ರಹದ ಅಕ್ಷರ ಇದು. ವಿಷ್ಣು ಸಹಸ್ರನಾಮ ಇಡೀ ಕಲಿಯುಗ, ಇಡೀ ಭೂಲೋಕದ ಅದ್ಭುತವಾಗಿರತಕ್ಕಂತಹ ಏಕಮೇವ ಸ್ತೋತ್ರ, ಕಾರ್ಯಸಿದ್ಧಿ ಸ್ತೋತ್ರ, ಸಿದ್ಧಿಪದ ಸ್ತೋತ್ರ, ಕ್ಷಿಪ್ರಸಿದ್ಧಿ ಸ್ತೋತ್ರ, ಬೀಜ ಮಂತ್ರ, ಕೀಲಕ ಮಂತ್ರ, ಸಾಧನ ಮಂತ್ರ. Any problem that you are facing, if at all you want to overcome it and if you want to avoid it completely, eliminate it completely or at least minimize it, immediately enter into the portals of Vishnu Sahasranama. ನನಗೆ ಬರಲ್ಲ ಸರ್ ಅಂದರೆ ಶೃಣಿಯಾನ್ ನಿತ್ಯಂ, ಜಸ್ಟ್ ಕೇಳ್ತಾ ಹೋಗಿ ಅದ್ಭುತವಾಗಿರತಕ್ಕಂಥ ಅನುಭವಗಳ ಬಾಗಿಲು ತೆಕ್ಕೊಳ್ಳುತ್ತೆ. ಹೇಳ್ತಾ ಹೋಯಿತು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ತಾ ಸಂಸ್ಕಾರ, ವಿಷ್ಣು ಸಹಸ್ರನಾಮ ಹೇಳ್ತಾ ಸಂಸ್ಕೃತಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಉಚ್ಚಾರಣೆ, ವಿಷ್ಣು ಸಹಸ್ರನಾಮ ಹೇಳ್ತಾ ವಿಚಾರಣೆ. These are the 4 important and immediate benefits of Vishnu Sahasranama chanting: ಸಂಸ್ಕಾರ, ಸಂಸ್ಕೃತಿ, ಉಚ್ಚಾರಣೆ, ವಿಚಾರಣೆ. ನೀವು ಮನೆಯಲ್ಲಿ ಸುಮ್ಮನೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ರಿ, ಟ್ಯೂಷನ್ ಕೊಡಬೇಡಿ ಮಕ್ಕಳಿಗೆ. ತಾನಾಗಿ ಮಕ್ಕಳಿಗೆ ಸುಸಂಸ್ಕಾರ ಬರುತ್ತೆ, ಒಳ್ಳೆ ಸಂಸ್ಕಾರ ಬರುತ್ತೆ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡತಕ್ಕಂಥ ಟ್ಯೂಷನ್ಗೂ ಕಳಿಸಲ್ಲ, ಆ ಸಂಸ್ಕಾರ ಕೊಡೋ ಟ್ಯೂಷನ್ ಹೇಳ್ಕೊಡೋರು ಇಲ್ಲ. ಈಗ ಟೆಕ್ಸ್ಟ್ ಬುಕ್ಕು ಸಿಲೆಬಸ್ ಟ್ಯೂಷನ್ ಹೇಳ್ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಕರ್ಕೊಂಬರೋದು. ದಿಸ್ ಈಸ್ ದ ಪ್ಲೇಸ್. ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಬರಲ್ಲ. ಸೀನಿಯರ್ ಸಿಟಿಸನ್ಸು 80-75 ಅವ್ರನ್ನ ಕರ್ಕೊಂಬಂದು ಪೂರ್ತಿ ಅಪ್ರೆಸ್ ಆಗಿ ಡೀಪ್ ಡಿಪ್ರೆಷನ್ ಆಗಿ ಸಪ್ರೆಷನ್ ಆಗಿ ಆಪರೇಷನ್ಗೆ ಹೋಗೋಕ್ಕೆ ಮುಂಚೆ ಇಲ್ಲಿಗೆ ಬಂದು ಹೋಗ್ತೀನಿ. ಬೇಕಾ? ಮಕ್ಕಳು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು. ಇವತ್ತು ಯಂಗ್ಸ್ಟರ್ಸ್ ಬಂದು ಇಲ್ಲಿ ಹಾಡು ಹೇಳಿದರು, ಭಜನೆ ಮಾಡಿದರು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಷ್ಟು ಚೆನ್ನಾಗಿ ಹೇಳಿದ್ರು ಆ ಮಗು, ಫಸ್ಟ್ ಕ್ಲಾಸ್. And you are going to hand over the entire institution to them. Unless they are trained, unless they are qualified and they are responsible, how can you hand over? ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು ಅಂದರೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಸಂಸ್ಕೃತಿ ಬಂದವರು ಸುಸಂಸ್ಕೃತರಾಗಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಪ್ರೀತಿವರ್ಧನ, ಎಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ, ಟು ಮೂವ್ ವಿತ್ ದಿ ಪೀಪಲ್, ಟು ಗೆಟ್ ಅಲಾಂಗ್ ವಿತ್ ದಿ ಪೀಪಲ್, ಟು ಮಿಕ್ಸ್ ವಿತ್ ದಿ ಪೀಪಲ್, ಟು ಲೈಕ್ ದಿ ಪೀಪಲ್, ಟು ಲವ್ ದಿ ಪೀಪಲ್, ಟು ಅಡೋರ್ ದಿ ಪೀಪಲ್. ಪ್ರೋ ಪೀಪಲ್ ಆಟಿಟ್ಯೂಡ್ ಅಂದರೆ ವಿಷ್ಣು ಸಹಸ್ರನಾಮ. ಪ್ರೀತಿವರ್ಧನ ಮ್ಯಾನಿಫೆಸ್ಟೋ, ವಿಷ್ಣು ಸಹಸ್ರನಾಮದ ಮ್ಯಾನಿಫೆಸ್ಟೋ ಪ್ರೀತಿವರ್ಧನ. ಎಲ್ಲರನ್ನೂ ಪ್ರಿಯವಾಗಿ ನೋಡಿ, ಎಲ್ಲರೂ ಪ್ರಿಯವಾಗಿ ಮಾಡಿ ಪ್ರೀತಿಯನ್ನು ವರ್ಧನೆ ಮಾಡ್ತಾ, ವಿಮಾನವನ್ನು, ವಾತ್ಸಲ್ಯವನ್ನು, ವಿಶ್ವಾಸವನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗತಕ್ಕಂಥದ್ದನ್ನು ವಿಷ್ಣು ಸಹಸ್ರನಾಮ ಅಂತಂದರು. ಅದೇ ವಿಷ್ಣು ಸಹಸ್ರನಾಮ ಯಾಕೆ ಹೇಳ್ಕೋಬೇಕು ಅಂತಂದರೆ, ಭೀಷ್ಮಾಚಾರ್ಯರು ಕಡೆಯಲ್ಲಿ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ನತೇಯಂತಿ ಪರಾಭವಂ ಓಂ ನಮ ಇತಿ, ನತೇಯಂತಿ ಪರಾಭವಂ ಓಂ ನಮ ಇತಿ, ನತೇಯಂತಿ ಪರಾಭವಂ ಓಂ ನಮ ಇತಿ. ಯಾರು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿನಿತ್ಯ ಹೇಳ್ಕೊಳ್ತೀರೋ, ನಿಮ್ಮ ಜೀವನದಲ್ಲಿ ಪರಾಭವ ಅನ್ನೋದಿರೋದಿಲ್ಲ, ಅಪಜಯ ಅನ್ನೋದಿರೋದಿಲ್ಲ, ಅಪಶಕುನ ಅನ್ನೋದಿರೋದಿಲ್ಲ, ಅಪಮೃತ್ಯು ಅನ್ನೋದಿರೋದಿಲ್ಲ, ಅವಘಡ ಅನ್ನೋದಿರೋದಿಲ್ಲ, ಆಕ್ಸಿಡೆಂಟ್ ಅನ್ನೋದಿರೋದಿಲ್ಲ. ಭೀಷ್ಮರ ಮಾತು. ನತೇಯಂತಿ ಪರಾಭವಂ, ಪರಾಭವ ಆಗೋದಿಲ್ಲರಿ ನಿಮಗೆ, ಅಶುಭ ಅನ್ನೋದಾಗೋದಿಲ್ಲ. ಭೀಷ್ಮರ ಮಾತು ವಿಷ್ಣು ಸಹಸ್ರನಾಮದ ಶ್ಲೋಕದ ಅಶುಭ ಅನ್ನೋದು ಯಾರಿಗೂ. ಮಂಗಳಕ್ಕೆ ಮಂಗಳ ವಿಷ್ಣು ಸಹಸ್ರನಾಮ, ಪಾವನಕ್ಕೆ ಪಾವನ ವಿಷ್ಣು ಸಹಸ್ರನಾಮ, ಪವಿತ್ರಕ್ಕೆ ಪವಿತ್ರ ವಿಷ್ಣು ಸಹಸ್ರನಾಮ. ಯಾಕ್ರಿ ಅಂತಂದರೆ, ವಿಷ್ಣು ಸಹಸ್ರನಾಮ ಕೊಟ್ಟಿರತಕ್ಕಂಥವನು ಬರೆದಿರೋದು ವೇದವ್ಯಾಸರು, ಬ್ರಾಡ್ಕಾಸ್ಟ್ ಮಾಡಿದ್ದು, ಪ್ರಸ್ತುತಿ ಮಾಡಿದ್ದು, ಕೊಟ್ಟಿದ್ದು ಭೀಷ್ಮರು. ಭೀಷ್ಮರು ಯಾರ ಮಗ? ಗಂಗೆ ಮಗ. ಗಂಗೆ ಪವಿತ್ರಕ್ಕೆ ಪವಿತ್ರ. ನಾನು 52 ದೇಶಗಳಿಗೆ ಹೋಗಿ ಬಂದಿದ್ದೀನಿ. ಐ ಟ್ರಾವೆಲ್ 52 countries extensively and intensively. Wherever I was going, I was just talking to people, Indian community. ಆ ಸಿಕ್ಕರು, ವಾಟ್ ಈಸ್ ಯುವರ್ ಆಸ್ಪಿರೇಷನ್, ವಾಟ್ ಈಸ್ ಯುವರ್ ಆಂಬಿಷನ್ ಅಂತ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೆ. ವೆರಿ ಸರ್ಪ್ರೈಸಿಂಗ್ಲಿ 90 to 95% ಆಫ್ ದಿ ಇಂಡಿಯನ್ಸ್ ಇನ್ ಆಲ್ ದಿ ಕಂಟ್ರೀಸ್, ಆಫ್ರಿಕಾ ಟು ಚೈನಾ, ಎಲ್ಲ ದೇಶಗಳಲ್ಲಿರೋ ಭಾರತೀಯರು ಏನಂದರೆ, ಸರ್ ಅಟ್ ದಿ ಅರ್ಲಿಯೆಸ್ಟ್ ಇಂಡಿಯಾಗೆ ಹೋಗ್ಬೇಕು, ನಾನು ಹರಿದ್ವಾರಕ್ಕೂ ಋಷಿಕೇಶಕ್ಕೂ ಹೋಗಬೇಕು, ಒಂದು ಗಂಗಾ ಸ್ನಾನ ಮಾಡ್ಬೇಕು ಸರ್. ನಾನು ಆಸೆ ನೋಡ್ರಿ, ಗಂಗಾ ಸ್ನಾನ ಮಾಡಬೇಕು. ಬಿಲಿಯನ್ಸ್ ಆಫ್ ರುಪೀಸ್, ಮಿಲಿಯನ್ಸ್ ಆಫ್ ಡಾಲರ್ಸ್ ಇರುತ್ತೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿರುತ್ತೆ, ಬೇಕಾದಷ್ಟು ಫಾರಿನ್ ಕೊಲಾಬ್ರೇಷನ್ಸ್ ಇರುತ್ತೆ. ದೇ ಡೋಂಟ್ ಕೇರ್ ಫಾರ್ ಇಟ್. ಅಟ್ ದಿ ಅರ್ಲಿಯೆಸ್ಟ್ ಇಂಡಿಯಾಗೆ ಹೋಗಬೇಕು, ಋಷಿಕೇಶಕ್ಕೂ ಹರಿದ್ವಾರಕ್ಕೆ ಹೋಗಬೇಕು, ಒಂದು ಗಂಗಾ ಸ್ನಾನ ಮಾಡ್ಬೇಕು ಸರ್ ನಾವು ಪ್ಲೀಸ್.
ಯಾಕೆಂದರೆ ಗೊತ್ತಿದೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪವಿತ್ರಕ್ಕೆ ಪವಿತ್ರ. ಯಾಕೆಂದರೆ ಗಂಗೆ ಎಲ್ಲಿಂದ ಉದ್ಭವಿಸಿದ್ಲು? ಸಾಕ್ಷಾತ್ ವಿಷ್ಣುವಿನ ಪಾದದಿಂದ ಉದ್ಭವಿಸಿರತಕ್ಕಂಥವಳು ಗಂಗೆ. ವಿಷ್ಣು ಪಾದೋದ್ಭವೆ ಅಂತ ಅವಳಿಗೆ ಹೆಸರು. ವಟು ವಾಮನನಾಗಿ ಬಂದಾಗ ವಾಮನ ಬಂದಾಗ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗ ಮಾಡ್ತಾ ಇರ್ತಾನೆ ನರ್ಮದಾ ನದಿ ತೀರದಲ್ಲಿ. ಯಾತಕ್ಕೆ ಅಂದರೆ ಇಂದ್ರ ಪದವಿಗೆ ಹೋಗೋದಕ್ಕೆ ವಾಮನನಾಗಿ ಬರ್ತಾನೆ. ಯಜ್ಞ ಮಂಟಪದಲ್ಲಿ ಸಾವಿರ ತಪಸ್ವಿಗಳು, ತೇಜಸ್ವಿಗಳು, ಮಹರ್ಷಿಗಳು, ರಾಜರ್ಷಿಗಳು ಕೂತಿದ್ದಾರೆ. ಬಲಿಚಕ್ರವರ್ತಿ ಆಹುತಿ ಹಾಕ್ತಾ ಇದ್ದಾನೆ. ಏನು ಅದ್ಭುತ, ದೈವಿಕವಾಗಿ ಅದ್ಭುತ ಆಧ್ಯಾತ್ಮಿಕವಾಗಿರತಕ್ಕಂಥ ಯಜ್ಞ ಮಂಟಪ. ಆಗ ತಾನೇ ವಾಮನಾವತಾರ ಆಗಿ ವಾಮನ ಉಪನಯನ ಮಾಡಿಕೊಂಡು ವಟು ವಾಮನನಾಗಿ ಯಜ್ಞ ಮಂಟಪದ ಆಚೆ ಆರು ಛತ್ರ ಬಂದ. ಅವನ ಪ್ರಭೆ ಹೇಗಿತ್ತು ಅಂದರೆ, ಅವನ ಗ್ಲೋ ಹೇಗಿತ್ತು ಅಂದರೆ, ಅವನ ಕಾಂತಿ ಹೇಗಿತ್ತು ಅಂದರೆ, ಆ ತೇಜಸ್ಸಿಗೆ ಯಜ್ಞ ಮಂಟಪದ ಒಳಗೆ ಕೂತಿದಂಥ ಋಷಿಗಳು, ಮಹರ್ಷಿಗಳು, ತೇಜಸ್ವಿಗಳು, ರಾಜರ್ಷಿಗಳು ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದಾರೆ. ಬಲಿಚಕ್ರವರ್ತಿ ಬಂದ. ಸ್ವಾಮಿ, ಯಾರು ನೀವು? ಅಗ್ನಿನ, ಸೂರ್ಯನ, ಮಹಾವಿಷ್ಣುವನ, ಸನಕ ಸನಂದರ? ಯಾರ ಸ್ವಾಮಿ ತಾವು? ನಮ್ಮ ತಂದೆ ವಿರೋಚನ, ಪ್ರಹ್ಲಾದ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ನಮ್ಮ ಪರಂಪರೆಯ ಎಲ್ಲರೂ ಮಾಡಿರೋ ತಪಸ್ವಿನ ಅಂತಿಮ ಫಲವಾಗಿ ನೀವು ಬಂದಾಗ ಕಾಣಿಸ್ತಾ ಇದ್ದೀರಾ ಸ್ವಾಮಿ. ಏನು ಸ್ವಾಮಿ ಏನು ಬೇಕು ಹೇಳಿ ಸ್ವಾಮಿ? ನಿಮ್ಮ ಮುಖ ನೋಡಿದ್ರೆ ಏನೋ ಕೇಳ್ಕೊಂಬಂದಿದ್ದೀರಾ. ಆನೆ ಬೇಕಾ, ಕುದುರೆ ಬೇಕಾ, ಒಂಟೆ ಬೇಕಾ, ಸ್ತ್ರೀ ಬೇಕಾ, ಕನ್ಯೆ ಬೇಕಾ, ರಾಜ್ಯ ಬೇಕಾ, ಏನೇ ಬೇಕೋ ಕೇಳಿ ಸ್ವಾಮಿ. ಇಡೀ ರಾಜ್ಯ ಕೊಟ್ಬಿಡ್ತೇನೆ ಕೇಳಿ ಸ್ವಾಮಿ ಹೇಳ್ತಾನೆ. ಅಲ್ಲೇ ಬಲಿಚಕ್ರವರ್ತಿ, ಎಂಥ ಪರಂಪರೆ, ದೊಡ್ಡ ಪರಂಪರೆ ಬಂದಿದ್ಯಾ, ಅದಕ್ಕೆ ತಕ್ಕನಾದ ಘನ ಪರಂಪರೆಗೆ ತಕ್ಕನಾದ ದೊಡ್ಡ ಮಾತೆ ಆಡಿದ್ಯಾ ಕಣೋ ನೀನು. ನಾನು ಚಿಕ್ಕ ಪುಟ್ಟ ಹುಡುಗ ಕಣೋ, ಈಗ ತಾನೇ ಮುಂಚೆ ಮಾಡ್ಕೊಂಬಂದಿದ್ದೀನಿ. ಇವೆಲ್ಲ ಅರ್ಥನೂ ಆಗಲ್ಲ. ನನ್ನ ಹೆಜ್ಜೆಯಲ್ಲಿ ಅಳಿಯತಕ್ಕಂತಹ 3 ಹೆಜ್ಜೆ ಭೂಮಿ ಕೊಟ್ಟರೆ ದಟ್ ಈಸ್ ಸಫಿಷಿಯಂಟ್ ಫಾರ್ ಮೀ. ಬಲಿಚಕ್ರವರ್ತಿ ಗಾಟ್ ಇರಿಟೇಟೆಡ್, ಬಿಕಮ್ಸ್ ವೈಲ್ಡ್. ಹಿ ಸೇಸ್, ಇಂಥ ಚಕ್ರವರ್ತಿ, ಅಖಂಡ ಭೂಮಂಡಲ ಚಕ್ರವರ್ತಿ ಅಂತ ಬಂದು 3 ಹೆಜ್ಜೆ ಜಾಗ ಕೇಳ್ತಾರೇನೋ? ನಾಚಿಕೆ ಆಗಲ್ವ ನಿಂಗೆ? ನನ್ನ ಹತ್ರ ಯಾರಾದರೂ ಕೇಳಕ್ಕೆ ಬಂದರೆ ದಾನ, ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಏನು? ನನ್ನ ಹತ್ರ ಒಂದು ಸಾರ್ತಿ ದಾನ ಕೇಳಿ ತೊಗೊಂಡ ಮೇಲೆ ಅವನ ಜೀವಿತದ ಕಡೆಯವರೆಗೂ ಯಾರ ಹತ್ರ ಕೈ ಚಾಚ್ಕೊಡ್ದು, ಅಷ್ಟು ಕೇಳೋ ಯೋಗ್ಯತೆ ಇದ್ರೆ ಬರಬೇಕು, ಇಲ್ಲದ್ರೆ ಬರ್ಕೊಡ್ದು. ಇನ್ನೊಂದು 2ನೇ ಕಂಡೀಷನ್ ಇದೆ. ಏನಂದರೆ, ಒಂದು ಸರ್ತಿ ಕೇಳಿಬಿಟ್ಟ ಮೇಲೆ ದಟ್ ಇಸ್ ಫಸ್ಟ್ ಚಾನ್ಸ್ ಅಷ್ಟೇ. ಸೆಕೆಂಡ್ ಚಾನ್ಸ್ ಯಾವರೆಗೂ ಕೊಟ್ಟಿಲ್ಲ ಜೀವನದಲ್ಲಿ. ನೀನು ನೋಡಿದರೆ ಯಾಕೋ ತುಂಬ ಪ್ರೀತಿ ಬರ್ತಾ ಇದೆ ಕಣೋ, ಪುಟ್ಟ ಮಗು ಇದ್ದಾಗಿದ್ಯಾ, ಫಾರ್ ದಿ ಫಸ್ಟ್ ಟೈಮ್ ಸೆಕೆಂಡ್ ಚಾನ್ಸ್ ಕೊಡ್ತೀನಿ ನಿಂಗೆ. ಬಾಲಿಶಮತಿ, ಚೈಲ್ಡಿಶ್ ಬಿಟ್ಬಿಡು. ಡೀಸೆಂಟಾಗಿ, ಡಿಗ್ನಿಫೈಡ್ ಆಗಿ, ಸರಿಯಾಗಿ ಯೋಚನೆ ಮಾಡಿ ದೊಡ್ಡದು ಕೇಳ್ಕೊ, ಬಹದ್ದೂರಿಯಾಗಿ ಕೇಳ್ಕೊ. ಇದೊಂದು ಸರ್ತಿ ಯಾರು ಕೈ ಚುಟ್ಟು ಅಂಥದ್ದು ಕೇಳ್ಕೊಳ್ಳಲೇ ಕೇಳ್ಕೊ ಅಂತಂದು ವಾಮನ ಹೇಳ್ದ. 3 ಹೆಜ್ಜೆ ಭೂಮಿಯಿಂದ ತೃಪ್ತಿ ಆಗದೆ ಇರೋನಿಗೆ 3 ದ್ವೀಪಗಳನ್ನ ಕೊಡು, 300 ಎಕರೆ ಕೊಡು, 3000 ಎಕರೆ ಕೊಡು, ತೃಪ್ತಿ ಆಗೋದಿಲ್ಲ ಕಣೋ. ಹ್ಯಾಪಿನೆಸ್ ಈಸ್ ನಾಟ್ ಇನ್ ದ ಲ್ಯಾಂಡ್, ಇಟ್ ಈಸ್ ಇನ್ ದ ಮೈಂಡ್. ನನ್ನ ಚಿಕ್ಕ ಪುಟ್ಟ ಮಗು, ನನಗೆ ಅದು ಅರ್ಥನೂ ಆಗಲ್ಲ. ನನ್ನ ಹೆಜ್ಜೆಯಿಂದ ಅಳ್ಕೊಂಬ 3 ಹೆಜ್ಜೆ ಭೂಮಿ ಕೊಟ್ಟರೆ ಕೊಡು, ಇಲ್ಲದೆ ಹೋದ್ರೆ ಬಿಡು. ನಿನಗೆ ಕಾಮನ್ ಸೆನ್ಸ್ ಇಲ್ಲ. ಆಯ್ತು ಬಾರೆ ಅಂತ ಹೆಂಡ್ತಿನ ಕರೆದ, ಹಾಕು ಅಂದ, ಸಂಕಲ್ಪ ಮಾಡ್ದ, ಕೊಟ್ಟಿದ್ದೀನಿ ಹೋಗ ಅಂದ. ವಾಮನ ಹೇಳ್ದ, ಯಾರ ಹತ್ರ ಆಟ ಆಡ್ತಾ ಇದೆಯಾ ಅಂದ. ಯಾಕೆ? ಸಂಕಲ್ಪ ಮಾಡಿ ನೀರು ಹಾಕಿದರೆ, ನೀರು ಭೂಮಿನೇನೋ, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕರ್ಕೊಂಡೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಪೇಪರ್ಸ್ ಕೊಟ್ಬಿಟ್ಟು ಆಗಿದೆ ಸೈನ್ ಕೊಟ್ಟಿದ್ದೀನಿ ಹೋಗು ಅಂದರೆ, ಸೈಟಲ್ಲಿ ವೆರ್ ಇಸ್ ದ ಸೈಟ್? ಆಗ ನಗುತ್ತಾನೆ ಬಲಿಚಕ್ರವರ್ತಿ, ನಕ್ಕು ಯಾಕೆ ಅಂದ್ರೆ, ಅಖಂಡ ಭೂಮಂಡಲ ನಂದು ಕಣಲೆ, ಎಲ್ಲಿ ಬೇಕಾದ್ರೂ ಒಳ್ಕೊ ಹೋಗೋ. ಅಖಂಡ ಭೂಮಂಡಲ ನಂದು, ಎಲ್ಲಿ ಬೇಕಾದ್ರೂ ಒಳ್ಕೊ ಹೋಗೋ. ಹೌದಪ್ಪ, ಹೌದು. ಒಂದೇ ಕ್ಷಣ ವಾಮನ ಬೆಳೆದ ಭೂಮಿಯಿಂದ ಆಕಾಶದವರು ತ್ರಿವಿಕ್ರಮ ಆದ. 1 ಹೆಜ್ಜೆಯಿಂದ ಅಖಂಡ ಭೂಮಂಡಲವನ್ನು ನಳ್ಕೊಂಡ. ಇನ್ನೊಂದು ಹೆಜ್ಜೆ ಮೇಲೆ ಕೂಗ್ತಾ ಜನೋಲೋಕ, ಮಹೋಲೋಕ, ತಪೋಲೋಕ, ಎಲ್ಲ ಲೋಕ ಹೋಗಿ ಸತ್ಯಲೋಕಕ್ಕೆ ಬಂದು, ಕಡೆಯ ಲೋಕ ಬ್ರಹ್ಮದೇವರ ಲೋಕಕ್ಕೆ ಬಂದು, ಬ್ರಹ್ಮದೇವರ ಕಟಹ ಕಾಂಪೌಂಡ್ ವಾಲಿಗೆ ಅವನ ಪಾದದ ಬೆರಳಿನ ಕಿರುಬೆರಳಿನ ಕೊನೆಯ ಮೊನೆ ಟಚ್ ಆಗಿ ಆ ಬ್ರಹ್ಮಾಂಡ ಕಟಹ ಹೊಡ್ಕೊಂಡು ಅದರಿಂದ ನೀರು ಬಂದಾಗ ಸತ್ಯಲೋಕದ ದೊರೆಯಾಗಿರತಕ್ಕಂಥ ಬ್ರಹ್ಮದೇವರು ಕಮಂಡಲ ಇಟ್ಕೊಂಡು ಪರಮಾತ್ಮನ ಪಾದ ಬಂದ್ಬಿಡ್ತಲ್ಲ, ಏನು ಭಾಗ್ಯ ನಂದು ಅಂತ ಆ ನೀರನ್ನು ಹಿಡ್ಕೊಂಡು ಅವನ ಪಾದಕ್ಕೆ ಪಾದಪೂಜೆ ಮಾಡಿದ್ದು. ಆ ನೀರು ಹರ್ಕೊಂಡು ದೇವಲೋಕಕ್ಕೆ ಬಂದಾಗ ದೇವಗಂಗೆ ಎಂದು ಕಾಣಿಸ್ತು. ಭಗೀರಥ ತಪಸ್ ಮಾಡೋದನ್ನು ಭೂಮಿ ಕರ್ಕೊಂಬಂದ್ರೆ ಗಂಗಾ ನದಿ ಆಯ್ತದು.
ಗಂಗೆ ಪರಮಾತ್ಮನ ಪಾದದಿಂದ ಬಂದಿರತಕ್ಕಂಥವಳು. ವಿಷ್ಣು ಸಾಕ್ಷಾತ್ ಅವನ ಪಾದದಿಂದ ಬಂದಿದ್ದರಿಂದ ಪಾದೋದ್ಭವೇ ಅವನ ಎಲ್ಲ ಪವಿತ್ರತೆಯನ್ನ, ಪುನೀತತೆಯನ್ನ, ದಿವ್ಯತೆಯನ್ನ, ಭವ್ಯತೆಯನ್ನ ಪೂರ್ತಿ ಹಿಡಿಕೊಂಡು ಬಂದಿರತಕ್ಕಂಥವಳು ಗಂಗೆ. ಅದಕ್ಕೆ ಅವಳು ಪವಿತ್ರಕ್ಕೆ ಪವಿತ್ರ, ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಗಂಗೆಯ ಸಾಕ್ಷಾತ್ ಮಗ ಭೀಷ್ಮ. ಭೀಷ್ಮನಿಗೆ 2 ಬೆನಿಫಿಟ್ಸ್ ಇತ್ತು. ಏನು ಅಂದರೆ ತಾಯಿಯ ಸಮಗ್ರ ಪವಿತ್ರತೆ, ಆಶೀರ್ವಾದ. 2ನೇದು ತಾತಂದರಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ತಾತ ಭೀಷ್ಮನನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದ. ನಾಳೆ ದಿನ ಹೇಳ್ತೀನಿ ಹೇಗೆ ಪ್ರೀತಿ ಮಾಡ್ತಾ ಇದ್ದ ಭೀಷ್ಮನ ಅನ್ನೋದನ್ನು. ಆ ಭೀಷ್ಮ, ಅದಕ್ಕೆ ಜಗನ್ನಾಥದಾಸರು 250 ವರ್ಷದಿಂದ ಬರೀತಾರೆ, ಮನವಚನ ಕತಿದೂರ ನೆನೆವರನು ಅನುಸರಿಸಿ ತಿರುಗುವನು ಜನ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಂಗೆಯುನುತ ಗಾಯನವ ಕೇಳುತ್ತಾ ಗಗನಚರ ವಾಹನ ದಿವೋಗಸರೊಡನೆ ಚರಿಸುವನು ಸಂಚರಿಸುವನು ಬಂದು ನೆಲೆಸುವನು ಆ ಮನೆಗಳಲ್ಲಿ. ಮನವಚನ ಕತಿದೂರ ಅಂದರೆ ನಮ್ಮ ಮನಸ್ಸಿಂದ, ನಮ್ಮ ಥಿಂಕಿಂಗಿಂದ, ನಮ್ಮ ಕಾನ್ಸೆಪ್ಟ್ಸಿಂದ, ನಮ್ಮ ಇಮ್ಯಾಜಿನೇಷನ್ನಿಂದ ಪರಮಾತ್ಮ ಹೀಗಿರ್ತಾನೆ ಅಂತ ಅಂದ್ಕೊಂಡ್ರೆ ಅವನು ಅದಕ್ಕಿಂತ ಅದ್ಭುತ, ಅದಕ್ಕಿಂತ ಎತ್ತರ, ಅತ್ಯತಿಷ್ಠ ದಶಾಂಗುಲ. ಮನಸ್ಸಿನಿಂದ ಏನು ಅಂದ್ಕೊಂಡ್ರು ಈಸ್ ಬಿಯಾಂಡ್ ದಟ್. ವಚನ ತನಗೆ ಮಾತಾಡಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇಷನ್ನು, ಡೆಫಿನೇಷನ್ನು, ಡಿಸ್ಕ್ರಿಪ್ಷನ್ನು, ನೆರೆಟಿವ್ ಮಾಡ್ತಾ ಅವನು ಚತುರ್ಭುಜಧಾರಿ, ಶಂಖಚಕ್ರ ಗದಾ ಬಂಧಾರಿ, ಕಿರೀಟಿ, ಪೀತಾಂಬರಧಾರಿ, ಹಿರಣ್ಮಯವಾರಿ, ಕೌಸ್ತುಭಧಾರಿ, ಶ್ರೀವತ್ಸ ಎಲ್ಲ ವರ್ಣನೆ ಮಾಡ್ತಾ ಹೋಗು ನೀನು. ಸ್ಟಿಲ್ ಹೀ ಈಸ್ ಗ್ರೇಟರ್. ಮನಸ್ಸಿನ ಎಲ್ಲ ಕಲ್ಪನೆಗಳಿಗಿಂತ ಅದ್ಭುತ, ವಚನದ ಎಲ್ಲ ಸಾಧ್ಯತೆಗಳಿಗಿಂತ ಮಹಾದ್ಭುತ ಅವನು. ಈಸ್ ಬಿಯಾಂಡ್. ಅಷ್ಟು ದೂರ ಇದ್ದಾನಪ್ಪ ದೇವರು ಅಂದರೆ ದೂರ ಅಲ್ಲ. ನೆನೆವರನ್ನು ಅನುಸರಿಸಿ ತಿರುಗುವನು. ಯಾರು ಸ್ಮರಣೆ ಮಾಡ್ತಾರೆ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ. ಯಾರು ಸ್ಮರಣೆ ಮಾಡ್ತಾರೆ ಅವ್ರ ಹಿಂದೆ, ಯಶೋದೆ ಹಿಂದೆ ಅಂಬೆಗಾಲಿಟ್ಕೊಂಡು ಹೇಗೆ ಓಡಿ ಬರ್ತಾ ಇದ್ದ ಕೃಷ್ಣ, ಯಾರು ಸ್ಮರಣೆ ಮಾಡ್ತಾರೆ ಅವ್ರ ಹಿಂದೆ ಅಗೋಚರವಾಗಿ ಓಡಿ ಬಂದು ಅವ್ರನ್ನ ಸಂರಕ್ಷಣೆ ಮಾಡ್ತಾನೆ. ಮನವಚನ ಕತಿ ದೂರ ನೆನೆವರನ್ನು ಅನುಸರಿಸಿ ತಿರುಗುವನು. ಯಾರಿವನು ಅಂದರೆ ಜಾಹ್ನವಿ ಜನಕ, ಗಂಗೆಯ ತಂದೆ. ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಜಗದುದರ ಅಂದರೆ 14 ಲೋಕಗಳನ್ನ, ಜಗತ್ತನ್ನು ತನ್ನ ಉದರದಲ್ಲಿ ಕೊಂಡಿರತಕ್ಕಂಥವನು. ದೇವಕಿಯ ಗರ್ಭದ ಒಳಗೆ ಅವಳು ಉದರದಲ್ಲಿ ಹೋಗಿ ಮಗುವ ಕೂತ್ಕೊಂಡಲ್ಲ, ಇಂಥ ಚತುರ. ಘನಮಹಿಮ ಗಂಗೆಯನುತ, ಘನ ಮಹಿಮನಾಗಿರತಕ್ಕಂಥ, ಗಂಗೆಯ ಮಗನಾಗಿರತಕ್ಕಂಥ, ವಿಷ್ಣುವಿನ ಮೊಮ್ಮಗನಾಗಿರತಕ್ಕಂಥ ಗಾಂಗೆಯಾದ ಭೀಷ್ಮ ದೂತ ಆದರೆ ಭೀಷ್ಮನಿಂದ ಸ್ತುತಿಸಲ್ಪಟ್ಟಿರತಕ್ಕಂಥ ಗಾಯನವ ವಿಷ್ಣು ಸಹಸ್ರನಾಮವನ್ನು ಕೇಳಿದ ತಕ್ಷಣ ಗಗನಚರ ವಾಹನ ಗರುಡನ್ನು ಕರೆದು ತಕ್ಷಣ ಕೂತ್ಕೊಂಡು ಲಕ್ಷ್ಮಿನ ಬರಸೆಳೆದು ಗರುಡನ ಮೇಲೆ ಕೂಡಿಸ್ಕೊಂಡು ದಿವೋಕಸರೊಡನೆ ಎಲ್ಲ ದೇವತೆಗಳನ್ನು ಕೂಡಿಸ್ಕೊಂಡು ತಕ್ಷಣ ಬಂದು ನೆಲೆಸುವನು ಆ ಮನೆಗಳಲ್ಲಿ. ಯಾರು ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಹೇಳ್ಕೊಳ್ತಿದ್ದಾರೆ, ಪರಮಾತ್ಮನ 1000 ನಾಮಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಅವರ ಮನೆಗಳಲ್ಲಿ ಪರಮಾತ್ಮ ಬಂದು ಸಾಕ್ಷಾತ್ ನೆಲೆಸ್ತಾ ಇದ್ದಾನೆ ಅವರ ಮನೆಗಳಲ್ಲಿ. ವಿಷ್ಣು ಸಹಸ್ರನಾಮದ 1400 ವರ್ಷದಿಂದನೇ ಎಷ್ಟು ಫೇಮಸ್ ಇತ್ತು ವಿಷ್ಣು ಸಹಸ್ರನಾಮ ಅಂದರೆ, ಶಂಕರಾಚಾರ್ಯರು ಅಖಂಡ ಭಾರತವನ್ನು 4 ಸಾರ್ತಿ ಬರಿಕಾಲಿನಲ್ಲಿ ನಡ್ಕೊಂಡು ಹೋಗಿ ಆ ಕಾಲದಲ್ಲಿದ್ದಂಥ ಬುದ್ಧಿಸ್ಟ್ ಥ್ರೆಟ್ಸ್ನೆಲ್ಲ ನಿವಾರಣೆ ಮಾಡಿ 4 ಆಶ್ರಮಗಳನ್ನು ಸ್ಥಾಪನೆ ಮಾಡಿ ಕಡೆಗೆ ಅವ್ರು ಅಂದ್ಕೊಂಡ್ರು, ನಾನು ಎಷ್ಟು ಲೆಕ್ಚರ್ ಮಾಡಿ, ಎಷ್ಟು ಹೋರಾಟ ಮಾಡಿದರು, ಎಷ್ಟು ಲೆಕ್ಚರ್ ಜನ ಕೇಳಿದ್ರು ಕೂಡ ಈ ನನ್ನ ಜನರೇಷನಲ್ಲಿ ಅವ್ರು ಬದುಕಿರೋವರೆಗೂ ಬಾಯಿಗೆ ಅವ್ರ ಕಿವಿಲಿರುತ್ತೆ, ಆಮೇಲೆ ಹೊರಟೋಗ್ತಾರೆ ಅವರು. ಇಟ್ ವಿಲ್ ಬಿ ಎರೇಸ್ಡ್. ನಾನು ಬದುಕಿರೋವರೆಗೂ ಹೇಳ್ತಾ ಇರ್ತೀನಿ, ವಯಸ್ಸಾದ ಮೇಲೆ ನನಗೂ ಎರೇಸ್ಡ್. ಸೊ ನನ್ನ ಈ ಸಂದೇಶಗಳು, ಆದೇಶಗಳು, ಉಪದೇಶಗಳು ಶಾಶ್ವತ ನಿರಂತರ ಉಳಿಬೇಕು ಅಂದರೆ ಗ್ರಂಥ ರೂಪದಲ್ಲಿ ಕೊಡಬೇಕು. ಐ ಟು ಸ್ಟಾರ್ಟ್ ರೈಟಿಂಗ್ ಮಾಡಬೇಕು ನಾನು. ಆಗ ರೈಟಿಂಗ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡೋದು? ಒಂದು ಮೊದಲನೇ ಪುಸ್ತಕ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆದ್ಬಿಡ್ತೀನಿ ಅಂತ ಅಂದ್ಕೊಂಡ್ರು, ಸಂಕಲ್ಪ ಮಾಡಿಕೊಂಡ್ರು. ಸರಸ್ವತಿ ಭಂಡಾರ ಅವ್ರದ್ದೇ ಶಿಷ್ಯನ ಕರೆದರು. ಭಂಡಾರಕ್ಕೆ ಹೋಗಿ ಲಲಿತಾ ಸಹಸ್ರನಾಮ ತಗೊಂಬ, ಶುಭ ದಿನ, ಒಳ್ಳೆ ದಿನ ಇವತ್ತು, ಬರೆಯೋಕ್ಕೆ ಪ್ರಾರಂಭ ಮಾಡ್ತೀನಿ. ಶಿಷ್ಯ ಹೋದ.
ಶಂಕರಾಚಾರ್ಯರು ಅಂತಂದ್ರೆ ಅವರೇ ಗ್ರೇಟೆಸ್ಟ್ ಇಂಟೆಲಿಜೆಂಟ್ ಬ್ರೈಟ್. ಅವ್ರ ಶಿಷ್ಯ ಮೋಸ್ಟ್ ಅಟೆಂಟಿವ್ ಆ್ಯಂಡ್ ಅಲರ್ಟ್. ಹುಡುಕದ ಲಲಿತಾ ಸಹಸ್ರನಾಮ ಪುಸ್ತಕ ಅಂತ ತೊಗೊಂಬಂದ ಗುರುಗಳಿಗೆ ಕೊಟ್ಟ. ಗುರುಗಳು ತೆಗೆದ್ರು. ಎಲ್ಲಿಟ್ಕೊಂಡಿದ್ಯಾ ಬುದ್ಧಿ? ನಾನು ಹೇಳಿದ್ದು ಲಲಿತಾ ಸಹಸ್ರನಾಮ, ನೀನು ತಂದಿರೋದು ವಿಷ್ಣು ಸಹಸ್ರನಾಮ ಪುಸ್ತಕ. ಸರಿಯಾಗಿ ಗಮನ ಇಟ್ಕೊಂಡು ವಿಷ್ಣು ಸಹಸ್ರನಾಮ ತೊಗೊಂಬ ಹೋಗ್ ಅಂತ ರೇಗಿದ್ರು. ಹೋದ. ವಿತ್ ಸ್ಟಿಲ್ ಮೋರ್ ಫೋಕಸ್ ಆ್ಯಂಡ್ ಮೋರ್ ಕಾನ್ಸಂಟ್ರೇಷನ್ ಹಿ ಸರ್ಚ್ಡ್ ಇನ್ ಟು ದ್ಯಾಟ್. ಕಡೆಗೆ ವಾಸ್ ಕನ್ವಿನ್ಸ್ಡ್ ಇದು ಲಲಿತಾ ಸಹಸ್ರನಾಮ ಅಂತ ಕ್ಲಿಯರಾಗಿ ಮಾಡ್ಕೊಂಡ. ತೊಗೊಂಬಂದು ಭಯಾಭಕ್ತಿಯಿಂದ ಸಬ್ಮಿಟ್ ಮಾಡ್ದ. ಓಪನ್ ಮಾಡಿದರು, ನೋಡ್ತಾರೆ ವಿಷ್ಣು ಸಹಸ್ರನಾಮ. ಆಳಿಗೆ ಹೇಳೋಕ್ಕಿಂತ ತಾನು ಮಾಡೋದು ವಾಸಿ ಅಂತ ಅಂದ್ಕೊಂಡ್ರು. ಎದ್ದರು, ಲೈಬ್ರರಿಗೆ ಹೋದರು. ಶಾರದೆ ದೊಡ್ಡ ಭಾವಚಿತ್ರ ಇತ್ತು, ಪಕ್ಕದಲ್ಲೇ ಪುಸ್ತಕಗಳೆಲ್ಲ ಜೋಡಿಸಿದ್ರು. ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿ ಪುಸ್ತಕಗಳಿಗೆ ಕೈ ಹಾಕ್ತಾಯಿದ್ರು. ಲಲಿತಾ ಸಹಸ್ರನಾಮ ಹುಡ್ಕೋದಕ್ಕೆ ಭಾವಚಿತ್ರದಲ್ಲಿದ್ದಂಥ ಶಾರದಾಂಬ ಚಿತ್ರ ಆಗಲಿಲ್ಲ, ಸಾಕ್ಷಾತ್ಕಾರದಿಂದ ದರ್ಶನ ಕೊಡ್ತಾ ಇದ್ದಾಳೆ. ವತ್ಸ ತಿರುಗಿ ನೋಡ್ತಾರೆ, ಮಾತಾಡ್ತಾ ಇದ್ದಾಳೆ, ದರ್ಶನ ಕೊಡ್ತಾ ಇದ್ದಾಳೆ, ಸಾಕ್ಷಾತ್ಕಾರ ಆಗಿದೆ. ವತ್ಸ ನಾನೇ ಕಳಿಸಿದ್ದು ವಿಷ್ಣು ಸಹಸ್ರನಾಮ. ಏನು ತಾಯಿನ ಹೇಳೋದು? ನೀನು ಜಗತ್ತಿಗೆ ಮೊಟ್ಟ ಮೊದಲು ಕೊಡಬೇಕಾಗಿರತಕ್ಕಂಥ ಸಂದೇಶ, ಜಗತ್ತಿನ ಕಡೆಯವರೆಗೂ ಯಾವುದು ಕಾಯ್ಕೊಳ್ಳುತ್ತೋ ಅದನ್ನು ಸಂದೇಶ ಕೊಡಬೇಕು. ತಪಸ್ಸು, ಧ್ಯಾನ ಕಲಿಯುಗಕ್ಕೆ ವಿಷ್ಣು ಸಹಸ್ರನಾಮ ಆಗುತ್ತೆ. ಅದಕ್ಕೆ ಮೊದಲು ಬರೀ ಶಾರದಾ ಮಾತೆಯ ವಿಶೇಷವಾಗಿರತಕ್ಕಂಥ ಆದೇಶ, ಉಪದೇಶ, ಸನ್ನಿಧಾನ, ಅನುಗ್ರಹ, ಅಮೃತ ಆಶೀರ್ವಾದದ ಫಲವಾಗಿ ವಿಷ್ಣು ಸಹಸ್ರನಾಮಕ್ಕೆ ಮೊದಲು ಶಂಕರಾಚಾರ್ಯರು ಬರಿತಾ ಇದ್ದಾರೆ ಭಾಷ್ಯವನ್ನು. ಶಂಕರಾಚಾರ್ಯರು ಮಾತು ಹೇಳ್ತಾರೆ, ಅಪ್ಪ ನೀನು ಬಂದಿದ್ದು ಎಲ್ಲೋ ಹುಟ್ಟಿದೆ, ಎಲ್ಲೋ ಬೆಳೆದೆ, ಬರೀ ಕೈಯಲ್ಲಿ ಬಂದು ಬರೀ ಮೈಯಲ್ಲಿ ಬಂದು ಏನೂ ತರಲಿಲ್ಲ, ಏನೂ ಇರಲಿಲ್ಲ ಗೊತ್ತು ನನಗೆ. ಇವತ್ತು ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದ್ದಾನೆ ನಿನಗೆ, ನೀನು ಏನಾದರೂ ಕೊಡಬೇಡವಾ? ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದಿ ಗಾಡ್. ವಾಟ್ ಈಸ್ ದಟ್ ಯು ಗಿವ್ ಟು ದಿ ಗಾಡ್? ಸರ್ ಇಷ್ಟೆಲ್ಲ ಹೇಳಿದ್ದೀರ ಒಂದು ಲೆಕ್ಚರಲ್ಲಿ, ಒಂದು 2,000 ರೂಪಾಯಿ 5,000 ರೂಪಾಯಿ ಖರ್ಚು ಮಾಡಿ ಒಂದು ಗೋಲ್ಡ್ ರಿಂಗ್ ಮಾಡ್ಸಾಕ್ಬಿಡ್ತೀನಿ ಸರ್ ಕೃಷ್ಣನಿಗೆ, ಡೈಮಂಡ್ ರಿಂಗ್ ಮಾಡ್ಸಾಕ್ಬಿಡ್ತೀನಿ ಸರ್. ಪ್ರಪಂಚದ ಎಲ್ಲ ಗೋಲ್ಡ್ ಮೈನ್ಸು, ಡೈಮಂಡ್ ಮೈನ್ಗಳ ಪರ್ಮನೆಂಟ್ ಓನರ್ ಅವನು. ನೀನು ಏನು ಡೈಮಂಡ್ ಕೊಡ್ತೀಯ ಸ್ವಾಮಿ? 100 ಲೀಟರ್ಸ್ ಮಿಲ್ಕ್ ಕಳಿಸ್ತೀನಿ, ಕ್ಷೀರಾಭಿಷೇಕ ಮಾಡಿಸ್ಬಿಡಿ ಸರ್ ಅವನಿಗೆ. ಕ್ಷೀರ ಸಾಗರದಲ್ಲಿ ಯಾವಾಗಲೂ ಮಲಗಿರೋನು, ನೀನೇನು ಕ್ಷೀರ ಕೊಡ್ತೀಯ ಅವರಿಗೆ? ಇವಾಗ ಅಡ್ವಾಂಟೇಜ್ ತೊಗೊಂಡ, ಅಯ್ಯೋ ದೇವರಿಗೆ ಏನು ಕೊಡೋಕ್ಕಾಗುತ್ತೆ ಬಿಡಿ ಸರ್, ಏನು ಕೊಡಲ್ಲ ನಾನು. ಇದು ಇಂಟೆಲಿಜೆಂಟ್ ವೇ ಆಫ್ ಅವಾಯ್ಡಿಂಗ್ ದ ಥಿಂಗ್ಸ್. ಶಂಕರಾಚಾರ್ಯ ಹೇಳ್ತಾರೆ, ಈ ದೇಶಾವರಿ ಬೂಟಾಟ್ಗೆ ಮೇಕಿಂಗ್ ದ ಇಂಪ್ರೆಷನ್ಸ್ ಆ್ಯಂಡ್ ಪುಟಿಂಗ್ ಅಪ್ ದಿ ಶೋಸ್ ಡಸಂಟ್ ವರ್ಕ್ ವಿತ್ ದ ಗಾಡ್. All your life, through the life and throughout your life, through the lifeline, just putting up the shows and making the impression, nothing else, nothing better than that. ಇಷ್ಟೇ ಮಾಡಿರೋದು, putting up the shows, making the impressions. ದೇವರ ಹತ್ರ ಅವೆಲ್ಲ ಮಾಡೋಕ್ಕಾಗುತ್ತೇನ್ರಿ? ಹೇಗೆ ಹೇಗೆ ಹೃದಯ ಬಿಚ್ಚಿ, ಅಂತಃಕರಣ ಬಿಚ್ಚಿ ದೇವರ ಹತ್ರ ಬರಬೇಡ್ವೇನ್ರಿ? ಶಂಕರಾಚಾರ್ಯ ಹೇಳ್ತಾರೆ, ಅವೆಲ್ಲ ನೀನು ಮನುಷ್ಯನಾಗಿ ಹುಟ್ಟಿ ಕಣ್ಣು ಪಡ್ಕೊಂಡು, ದೃಷ್ಟಿ ಪಡ್ಕೊಂಡು, ಕಿವಿ ಪಡ್ಕೊಂಡು, ಶ್ರವಣ ಶಕ್ತಿ ಪಡ್ಕೊಂಡು, ಬಾಯಿ ಪಡ್ಕೊಂಡು, ನಾಲ್ಗೆ ಪಡ್ಕೊಂಡು, ಮಾತು ಪಡ್ಕೊಂಡು, ಹಲ್ಲು ಪಡ್ಕೊಂಡು, ಮಾತಿಗೆ ಧಾತು ಪಡ್ಕೊಂಡು, ಹೃದಯ ಪಡ್ಕೊಂಡು, ಚೈತನ್ಯ ಪಡ್ಕೊಂಡು, ಇಂಟೆಲಿಜೆನ್ಸ್ ಪಡ್ಕೊಂಡು, ಕ್ವಾಲಿಫಿಕೇಶನ್ ಪಡ್ಕೊಂಡು, ಜಾಬ್ ಪಡ್ಕೊಂಡು, ಸೆಕ್ಯೂರಿಟಿ ಪಡ್ಕೊಂಡ್ರಿ, ಗಂಡನ ಪಡ್ಕೊಂಡು, ಹೆಂಡತಿನ ಪಡ್ಕೊಂಡು, ಮಕ್ಕಳನ್ನ ಪಡ್ಕೊಂಡು, ಮನೆ ಪಡ್ಕೊಂಡು, ಕಾರ್ ಪಡ್ಕೊಂಡು, ಔಟಿಂಗು, ರಿಸಾರ್ಟು, ಏನು ಬೇಕಾದ್ದು ಪಡ್ಕೊಂಡಲ್ಲ ಅವನಿಂದ. ಅವನಿಗೇನು ಕೊಡೋದು ಬೇಡವೇನಪ್ಪ ನೀನು ಸ್ವಾಮಿ? ಏನು ಕೊಡಬೇಕು? ಶಂಕರಾಚಾರ್ಯ ಹೇಳ್ತಾರೆ, ನೀನು ದುಡ್ಡು ಕಾಸು ದೇವರು ಕೇಳ್ತಾನೇನ್ರಿ? ಕೇಳಿದ್ರೆ ಅವನು ದೇವರ. ಅವನು ಗೇಯಂ ಗೀತಾ ನಾಮ ಸಹಸ್ರಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗುಣಮತೆ. ಪರಮಾತ್ಮನಿಗೆ ನೀನು ಮಾಡಬೇಕಾಗಿರತಕ್ಕಂಥದ್ದು ಗೇಯಂ ಭಗವದ್ಗೀತೆ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ವಿಷ್ಣು ಸಹಸ್ರನಾಮ. ಭಗವದ್ಗೀತೆ ತಿಳ್ಕೋ, ವಿಷ್ಣು ಸಹಸ್ರನಾಮ ಹೇಳ್ಕೋ. ಭಗವದ್ಗೀತೆ ತಿಳ್ಕೋ, ವಿಷ್ಣು ಸಹಸ್ರನಾಮ ಹೇಳ್ಕೋ. ಶಂಕರಾಚಾರ್ಯರ ಮಾತಿದು. ಶಂಕರಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂದರೆ, ನ್ಯೂಯಾರ್ಕಿಂದ ಬರ್ತಾನೆ, ಮೆಲ್ಬೋರ್ನಿಂದ ಬರ್ತಾನೆ, ಸಿಂಗಾಪುರಿಂದ ಬರ್ತಾನೆ, ದುಬೈಯಿಂದ ಬರ್ತಾನೆ, ಬೆಂಗಳೂರಿಂದ ಬರ್ತಾನೆ, ಮೈಸೂರಿಂದ ಬರ್ತಾನೆ, ಕಲ್ಕಟ್ಟಾದಿಂದ ಬರ್ತಾನೆ. ಎಲ್ಲಿಗೆ ಹೋಗ್ತಾನೆ? ಋಷಿಕೇಶಕ್ಕೂ ಹರಿದ್ವಾರಕ್ಕೂ ಹೋಗಿ ನೈಮಿಷಾರಣ್ಯ ಬಂದು ಗಂಗಾ ಸ್ನಾನ ಮಾಡ್ಕೊಂಬಂದು ಪವಿತ್ರ ಅದೇ ಅಂತ ಸಮಾಧಾನ ಪಟ್ಕೊಳ್ತಾನೆ. ಶಂಕರಾಚಾರ್ಯರು ವಿಷ್ಣು ಸಹಸ್ರನಾಮ ಭಾಷೆಯಲ್ಲಿ ಬರೀತಾರೆ,
ನೀವು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದರೆ ಶಾರೀರಿಕ ಸ್ನಾನ, ಶರೀರ ಶುದ್ಧಿ ಆಗುತ್ತೆ, ಗಂಗಾ ಸ್ನಾನದ ಫಲ ಬರುತ್ತೆ, ಸಂತೋಷ. ಆದರೆ ಎಲ್ಲಿದಿರೋ ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಮಾನಸಿಕ ಸ್ನಾನವಾಗಿ ಮನಸ್ಸು ಶುದ್ಧವಾಗುತ್ತೆ, ಬುದ್ಧಿ ಶುದ್ಧವಾಗುತ್ತೆ, ಭಾವ ಶುದ್ಧವಾಗುತ್ತೆ, ಅಂತಃಕರಣ ಪೂರ್ತಿ ಸಂಸ್ಕರಣ ಆಗುತ್ತೆ, ಒಳ ಬಗೆ ತೊಳೆದು ಹೋಗುತ್ತೆ, ಕೊರಗು ತೊಳೆದು ಹೋಗುತ್ತೆ, ಸ್ವರ್ಗದ ತೊಳಗೆ ಹೋಗುತ್ತೆ, ಒಳಗೆ ಶಿಥಿಲವಾಗಿರೋ ತೊಳಗೋಗುತ್ತೆ, ಒಳಗೆ ಹುಳುಕಾಗಿರೋ ತೊಳಗೋಗುತ್ತೆ, ಒಳಗೆ ಚರಂಡಿ ಹೊಟ್ಟೋಗುತ್ತೆ, ಮನಸ್ಸು ತಿಳಿ ಆಗ್ತದಪ್ಪ, ಕ್ಲಿಯರ್ ಆಗ್ತದ, ಕ್ಲೀನ್ ಆಗ್ತದ, ಫ್ರೆಶ್ ಆಗ್ತದ, ಪ್ಯೂರ್ ಆಗ್ತದೆ, ಡಿವೈನ್ ಆಗ್ತದೆ, ಸೆಕ್ರೆಟ್ ಆಗ್ತದೆ. ಇದನ್ನು ಮಾನಸಿಕ ಸ್ನಾನ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮ ಹೇಳ್ಕೊಂಬವ್ರಿಗೆ ಶಾರೀರಿಕ ಸ್ನಾನ, ಗಂಗಾ ಸ್ನಾನದ ಫಲ ಪ್ಲಸ್ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಮಾನಸಿಕ ಸ್ನಾನ, ಮನಸ್ಸು, ಬುದ್ಧಿ, ಚಿತ್ತ, ಚೈತನ್ಯ ಇವುಗಳ ಸಂಸ್ಕರಣ ಪ್ಲಸ್ ಗಂಗಾ, ಯಮುನಾ, ನರ್ಮದಾ, ಪುಷ್ಕರ ಇವುಗಳ ಸ್ನಾನವಾಗಿರುತ್ತೆ, ಸ್ನಾನದ ಫಲ ಬರುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ. ಶಂಕರಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂತಂದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾ ಶಂಖಬೃಂದ ನಂದಿಕಿ ಚಕ್ರಿ ಶಂಖಧನ್ವಾ ಗದಾಧರ ಅರ್ಥಾಂಗಪಾಣಿ ರಕ್ಷಭ್ಯ ಸರ್ವಪ್ರಹರಣಾಯುಧ ಹೇಳ್ತಿರಲ್ಲ, ಆ ಚಕ್ರಿ ಅಂತಂದರೆ ತನ್ನ ಸುದರ್ಶನ ಚಕ್ರವನ್ನು ಸಾಕ್ಷಾತ್ ಮಹಾವಿಷ್ಣು ತನ್ನ ಭಕ್ತರು ಎಲ್ಲಿ ವಿಷ್ಣು ಸಹಸ್ರನಾಮ ಹೇಳಿ ಪ್ರತಿನಿತ್ಯ ತನ್ನನ್ನು 1 ಹೆಸರು, 10 ಹೆಸರು, 100 ಹೆಸರು, 1000 ಹೆಸರು, 1000 ಸಲ ಬಪ್ಪ ಬಾರೋ, ಮುದ್ದು ಬಾರೋ, ಬಂಗಾರ ಬಾರೋ, ರಾಜ ಬಾರೋ, ಚಿನ್ನ ಬಾರೋ, ದೊರೆ ಬಾರೋ, ಅಪ್ಪ ಬಾರೋ ಅಂತ ಪ್ರೀತಿಯಿಂದ ಅವನ್ನ ಕರೆದು ಕಣ್ಣೀರು ಹಾಕಿ ವಿಷ್ಣು ಸಹಸ್ರನಾಮ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ. ಅವರ ಮನೆಯಲ್ಲಿ ತನ್ನ ಸುದರ್ಶನ ಚಕ್ರವನ್ನು ಅಗೋಚರವಾಗಿ ನೆಟ್ಟು ಅವರಿಗೆ ಸಂರಕ್ಷಣೆ ಕೊಟ್ಟು ಅವರಿಗೆ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹದ ಅಕ್ಷಯ ರಕ್ಷೆ ಅಮೃತ ಧಾರೆಯನ್ನು ಹರಿಸ್ತಾನೆ ಅನ್ನತಕ್ಕಂಥ ಮಾತನ್ನು ಶಂಕರಾಚಾರ್ಯ ಹೇಳ್ತಿದ್ದಾರೆ. ರಾಮಾನುಜಾಚಾರ್ಯ ಒಂದು ಮಾತು ಹೇಳ್ತಾರೆ, 120 ವರ್ಷಗಳ ಕಾಲ ಶ್ರೀರಂಗದಲ್ಲಿ ಸನ್ಯಾಸದ ಅದ್ಭುತವಾಗಿರತಕ್ಕಂತಹ ದೀಕ್ಷೆ ಪಡ್ಕೊಂಡು ಕೂತಿರಂಥ ಜಗದ್ಗುರುಗಳು, ಶ್ರೀ ವೈಷ್ಣವ ಮತದ ಅದ್ಭುತವಾಗಿರತಕ್ಕಂತಹ ದೊಡ್ಡ ಐಕಾನು, ಅವರು ಒಂದು ದಿನ ರಂಗನಾಥನ ಉತ್ಸವ ಮೂರ್ತಿಯನ್ನು ಎದುರುಗಡೆ ಇಟ್ಕೊಂಡು ಕ್ಷೀರಾಭಿಷೇಕ ಮಾಡ್ತಾ ಕೂತಿದ್ದಾರೆ. ಭಕ್ತಿಯಿಂದ ಕ್ಷೀರಾಭಿಷೇಕ ಮಾಡ್ತಿದ್ದಾರೆ ಹಾಲ್ನಲ್ಲಿ. ಅವರ ಶಿಷ್ಯ ಕುರೇಶಾಚಾರ್ಯ ಅಂತ. ಕುರೇಶಾಚಾರ್ಯನಿಗೆ ಗಂಡು ಮಗು ಆಯಿತು. ಅವರಿಗೆ ಗುರುಗಳಲ್ಲಿ ಎಂಥ ಭಕ್ತಿ ಅದು, 1000 ವರ್ಷದ ಹಿಂದೆ ಪ್ರಮಾದ ಭಕ್ತಿಗಳು. ಭಕ್ತಿ ಅಂದರೆ ಉತ್ಕಟ ಭಕ್ತಿ, ಅದು ಹೈಟ್ ಆಫ್ ಇಟ್ ಯು ಕಾಟ್ ಇವನ್ ಇಮ್ಯಾಜಿನ್. ಆ ಮಗು ಹುಟ್ಟಿದ ತಕ್ಷಣ, ಇನ್ನೂ ಹೆಂಡತಿ ಕೂಡ ನೋಡಿಲ್ಲ ಸರಿಯಾಗಿ, ಹಾಗೆ ಎತ್ಕೊಂಡ್ಯಾನೆ. ಪ್ರಪಂಚದ ಯಾರೂ ತನ್ನ ಮಗುನ ನೋಡೋಕ್ಕೆ ಮುಂಚೆ ತನ್ನ ಮಗುನ ಗುರುಗಳಿಗೆ ತೋರಿಸ್ಕೊಡ್ಬೇಕು, ಗುರುಗಳು ನನ್ನ ಮಗುನ ಫಸ್ಟ್ ನೋಡಬೇಕು, ಆಸೆ, ಆ ಕಾಲದ ಆಸೆಗಳು ತಗೊಂಡ ಓಡಿ ಬಂದ ಗುರುಗಳ ಹತ್ರ. ಅವರು ಕ್ಷೀರಾಭಿಷೇಕ ಮಾಡ್ತಾರೆ. ಗುರುಗಳೇ ಅಂತ, ಏನೋ ನನ್ನ ಹೆಂಡತಿಗೆ ಮಗು ಆಯಿತು, ಗಂಡು ಮಗು ಆಯಿತು. ಎಲ್ಲಿ ಆದ ತಕ್ಷಣ ತಂದುಬಿಟ್ಟಿದ್ದೀನಿ, ನೀವು ನೋಡಲಿ ಅಂತ. ಒಂದು ಸಾರಿ ನೀವು ನೋಡಿ ಮುಟ್ಟಿ ಆಶೀರ್ವಾದ ಮಾಡಿ ಮಗುವಿಗೆ ಅಂತಂದ್ರು. ಕೊಡು ಇಲ್ಲಿ ಅಂದರು. ಮಡಿ, ನೀವು ಮಡಿಲಿ ಇದ್ದೀರಲ್ಲ ಸ್ವಾಮಿಗೆ ಅಭಿಷೇಕ, ಮಡಿ ಯಾವುದು ಅಂತ ನಂಗೆ ಗೊತ್ತು, ಕೊಡು ಇಲ್ಲಿ ಮಡಿನ. ಮಗು ಇಸ್ಕೊಂಡ್ರು, ತೊಡೆ ಮೇಲೆ ಇಟ್ಕೊಂಡ್ರು. ಅದು ಏನನ್ನಿಸ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ರಂಗನಾಥನ ಉತ್ಸವ ಮೂರ್ತಿ ಅದೇ ತಾನೇ ಕ್ಷೀರಾಭಿಷೇಕ ಮಾಡಿರತಕ್ಕಂಥ ಹಾಲು ಪಾತ್ರೆನಲ್ಲಿದೆ, ಹರಿವಾಣದಲ್ಲಿದೆ. ಹರಿವಾಣ ತಗೊಂಡ್ರು. ಆ ಹಾಲಿನ ಮಗು ಅದೇ ತಾನೇ ಹುಟ್ಟಿರೋ ಮಗುವಿನ ಮೇಲೆ ಹಾಕಿ ಹಾಲಿನಲ್ಲಿ ಮಗುವಿನ ದೇಹವನ್ನು ಮೊಟ್ಟಮೊದಲು ಶುದ್ಧಿ ಮಾಡ್ತಾ ಇದ್ದಾರೆ. ರಂಗನಾಥನ, ಶ್ರೀರಂಗದ ರಂಗನಾಥನ ಉತ್ಸವ ಮೂರ್ತಿಗೆ ಮಾಡಿದ ಕ್ಷೀರಾಭಿಷೇಕದ ಕ್ಷೀರದಿಂದ ಅದೇ ತಾನೇ ಹುಟ್ಟಿರುವ ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಹರಿವಾಣದಲ್ಲಿ ಆ ಕ್ಷೀರದಿಂದ, ಹಾಲಿನಿಂದ, ಅಮೃತದಿಂದ ಮಗುವನ್ನು ಶುದ್ಧ ಮಾಡಿದರು. ಅದೆಲ್ಲ ಮುಟ್ಬಿಡ್ತಾರೆ ಮಗುನ. ಆಮೇಲೆ ಅನಿಸುತ್ತೆ ಸ್ಪರ್ಶ, ದರ್ಶನ ಆಗಿದೆ, ಸ್ಪರ್ಶನ ಆಗಿದೆ, ಈ ಮಗು ನನಗೆ ಇದ್ಬಿಡ್ಲಿ ಬಿಡೋ ಅಂತ. ಸ್ವಾಮಿ ಸನ್ಯಾಸಿಗಳು ನೀವು,
ಯಾಕೋ ದೇವ್ರ ಪ್ರೇರಣೆ ಆಗಿದೆ, ನಾನೇ ಸಾಕ್ತೀನಿ ಕೊಟ್ಬಿಡು ಅಂತಂದ್ರು. ಅದಕ್ಕಿಂತ ಇನ್ನೇನು ಭಾಗ್ಯ ಸ್ವಾಮಿ, ನನ್ನ ಜೀವನ ದೊಡ್ಡ ಭಾಗ್ಯ ಅಲ್ವಾ ಇದು, ತಗೊಳ್ಳಿ ಅಂತಂದ. ಮಗುವನ್ನು ಬೆಳೆಸಿದ್ರು, ಲಾಲನೆ ಮಾಡಿದರು, ಪಾಲನೆ ಮಾಡಿದರು, ಪೋಷಣೆ ಮಾಡಿದರು. ಒಬ್ಬ ಜಗದ್ಗುರುಗಳಾಗಿ, ಒಬ್ಬ ಸ್ವಾಮಿಯಾಗಿ, ಸನ್ಯಾಸಿಯಾಗಿ ಮಗುನ ಹೇಗೆ ಸಾಕಿದ್ರು ಅಂದರೆ, ಬೈ ದ ಇಯರ್ 16th year ಜಗತ್ತಿನ ಶ್ರೇಷ್ಠ ವಿದ್ವಾಂಸನಾಗಿ ತಯಾರು ಮಾಡಿಬಿಟ್ರು. ಅವನ್ನ ಸಕಲ ಶಾಸ್ತ್ರ ಕೋವಿದನನ್ನಾಗಿ ಮಾಡಿದರು, ಮಹಾವಿದ್ವಾಂಸನಾಗಿ ಮಾಡಿದರು. ವಿದ್ಯೆ, ವಿನಯ, ವಿವೇಕಗಳ ತ್ರಿವೇಣಿ ಸಂಗಮವನ್ನಾಗಿ ಮಾಡಿಬಿಟ್ರು ಅವನ್ನ. ಅವನಿಗೆ ಕಾನ್ವೊಕೇಶನ್ ಮುಗೀತು, ಘಟಿಕೋತ್ಸವ ಆಯಿತು. ಬಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸ್ವಾಮಿ, ಕಾಡು ಮರ ಇದ್ದಾಗಿದ್ದೆ, ಗಂಧದ ವಿಗ್ರಹ ಮಾಡಿಬಿಟ್ರಿ ನೀವು. ಕಲ್ಲು, ಕಪ್ಪು ಕಲ್ಲಿದ್ದೆ, ಎಂಥ ವಿಗ್ರಹ ಮಾಡಿದ್ರಿ. ಇಂಥ ವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲ ಕೊಟ್ಟಿದ್ದೀರಾ. ಒಂದು ಗುರುದಕ್ಷಿಣೆ ಕೊಡಬೇಕು. ಜಗತ್ತಿನ ಎಲ್ಲಿ ಯಾವ ಭಾಗದಲ್ಲಿ ಏನೇ ಬೇಕು ಕೇಳಿ, ನಿಮ್ಗೇನು ಅಪೇಕ್ಷೆ ಕೇಳಿ ತಂದು ಕೊಟ್ಬಿಡ್ತೀನಿ ಅಂತಂದ. ರಾಮಾನುಜಾಚಾರ್ಯ ಹೇಳ್ತಾರೆ, 1000 ವರ್ಷದಿಂದ ಮಾತು. ಅಪ್ಪ, ಕಾವಿ ಹಾಕ್ಕೊಂಡಿದ್ದೀನಿ ಕಣೋ, ಸನ್ಯಾಸಿ ಕಣೋ ನಾನು. ಸನ್ಯಾಸಿ ಆದವನು, ಸ್ವಾಮಿ ಆದವನು, ನನಗೆ ಅದು ಬೇಕು, ನನಗಿದು ಬೇಕು, ನನಗದು ಬೇಕು, ನನಗಿದು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಸನ್ಯಾಸ ಧರ್ಮಕ್ಕೆ ಮಾಡತಕ್ಕಂಥ ಮೋಸ ಅಲ್ವೇನೋ ಅದು? ಕೇಳ್ತಾರೇನೋ? ಆದರೆ ವಿಷ್ಣು ಪ್ರೀತಿಯಿಂದ ನೀನು ನಾನು ಶಾಸ್ತ್ರ ಹೇಳ್ಕೊಟ್ಟಿದ್ದಕ್ಕೆ ಗುರುದಕ್ಷಿಣೆ ಕೊಡ್ತೀನಿ ಅಂತಂದರೆ ನಾನು ನಿರಾಕರಣೆ ಮಾಡಿದ್ರು ಸರಿ ಇರಲ್ಲ. ಅದಕ್ಕೆ ನನಗೆ ಒಂದು ಉಪಕಾರ ಮಾಡ್ತೀನಿ. ಏನು ಬೇಕು ಹೇಳಿ ಸ್ವಾಮಿ. ರಾಮಾನುಜಾಚಾರ್ಯ ಹೇಳೋ ಮಾತು, ನನ್ನ ಮನಸ್ಸು ಪೂರ್ತಿ ವಿಷ್ಣು ಸಹಸ್ರನಾಮ, ನನ್ನ ಬುದ್ಧಿ ವಿಷ್ಣು ಸಹಸ್ರನಾಮ, ನನ್ನ ಚಿತ್ತ ವಿಷ್ಣು ಸಹಸ್ರನಾಮ, ನನ್ನ ಚೈತನ್ಯ ವಿಷ್ಣು ಸಹಸ್ರನಾಮ, ನನ್ನ ರಕ್ತ ನಾಳಗಳು ವಿಷ್ಣು ಸಹಸ್ರನಾಮ, ಧಮನಿಗಳು ವಿಷ್ಣು ಸಹಸ್ರನಾಮ, ನನ್ನ ನರಗಳು ವಿಷ್ಣು ಸಹಸ್ರನಾಮ, ಉಸಿರು ವಿಷ್ಣು ಸಹಸ್ರನಾಮ, ಹೆಸರು ವಿಷ್ಣು ಸಹಸ್ರನಾಮ, ಮೇಲೆ ಕೆಳಗೆ ವಿಷ್ಣು ಸಹಸ್ರನಾಮ, ಸಮಸ್ತವು ವಿಷ್ಣು ಸಹಸ್ರನಾಮ. ನನಗೆ ವಿಷ್ಣು ಸಹಸ್ರನಾಮಕ್ಕೆ ಒಳ್ಳೆ ಭಾಷ್ಯ ಬರೆದು ಸಮರ್ಪಣೆ ಮಾಡು. ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಇಲ್ಲ. ಆಗ 4 ವರ್ಷಗಳ ಕಾಲ ಪರಾಶರ ಭಟ್ಟರು ಕೂತು ವಿಷ್ಣು ಸಹಸ್ರನಾಮಕ್ಕೆ ಅಭೂತಪೂರ್ವವಾಗಿರತಕ್ಕಂಥ ವ್ಯಾಖ್ಯಾನವನ್ನು, ಭಾಷ್ಯವನ್ನು ಬರೆದರು. ಭಗವದ್ಗುಣ ದರ್ಪಣಂ ಅಂತ ಹೆಸರು. ನಾನು 2000ರಿಂದ 2004ನೇ ಇಸ್ವಿವರೆಗೂ 4 ವರ್ಷಗಳ ಕಾಲ, ಅರ್ಲಿಯರ್ ಟು ದಟ್ ನಾನು ಫಾರಿನ್ ಕಂಟ್ರಿಗೆ ಹೋದೆ. ವಿಷ್ಣು ಸಹಸ್ರನಾಮ ಲೆಕ್ಚರ್ ಕೊಟ್ಟಾಗೆಲ್ಲ ಅವ್ರು ಕೇಳೋರು, ನಿಮ್ಮ ಕನ್ನಡ ಬಸ್ಗೆ ಇಂಗ್ಲೀಷ್ನಲ್ಲಿ ಬೇಕ್ರಿ. ಇನ್ ಆಲ್ ದಿ ಕಂಟ್ರೀಸ್ ವಿ ಲವ್ ಇಂಗ್ಲೀಷ್, ವಿ ಲೈಕ್ ಇಂಗ್ಲೀಷ್, ವಿ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಆ್ಯಂಡ್ ಯು ಗಾಟ್ ಎ ಬೆಟರ್ ಇಂಗ್ಲೀಷ್, ಪ್ಲೀಸ್ ರೈಟ್ ಇಟ್ ಇನ್ ಇಂಗ್ಲೀಷ್ ಅಂತ ಕೇಳೋರು. ಸೊ 4 years ನಾನು ಫೋಕಸ್ ಮಾಡಿ ಕೂತು, ಒಂದು ತಪಸ್ಸಿನ ಥರ ಕೂತು ಇಂಗ್ಲೀಷ್ನಲ್ಲಿ ವಿಷ್ಣು ಸಹಸ್ರನಾಮ ಬರೆದಾಗ ನನಗೆ ಮೇಯ್ನ್ ರೆಫರೆನ್ಸು ರಾಮಾನುಜಾಚಾರ್ಯರ ಶಿಷ್ಯರಾಗಿರತಕ್ಕಂಥ ಪರಾಶರ ಭಟ್ಟರು ಬರೆದಿರತಕ್ಕಂಥ ಭಗವದ್ಗುಣ ದರ್ಪಣ ಅಂತ ತಗೊಂಡೆ. ನಾನು ಬರೆದೆ. ಆ 4 ವರ್ಷ ಆದ ಮೇಲೆ ಈ ಪುಸ್ತಕ ಬಂತು. ಪುಸ್ತಕ ಬಂದಾಗ ನನ್ನ ಫ್ರೆಂಡ್ BN ರಾವ್ ಅಂತಿದ್ದಾರೆ, ಅವ್ರ ಫ್ರೆಂಡ್ ಇಲ್ಲಿ ಕೂತಿದ್ದಾರೆ ನೋಡಿ, ರತ್ನಾಕರ್ ಕೂತಿದ್ದಾರೆ ಇಲ್ಲಿ. ಇದನ್ನು ಈ ವಾಂಟೆಡ್ ಇದಕ್ಕೆ ಪ್ರಿಫೇಸ್ ಬರೀಬೇಕಾಗಿತ್ತು. ಪ್ರಿಫೇಸ್ ಬರೆಯೋರಿಗೆ ಇಂಗ್ಲೀಷ್, ಪ್ರಫೌಂಡ್ ಇಂಗ್ಲೀಷೇ ಬೇಕು. ಸಂಸ್ಕೃತದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅಷ್ಟೇ ಅವ್ರಿಗೆ ಪಾಂಡಿತ್ಯ ಇರಬೇಕು. ಸಂಸ್ಕೃತ ವಿದ್ವಾಂಸರ ಹತ್ರ ನಾವು ಕೇಳಿದ್ವಿ, ನಾನು BN ರಾವ್ ಹೋಗಿ. ಅವರು ಸಂಸ್ಕೃತ ಗೊತ್ತಾಗ್ತದೆ, ಈ ಇಂಗ್ಲೀಷ್ ನಮ್ಗೆ ಆಗಲ್ಲ, ಈಸ್ ಅ ಪ್ರಫೌಂಡ್ ಎಕ್ಸ್ಟ್ರಾರ್ಡಿನರಿ ಇಂಗ್ಲೀಷ್ ಆಗಲ್ಲ ಸರ್ ಅಂತಂದರು. ಇಂಗ್ಲೀಷ್ ಪ್ರೊಫೆಸರ್ LH ಶೇಷಗಿರಾವ್ ಅಂತ ಇದ್ದರು. LH ಶೇಷಗಿರಾವ್ ಮನೆಗೆ ಹೋಗ್ಬಿಟ್ಟು ನಾವು ಬರ್ಕೊಡಿ, ಇಂಗ್ಲೀಷ್ ಚೆನ್ನಾಗಿದೆಯಪ್ಪ, ನನಗೂ ಚೆನ್ನಾಗಿದೆ, ಬಟ್ ಒರಿಜಿನಲ್ ನನಗೆ ಅರ್ಥ ಆಗಿ ಓದಿರ, ನಾನು ಬರೆಯೋಕ್ಕಾಗಲ್ಲ ಅಂತಂದರು. ಕಡೆ ಗವರ್ನರು ಚತುರ್ವೇದಿ ಅಂತ ಇದ್ದರು. ದೆನ್ ಸಂಬಡಿ ಟೋಲ್ಡ್ BN ರಾವ್ಗೆ ನನಗಿಬ್ಬರಿಗೂ ಕರೆದು, ಈ ವಾಸ್ ICS ಆಫೀಸರ್ ಪ್ಲಸ್ ಚತುರ್ವೇದಿ ಅಂದರೆ 4 ವೇದಗಳಲ್ಲೂ ವೇದಿಕ್ ಸ್ಕಾಲರ್ ಅವರು ಅಂತಂತಂದರು. ನಾವೊಂದು ಪತ್ರ ಬರೆದ್ವಿ, ಅವ್ರು ತೊಗೊಂಬನ್ನಿ ಅಂದರು. ಸ್ಕ್ರಿಪ್ಟೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಬರ್ಕೊಡ್ತೀವಿ, 21 ದಿನದಲ್ಲಿ ಟಾಪ್ ಬ್ಯೂಟಿಫುಲ್ ಕೊಟ್ಟರು ಅಂತಂದರೆ ಅದ್ಭುತವಾಗಿರತಕ್ಕಂಥ ಮುನ್ನುಡಿ ಬರ್ಕೊಟ್ರು. ಆಮೇಲೆ ವೇರ್ ಡು ಯು ವಾಂಟ್ ಟು ರಿಲೀಸ್ ಇಟ್ ಅಂತಂದರು. ಪುಸ್ತಕ ಬರೆದ ಮೇಲೆ ತೊಗೊಂಡೋಗಿ ಒಂದು ಪುಸ್ತಕ ತೋರಿಸ್ತಾ ಇದನ್ನು. ಇದರಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಪ್ರಿಫೇಸು, ಗವರ್ನರ್ದು ಫಾರ್ವರ್ಡ್ ಇತ್ತು. ಎಲ್ಲಿ ರಿಲೀಸ್ ಮಾಡ್ತೀರಾ ಅಂದರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ರಿಲೀಸ್ ಮಾಡೋಣ ಅಂತ ಅಂದರೆ ತಿರ್ಗಾ ಎಲ್ಲ ನೋಡಿದರು, ಅವ್ರದ್ದು ಇತ್ತು, ಇಲ್ಲೆಲ್ಲ ನೋಡಿದರು, ಇಲ್ಲಿ ಅವ್ರದ್ದಿತ್ತು, ಮತ್ತು ಇನ್ನೊಂದು ಸರ್ತಿ ನೋಡಿದರು, ಎಲ್ಲ ಕ್ಯಾನ್ಸಲ್ ಮಾಡಿ ಕಲಾಕ್ಷೇತ್ರ ಟೌನ್ ಎಲ್ಲ ಬೇಡ, ದಿಸ್ ಬುಕ್ ಡಿಸರ್ವ್ಸ್ ನಥಿಂಗ್ ಲೆಸ್ ದೆನ್ ರಾಜ್ಭವನ್, ಐ ವಿಲ್ ಹೋಸ್ಟ್ ಇಟ್ಸ್ ರಿಲೀಸ್ ಫಂಕ್ಷನ್ ಅಂತಂತಂದರು. ರಾಜ್ಭವನ್ ಅದ್ಭುತ ರಿಲೀಸ್ ಫಂಕ್ಷನ್ ಮಾಡಿದರು. ಆಮೇಲೆ ಡೆಲ್ಲಿನಲ್ಲಿ ಫಿರೋಜ್ ಶಾ ಅಂದ್ಬಿಟ್ಟು ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗಿ ಮಾತಾಡಿ, ಬರೀ ರಾಜಕಾರಣಿಗಳ ಸೇವೆ ಮಾಡೋರು, ದೇವರ ಸೇವೆ ಮಾಡುವಂಥ ಡೆಲ್ಲಿನಲ್ಲಿ ಭಾಳ ದೊಡ್ಡ ಒಂದು ಸಮಾರಂಭ ಇಟ್ಟರು. ಅಲ್ಲಿ 1 ಗಂಟೆ ನಾನು ಮಾತಾಡಿದೆ ಅಲ್ಲಿ. ಆಮೇಲೆ 14 ದೇಶಗಳಲ್ಲಿ ಬಿಡುಗಡೆ ಆಯಿತು. ಆಸ್ಟ್ರೇಲಿಯಾದಲ್ಲಿ ಬಿಡುಗಡೆ ಆಯಿತು,
ಅಮೇರಿಕಾದಲ್ಲಿ ಬಿಡುಗಡೆ ಆಯಿತು, ಸಿಂಗಾಪುರಲ್ಲಿ ಬಿಡುಗಡೆ ಆಯಿತು, ದುಬೈಲಿ ಬಿಡುಗಡೆ ಆಯಿತು, ಆಫ್ರಿಕಾದಲ್ಲಿ ಬಿಡುಗಡೆ ಆಯಿತು, ನ್ಯೂಜಿಲೆಂಡಲ್ಲಿ ಅಕ್ಲೆಂಡಲ್ಲಿ ಬಿಡುಗಡೆ ಆಯಿತು. ವೆಸ್ಟ್ ಇಂಡೀಸ್ಗೆ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳನ್ನು ಕರ್ಕೊಂಡೋಗಿ ವೆಸ್ಟ್ ಇಂಡೀಸ್ ಪ್ರೈಮ್ ಮಿನಿಸ್ಟರು ಇದನ್ನು ರಿಲೀಸ್ ಮಾಡಿ ಬಂಗಾರದ ಕಡಗ ನನಗೆ ಹಾಕಿ ವಿಶ್ವ ಪ್ರವಚನ ನಿಧಿ ಅಂತ ಕೊಟ್ಟರು ಟೈಟ್ಲು. ಎಲ್ಲ ಪುಸ್ತಕ ಆಯಿತು. ಪುಸ್ತಕ ಆಗಿ ಮೆಲ್ಬೋರ್ನಲ್ಲಿ ಈ ಬುಕ್ ರಿಲೀಸ್ ಬಂದ್ವಿ. ಮೆಲ್ಬೋರ್ನಲ್ಲಿ ಶಿರ್ಡಿ ಸಾಯಿ ಸಂಸ್ಥಾನ ಆಡಿಟೋರಿಯಂ ಅಂತ ವೆರಿ ಹ್ಯೂಜ್ ಆಡಿಟೋರಿಯಂ. ಅಲ್ಲಿ ಫಂಕ್ಷನ್ನು ಯೋಗ ವಾಸುದೇವ ಕ್ರಿಯಾ ಯೋಗ ಅಂತ ಇದೆ. ಈ ಗೂಗಲ್ಗೆ ಹೋದ್ರೆ ಗೊತ್ತಾಗುತ್ತೆ. ಐ ಹ್ಯಾವ್ ಗಿವನ್ ಲಾಟ್ ಆಫ್ ಲೆಕ್ಚರ್ಸ್ ಆನ್ ವಾಸುದೇವ ಕ್ರಿಯಾ ಯೋಗ ಆಲ್ಸೋ. ಗೂಗಲ್ನಲ್ಲಿದೆ, ಯೂಟ್ಯೂಬಲ್ಲಿದೆ. ಅವ್ರು ರಾಜೇಂದ್ರ ಅಂತ ಅಂದ್ಬಿಟ್ಟು, ಹೀ ಈಸ್ ಫ್ರಮ್ ಗಿರಿನಗರ್ ಬೇಸಿಕಲಿ. ಅವರು ರಿಲೀಸ್ ಫಂಕ್ಷನ್ ಮಾಡಿದರು. ಮಾರ್ತಾಂಡ ಜೋಶಿ ಅಂತ ವರ್ಲ್ಡ್ಸ್ ಗ್ರೇಟೆಸ್ಟ್ ಜಿಯಾಲಜಿಸ್ಟ್ ಅವರು ಇದನ್ನು ರಿಲೀಸ್ ಮಾಡಿದರು. ಆ ಫಂಕ್ಷನ್ಗೆ ಇಂಡಿಯಾದಿಂದ ಡಿವೈನ್ ಲೈಫ್ ಸೊಸೈಟಿ ಸ್ವಾಮಿ ಚಿದಾನಂದರು, ಡಿವೈನ್ ಲೈಫ್ ಸೊಸೈಟಿ ಸೆಕ್ರೆಟರಿ ಜನರಲ್ ರಾಮಸ್ವರೂಪಾನಂದ ಅಂತ ಬಂದರು. ಅವರು 100 ದೇಶಗಳಿಗೆ ಹೋಗಿ ಯೋಗ ಪ್ರಾಣಾಯಾಮ ಹೇಳ್ಕೊಟ್ಟಿರ್ತಕ್ಕಂಥ ಮಹಾತ್ಮರು, ಭಾಳ ದೊಡ್ಡ ಸಾಧು. ಸ್ವಾಮಿ ಶಿವಾನಂದರಿಗೆ ಚಿದಾನಂದರಿಗೆ ಸೇವೆ ಮಾಡಿರೋದು ಕ್ಯಾನ್ ಇಮ್ಯಾಜಿನ್. ಗ್ರೇಟ್ ಪರ್ಸನ್. ಅವ್ರು ಬಂದರು. ಆಮೇಲೆ ಇವರು ಮೆಲ್ಬೋರ್ನ್ನ ಎಲ್ಲ ಬಂಧುಗಳು ಏನು ಮಾಡಿದರು, ಒಂದು ವಾರ ಇಬ್ಬರದ್ದು ಒಟ್ಟಿಗೆ ಲೆಕ್ಚರ್ ಇಟ್ಕೊಳ್ಳೋಣ, 45 ಮಿನಿಟ್ಸ್ ನೀವು ಮಾತಾಡಿ ವಿಷ್ಣು ಸಹಸ್ರನಾಮ, 45 ಯೋಗ ಅವ್ರು ಮಾತಾಡಲಿ ಅಂತಂದರು. ಇದು ರಿಲೀಸ್ ಆಗಿತ್ತು. ಒಂದು ಪುಸ್ತಕ ಅವ್ರಿಗೂ ಕೊಟ್ವಿ. ಅವ್ರು ಹೇಳಿದರು 3 ದಿನ ನಾನು ಟೋಕಿಯೋಗೆ ಹೋಗ್ಬಿಟ್ಟು ಬರಬೇಕು, ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಇದೆ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದರು. ನನಗೆ ನ್ಯೂಜಿಲೆಂಡ್ನಿಂದ ರಾಘವೇಂದ್ರ ಭಕ್ತಿ ಪೀಠ ಅಂತ ಸ್ಟಾರ್ಟ್ ಮಾಡಬೇಕು, ನೀವೇ ಇನಾಗ್ರೇಟ್ ಮಾಡಬೇಕು ಅಂದರು. ನಾನು ಹೇಳಿ 3 days ಸಫಿಷಿಯೆಂಟ್ ಫಾರ್ ಮಿ, ಐ ವಿಲ್ ಗೋ ಟು ನ್ಯೂಜಿಲೆಂಡ್ ಅಂತ. ನಾನು ನ್ಯೂಜಿಲೆಂಡ್ಗೆ ಹೋದೆ, ಅವ್ರು ಟೋಕಿಯೋಗೆ ಹೋದರು. ಟೋಕಿಯೋಗೆ ಹೋಗುವಾಗ ಈ ಪುಸ್ತಕ ಅವ್ರ ಕೈಲಿತ್ತು. ಏರ್ಪೋರ್ಟಲ್ಲಿ ಓದಿದ್ದಾರೆ, ಫ್ಲೈಟಲ್ಲಿ ಓದಿದ್ದಾರೆ, ಟೋಕಿಯೋ ರೂಮ್ನಲ್ಲಿ ಓದಿದ್ದಾರೆ. 3 ದಿನ ಆದಮೇಲೆ ವಾಪಸ್ ಬಂದರು. ಮೆಲ್ಬೋರ್ನ್ ಏರ್ಪೋರ್ಟಿಗೆ ಬಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ರಾಜೇಂದ್ರ ಕರ್ಕೊಂಡ್ಬಂದಿದ್ದಾರೆ ಹೋಗಿ. ಇವರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದಾರೆ ರಾಮಸ್ವರೂಪಾನಂದರು, ಯೋಗಿಗಳು, ಸನ್ಯಾಸಿಗಳು. ಇವರು ಮುಂದೆಯಿಂದ ಇಬ್ಬರು ಮಾತಾಡ್ತಾ ಇದ್ದಾರೆ. ಹಾಫ್ ದಿ ವೇ ಥ್ರೂ, ಅರ್ಧ ಬಂದಾಗ ಇವರೊಬ್ಬರೇ ಮಾತಾಡ್ತಾರೆ, ಹಿಂದೆಯಿಂದ ಆನ್ಸರೇ ಇಲ್ಲ, ಉತ್ತರನೂ ಇಲ್ಲ. ನಿಲ್ಲಿಸಿದ್ರು ಕಾರ್, ನೋಡ್ತಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಲ್ಲಿ ಡ್ಯೂಟಿ ಡಾಕ್ಟರ್ ನೋಡಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಈ ಸ್ವಾಮಿಗೆ, ಈಗ ಅಡ್ಮಿಟ್ ಮಾಡಿದರೆ ಏನಾದ್ರು ಲಾಸ್ಟ್ ಚಾನ್ಸ್ ಅಷ್ಟೇ, ಅಡ್ಮಿಟ್ ಮಾಡೋಕ್ಕೆ $25,000 ಆಸ್ಟ್ರೇಲಿಯನ್ ಆರ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೊಡಿ ಅಂತಂದರು. ರಾಜೇಂದ್ರ ನ್ಯೂ ಪ್ರೆಟಿ ವೆಲ್, ಹಿ ಈಸ್ ಎ ವೊರೇಷಿಯಸ್ ಟ್ರಾವೆಲರ್, ಇಂಟರ್ನ್ಯಾಷನಲ್ ಟ್ರಾವೆಲರ್. ಸೂಟ್ ಕೇಸ್ ಇತ್ತು, ಬ್ರೇಕ್ ಮಾಡಿದರು. ಪಾಕೆಟ್ನಲ್ಲಿ ಪಾಸ್ಪೋರ್ಟು, ವೀಸಾ, ಡಾಲರ್ಸು, ಇನ್ಶೂರೆನ್ಸ್ ಇತ್ತು, ಟಾಟಾ AIG ಇನ್ಶೂರೆನ್ಸು, 24 ಹೆಲ್ಪ್ ಲೈನ್ ಇತ್ತು. ಫೋನ್ ಮಾಡಿದರು. ಅವ್ರಿಗೆ ಅಪ್ ಟು $1 lakh ಅವ್ರಿಗೆ ಅಡ್ಮಿಟ್ ಮಾಡಿ, ಯಾಕೆ ರೆಗ್ಯುಲರ್ ನಮ್ಮ ಹತ್ರ ಮಾಡೋದು, ಅಡ್ಮಿಟ್ ಮಾಡಿ ಅಂತಂದರು. ಹಾಸ್ಪಿಟಲ್ ಪೀಪಲ್ ಅಡ್ಮಿಟ್ ಮಾಡಿಕೊಂಡ್ರು. 36 minutes ರೆಸ್ಪಾನ್ಸ್ ಟೈಮ್ನಲ್ಲಿ ಟಾಪ್ ಮೋಸ್ಟ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಸರ್ಜನ್ಸ್ ಆಫ್ ಮೆಲ್ಬೋರ್ನ್ ಅರೈವ್ ಇದ್ದಾರೆ. 36 minutes ರೆಸ್ಪಾನ್ಸ್ ಟೈಮ್. ಬಂದರು, ಎಲ್ಲ ಚೆಕ್ ಮಾಡಿ, ಇವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಚೆಕ್ ಮಾಡಿಬಿಟ್ಟು ಅವ್ರು ಮಾತಾಡ್ಕೊಂಡ್ರಂತೆ, ಅಬ್ಸಲ್ಯೂಟ್ಲಿ ಕ್ರಿಟಿಕಲ್, ಹೈಲಿ ಕ್ರಿಟಿಕಲ್, ಚಾನ್ಸಸ್ ಆರ್ ವೆರಿ ಲೆಸ್, ಸರ್ವೈವಿಂಗ್ ಚಾನ್ಸಸ್ ಆರ್ ವೆರಿ ಲೆಸ್. ಸ್ಟಿಲ್ ಎಸ್ ಕಮ್ ಟು ಹಾಸ್ಪಿಟಲ್, ಅಟ್ಲೀಸ್ಟ್ ಫಾರ್ ಫಾರ್ಮ್ಯಾಲಿಟಿ ಟು ಓಪನ್ ಹಾರ್ಟ್ ಸರ್ಜರಿ ಮಾಡೋಣ, ನಾವು ಡಾಕ್ಟರ್ಸು ಇದು ಹಾಸ್ಪಿಟ್ಲು ಮಾಡೋಣ, ಬಟ್ ಚಾನ್ಸಸ್ ಡಿಮ್ ಅಂತ ಮಾತಾಡ್ಕೊಂಡಿದ್ದಾರೆ. ಯೋಗಿ ಆದ್ದರಿಂದ ಜೀವನಾಪೂರ್ತಿ ಯೋಗ ಪ್ರಾಣಾಯಾಮ ಮಾಡಿದ್ರಿಂದ ಅನ್ಕಾನ್ಷಿಯಸ್ ಇದ್ದರೂ ಕೂಡ ಸಬ್ ಕಾನ್ಷಿಯಸ್ನಲ್ಲೇ ಡಾಕ್ಟರ್ಸ್ ಮಾತಾಡೋದು ರಿಜಿಸ್ಟರ್ ಆಗಿದೆ ಅವ್ರಿಗೆ. ಸ್ವಲ್ಪ ಹೊತ್ತಾದಮೇಲೆ ಮಸ್ಕಾಗಿ ಜ್ಞಾನ ಬಂದಿದೆ. ರಾಜೇಂದ್ರನಿಗೆ ಹೇಳಿದ್ದಾರೆ, ಡಾಕ್ಟರ್ಸ್ ಮಾತಾಡಿರೋದು ನನಗೆ ಗೊತ್ತಾಗಿದೆ, ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವೈವ್, ಐ ವಿಲ್ ಡೈ, ಐ ಆಮ್ ಡೈಯಿಂಗ್, ಐ ಇಸ್ ವೆರಿ ಕ್ರಿಟಿಕಲ್, ಐ ವಿಲ್ ನಾಟ್ ಸರ್ವೈವ್, ಐ ಆಮ್ ನಾಟ್ ಅಫ್ರೈಡ್ ಆಫ್ ಡೆತ್, ಐ ಆಮ್ ನಾಟ್ ಅಫ್ರೈಡ್ ಆಫ್ ಡೆತ್, ಐ ಆಮ್ ಎ ಯೋಗಿ. ಆದರೆ ಹಿಮಾಲಯಕ್ಕೆ, ಗಂಗೆಗೆ, ಭಾರತಕ್ಕೆ ಸೇವೆ ಮಾಡಿ, ಶಿವಾನಂದರಿಗೆ ಚಿದಾನಂದರಿಗೆ ಸೇವೆ ಮಾಡಿರೋ ದೇಹ ಆಸ್ಟ್ರೇಲಿಯಾದಲ್ಲಿ ಬಿಡೋಕ್ಕೆ ಇಷ್ಟ ಇಲ್ಲ. ಲಿಫ್ಟ್ ಮೀ, ಶಿಫ್ಟ್ ಮೀ ಟು ಇಂಡಿಯಾ. ಭಾರತದ ಮಣ್ಣು ಸ್ಪರ್ಶ ಆದ ತಕ್ಷಣ ನನಗೆ ಸಾವು ಬರಲಿ, ಸಂತೋಷದಿಂದ ಸಾಯ್ತೀನಿ, ಆಸ್ಟ್ರೇಲಿಯಾ ಸಾಯಿಲ್ಲ, ಡಿಸ್ಚಾರ್ಜ್ ಮಾಡು, ಬಿಡು ಅಂತ ಕೇಳಿದ್ದಾರೆ. ರಾಜೇಂದ್ರ ಡಾಕ್ಟರ್ಗೂ ಹಾಗೆ ಇನ್ನೋಸೆಂಟಾಗಿ ಹೇಳ್ಬಿಟ್ಟಿದ್ದಾರೆ, ಯು ಡೋಂಟ್ ವಾಂಟ್ ಟು ಡೈ ಆನ್ ದ ಸಾಯಿಲ್ ಆಫ್ ಆಸ್ಟ್ರೇಲಿಯಾ, ಯು ವಾಂಟ್ ಟು ಡೈ ಇನ್ ಇಂಡಿಯಾ, ಪ್ಲೀಸ್ ಡಿಸ್ಚಾರ್ಜ್ ಹಿಮ್ ಅಂತಂದಿದ್ದಾರೆ. ಇನ್ನೋಸೆಂಟಾಗಿ ಹೇಳ್ತಾರೆ. ಅವರು ಡಾಕ್ಟರ್ ಹೇಳಿದಾರಂತೆ, ಇಫ್ ದಿಸ್ ಪರ್ಸನ್ ಈಸ್ ಮೂವ್ಡ್ ಫ್ರಮ್ ICU ಟು ಜನರಲ್ ವಾರ್ಡ್, ಹಿ ವಿಲ್ ಡೈ. ಏರ್ಪೋರ್ಟ್ಗೆ ಹೋದರೆ ಚಾನ್ಸಸ್ ಆಫ್ ಸರ್ವೈವಲ್ ಇಲ್ವೇ ಇಲ್ಲ. ಫ್ಲೈಟಲ್ಲಿ ಕೂಡಿಸಿದ್ರೆ ಟೇಕ್ ಆಫ್ ಆಗುವಾಗ ಹೋಗ್ಬಿಡ್ತಾನೆ, ಟರ್ಬುಲೆನ್ಸಲ್ಲಿ ಹೋಗ್ಬಿಡ್ತಾನೆ, ಲ್ಯಾಂಡ್ ಆಗಿ ಹೋಗುತ್ತಾನೆ. ಇದೆಲ್ಲ ಆಗಿದ್ರೆ ನಮ್ಮ ಹಾಸ್ಪಿಟಲ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. ಈ ಕಂಡೀಷನ್ನಲ್ಲಿ ವಿತ್ ಸೋ ಮೆನಿ ಡಾಕ್ಟರ್ಸ್ ವಿ ಹ್ಯಾವ್ ರಿಲೀಸ್ ದಟ್ ಫೆಲೋ. ಈ ಹಾಸ್ಪಿಟಲ್ಲು ಡಾಕ್ಟರ್ಸ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. 3 ತಿಂಗಳು TV ಮೇಲೆ ಇರ್ತೀವಿ ನಾವೆಲ್ಲ ಅಂದ್ಬಿಟ್ಟು ಸೆಕ್ಯೂರಿಟಿ ಪೇಷೆಂಟ್ ಅಂತ ಮಾಡಿದರು. ನೋಬಡಿ ವಿಲ್ ಬಿ ಅಲೌಡ್ ಟು ಟಾಕ್ ಅಂತ.
ಕಡೆಗೆ ಇಂಡಿಯಾದಲ್ಲಿ ಪ್ರೆಷರ್, ಡಿವೈನ್ ಲೈಫ್ ಸೊಸೈಟಿ ವೆರಿ ಇನ್ಫ್ಲೂಯೆನ್ಷಿಯಲ್ ನಾರ್ತ್ ಇಂಡಿಯಾ. ಕಡೆಗೆ ಕ್ಯಾನ್ಬರಾದಿಂದ ಅಂಬಾಸಿಡರು ಕಾನ್ಸುಲೇಟ್ ಜನರಲ್ ಬಂದರು ಮೆಲ್ಬೋರ್ನ್ಗೆ. ಬಂದು ಭಾಳ ದೊಡ್ಡ ಯೋಗಿಯವರು, ಭಾರತ ದೊಡ್ಡ ಸಂತ, ಬಿಡಿ ಬಿಡಿ ಅಂತಂತಂದರು. ಡಾಕ್ಟರ್ಸ್ ಎಲ್ಲ ಮೀಟಿಂಗ್ ಮಾಡಿ ಹೇಳಿದಾರೆ, ಈಸ್ ಇಟ್ ಎ ಮೆಡಿಕಲ್ ಡಿಸಿಷನ್ ಆರ್ ಎ ಪೊಲಿಟಿಕಲ್ ಡಿಸಿಷನ್, ಯು ಡಿಸೈಡ್ ಅಂತಂದು. ಈಸ್ ಇಟ್ ಎ ಮೆಡಿಕಲ್ ಡಿಸಿಷನ್ ಆರ್ ಎ ಪೊಲಿಟಿಕಲ್ ಡಿಸಿಷನ್? ಇಟ್ಸ್ ಅ ಮೆಡಿಕಲ್ ಡಿಸಿಷನ್, ಜಸ್ಟ್ ಗೋ. ಬಿಡಲಿಲ್ಲ. ಆಮೇಲೆ ವಿಪರೀತ ಬೇಜಾರಾಗಿದೆ, ತಲೆ ಹೊರಳಿಸಿದ್ದಾರೆ. ಈ ಪುಸ್ತಕ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಬರೋವಾಗ ಅನ್ಕಾನ್ಷಿಯಸ್ ಆಗಿ ಕೈಯಲ್ಲೇ ಇತ್ತು. ಹಾಸ್ಪಿಟಲ್ ಅಡ್ಮಿಟ್ ಮಾಡುವಾಗ ಆ ಮೇನ್ ನರ್ಸು ಈ ಪುಸ್ತಕನ ದಿಂಬಿನ ಕೆಳಗೆ, ಪಿಲ್ಲೋ ಕೆಳಗೆ ಇಟ್ಟಿಯಾನೆ. ಅದು ಈ ಸೈಟ್ ಅಷ್ಟೇ, ಇದು ಈಸ್ ನಾಟ್ ಎ ಇಶ್ಯೂ. ಪಿಲ್ಲೋ ಕೆಳಗೆ ಇಟ್ಟಿಯಾನೆ ಅವ್ರದ್ದು ಅಂತ. ಇವ್ರು ಯಾವಾಗಲೂ ಹೊರಳವಾಗ ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದ ತಕ್ಷಣ ಇದು ಕಂಡಿದೆ, ಈ ಪುಸ್ತಕ ಕಣ್ತು. ಇಮ್ಮಿಡಿಯೇಟ್ಲಿ ಈ ಕಾಲ್ಡ್ ರಾಜೇಂದ್ರ, ಕರೆದುಬಿಟ್ಟು ಈ ಪುಸ್ತಕದಲ್ಲಿ ಅರಳು ಮಲ್ಲಿಗೆ ಪಾರ್ಥಸಾರಥಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್, ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರಿಸ್ಕ್ಯೂಸ್ ಅಂತ ಹೇಳಿದ್ದಾರೆ ಇದರಲ್ಲಿ. ಕಾಲ್ ಹಿಮ್, ಸಮನ್ ಹಿಮ್, ಲೆಟ್ ಹಿಮ್ ಸಬ್ಸ್ಟ್ಯಾನ್ಷಿಯೇಟ್ ದಿ ಸ್ಟೇಟ್ಮೆಂಟ್. ಅವನು ಮೊಬೈಲ್ ತೊಗೊಂಡ್ರು. ನಾನು ನ್ಯೂಜಿಲ್ಯಾಂಡ್ನ ಆಕ್ಲೆಂಡ್ನಲ್ಲಿ ಸ್ಟೇಜಲ್ಲಿದ್ದೀನಿ. ಭಾರತೀಯ ರಾಘವೇಂದ್ರ ಭಕ್ತಿಪೀಠ ಇನಾಗ್ರೇಷನ್ ಆಗಿದೆ, ನನ್ನ ಸ್ಪೀಚ್ ಆಗಿದೆ, ಡಯಾಸ್ ಮೇಲೆಲ್ಲ ಇದ್ದೀವಿ. ವಾಮನಮೂರ್ತಿ ಅಂತ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ನ್ಯೂಜಿಲ್ಯಾಂಡ್ ಅವಾರ್ಡ್ ವಿನ್ನರ್ ಅವರು ಪ್ರೆಸೈಡ್ ಮಾಡ್ತಿದ್ದಾರೆ. ಅವರೇ ಇಂಡಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಫೋನ್ ಬಂತು ರಾಜೇಂದ್ರ ಅವ್ರದ್ದು. ಸ್ವಾಮೀಜಿ ಈಸ್ ಟೆಲಿಂಗ್ ನೌ ಅಂಡ್ ಹಿಯರ್ ಸಮನ್ ಅರಳು ಮಲ್ಲಿಗೆ ಪಾರ್ಥಸಾರಥಿ, ಲೆಟ್ ಹಿಮ್ ಪ್ರೂವ್ ಈ ಸ್ಟೇಟ್ಮೆಂಟ್ ಇನ್ ದ ಬುಕ್ ಅಂತಂದ್ಬಿಟ್ಟು. ವಾಟ್ ಸ್ಟೇಟ್ಮೆಂಟ್ ಅಂದೆ? ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರಿಸ್ಕ್ಯೂಸ್ ಅಂತ ಬರ್ತಿದ್ದೀರಾ, ಎವ್ರಿಥಿಂಗ್ ಎಸ್ ಫೇಲ್ಡ್ ಹಿಮ್ ಅಂಡ್ ಯು ಕಮ್ ಅಂತಂತ. ನಾನು ಇವ್ರಿಗೆ ಕೊಟ್ಟೆ, ಯಾರಿಗೆ? ಆ ವಾಮನಮೂರ್ತಿ ಆರ್ಗನೈಸರ್ ಆಫ್ ದಿಸ್ ಫಂಕ್ಷನ್ ಅವ್ರಿಗೆ ಕೊಟ್ಟೆ. ಅವರು ಕೇಳಿಸ್ಕೊಂಡಿಲ್ಲ. ವೆನ್ ಎ ಗ್ರೇಟ್ ಸೈಂಟ್ ಆಫ್ ಇಂಡಿಯಾ ಈಸ್ ಇನ್ ಲೈಫ್ ಆ್ಯಂಡ್ ಡೆತ್ ಸಿಚುಯೇಷನ್, ನೀವು ಇಲ್ಲಿ ಇನಾಗ್ರೇಟ್ ಮಾಡಿದ್ರೆ ನಿಮ್ಮ ಸ್ಪೀಚ್ ಆಗಿದೆ ಅಂಡ್ ವಾಲಂಟಿಯರ್ಸ್ ಕರೆದು ಇವ್ರು ಇಮಿಡಿಯೇಟಾಗಿ ಮನೆ ಕರ್ಕೊಂಡೋಗಿ ಸೂಟ್ ಕೇಸ್ ತೊಗೊಂಡು ಏರ್ಪೋರ್ಟ್ಗೆ ಹೋಗು, ಎವ್ರಿ 40 minutes ಇರ್ಸ್ ಎ ಫ್ಲೈಟ್ ಟು ಮೆಲ್ಬೋರ್ನ್, ನೆಕ್ಸ್ಟ್ ಫ್ಲೈಟ್ಗೆ ಟಿಕೆಟ್ ಕಳಿಸಿ ಇವ್ರನ್ನ ಹೋಗಲಿ ಅಂತಂದು. ಮೆಲ್ಬೋರ್ನಿಗೆ ಬಂದೆ. ಮೆಲ್ಬೋರ್ನ್ ಫ್ಲೈಟ್ ಏರ್ಪೋರ್ಟ್ನಲ್ಲಿ ರಾಜೇಂದ್ರ ಬಂದಿದ್ದರು. ನಾನು ಹೇಳಿದೆ ಸ್ಟ್ರೈಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ, ಮನೆಗೇನೆ ಬೇಡ ಅಂದೆ. ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗೋ ಹೊತ್ತಿಗೆ ಮೇಲ್ ನರ್ಸ್ ಕೇಳಿ ಅವರು ICU ಎಂಟ್ರೆನ್ಸ್ನಲ್ಲಿ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದಾರೆ. ನಾನು ನನ್ನ ಜೊತೆ ಪುಸ್ತಕ ರಿಲೀಸ್ ಫಂಕ್ಷನ್ ನಾನು ನೋಡಿದ್ರು. ಈ ಪುಸ್ತಕದಲ್ಲಿ ಹಿಂದ್ಗಡೆ ನನ್ನ ಫೋಟೋ ಇದೆ, ಇದನ್ನು ಅವ್ರ ಕೈಯಲ್ಲೇ ಇಟ್ಕೊಂಡಿರೋರು. ನಾನು ನೋಡಿದ ತಕ್ಷಣ ಗಳೆ ಕಣ್ಣಲ್ಲಿ ನೀರು ಬಂತು. ಅದೇನು ಬರೆಸ್ತಾಯ್ತೋ ಏನೋ, ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ, ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ, ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಐ ವಿಲ್ ಬಿ ರಿಲೀಸ್, ಐ ವಿಲ್ ರಿಲೀವ್ ಅಂತ ಕೂತ್ಕೊಂಡ್ರು. ಶೌಟೆಡ್, ಎಕ್ಸೈಟ್ ಆಗೋಗ್ಬಿಟ್ಟು ಶೌಟ್ ಮಾಡ್ತಿದ್ದಾರೆ. ನಾನು ಹೇಳಿದೆ ತುಂಬ ಎಕ್ಸೈಟ್ ಆಗಬೇಡಿ, ಇವರೇ ಹಾರ್ಟ್ ಪೇಷಂಟ್, ಡೋಂಟ್ ಪ್ಲೀಸ್ ಅಂತಂದ್ಬಿಡು. ಅವ್ರಿಗೆ ಇದೇನು ಸಮಾಧಾನದ ಮಾತು ವರ್ಕ್ ಆಗಲ್ಲ, ಲೌಕಿಕದ ಮಾತು ವರ್ಕ್ ಆಗಲ್ಲ, ದೇಶಾವರಿ ಮಾತು ವರ್ಕ್ ಆಗಲ್ಲ ಗೊತ್ತಾಯಿತು. ತಕ್ಷಣ ನಾನು ಅವ್ರಿಗೆ ನೀವು ಕಣ್ಣು ಮುಚ್ಕೊಳ್ಳಿ ಅಂದೆ. ಯಾಕೆ ಅಂದರು. ಐ ವಿಲ್ ಚಾಂಟ್ ವಿಷ್ಣು ಸಹಸ್ರನಾಮ ನೀರು ಇಟ್ ವೆರಿ ಸೇರ್ಸ್ ಅಂದೆ. ಅವರ ಕಿವಿ ಹತ್ರ ನಾನು ಹೋದೆ, ದೇವರನ್ನು ಕೇಳ್ಕೊಂಡೆ. ಇಡೀ ಈ ಶತಮಾನದಲ್ಲಿ ಒಬ್ಬ ಭಾರತದ ಸನ್ಯಾಸಿ ಸಂತ ನನಗೆ ಭಾರತದ ನೆಲ ಸ್ಪರ್ಶ ಮಾಡಿದ ತಕ್ಷಣ ಸಾವುಕೋಡು ಸ್ವಾಮಿ ಆಸ್ಟ್ರೇಲಿಯಾದ ನೆಲದ ಮೇಲೆ ಬೇಡ ಕಣೋ ಅಂತ ದೇವ್ರನ್ನ ಕೇಳ್ತಾ ಇದ್ದಾನೆ. ಯಾರೂ ಕೇಳಿಲ್ಲ. ನಾನೇನಾದರೂ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡಿದ್ರೆ, ಹೇಳಿಸಿದ್ರೆ ಆ ಪುಣ್ಯ ಅಷ್ಟು ಧಾರೆ ಎರೆದು ಇವರಿಗೆ ಭಾರತ ತಲುಪಿಸಿ ಆ ಮಣ್ಣು ಸ್ಪರ್ಶ ಮಾಡೋ ಸ್ವಾಮಿ ಅಂತ ರಿಕ್ವೆಸ್ಟ್ ಮಾಡಿ ಪೂರ್ತಿ ಭಕ್ತಿಯಿಂದ ಒಂದು ಸಲ ಅವರ ಕಿವಿಯಲ್ಲಿ ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳಿದೆ. ಆ ಮೇಲ್ ನರ್ಸ್ ಅದನ್ನು ಫೋಟೋ ತೊಗೊಂಡ. ನಾನು ಅವ್ರ ಕಿವಿಯಲ್ಲಿ ಹೇಳ್ತಾ ಇದ್ದೀನಿ, ಫೋಟೋ ತೊಗೊಂಡ. ಆಮೇಲೆ ಡಾಕ್ಟ್ರು ಬಂದರು, ಸ್ಟ್ರೈನ್ ಆಗುತ್ತೆ ಬಂದುಬಿಡಿ ಅಂತಂದರು. ಆಮೇಲೆ ಜಿಲ್ಲಾಂಗ್ ಅಂತ ಮೆಲ್ಬೋರ್ನಿಂದ 1.5 hours ಜಿಲ್ಲಾಂಗ್ ಅಂತ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನಾವು ಮಾತಾಡ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಜಿಲ್ಲಾಂಗಿಗೆ ಬಂದ್ವಿ. ನಾವು ಬಂದು ಅಲ್ಲಿ ಊಟ ಮಾಡಿ ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ 4 hours ಆಗಿತ್ತು. ವಾಪಸ್ ಬಂದ್ವಿ. ಬರೋವಾಗ ಮೊಬೈಲ್ ಮಾಡಿದ್ರಿ ಅವರು ಫೋನು, ಅನದರ್ ಹಾಫ್ ಅನ್ ಅವರ್ ವಿಲ್ ರೀಚ್ ದ ಹಾಸ್ಪಿಟಲ್ ಅಂತ. ಹಾಸ್ಪಿಟಲಿಗೆ ಬಂದ್ವಿ. ಪಾರ್ಕಿಂಗ್ ಲಾಟ್ ಈಸ್ ಆಲ್ಮೋಸ್ಟ್ 300 meters ಅವೇ ಫ್ರಮ್ ದಿ ಹಾಸ್ಪಿಟಲ್. ಪಾರ್ಕಿಂಗ್ ಲಾಟಿಗೆ ಬರೋ ಹೊತ್ತಿಗೆ ಕಾರು ಇವ್ರು ವೀಲ್ಡ್ ಚೇರಲ್ಲಿ ಮೇಲ್ ನರ್ಸ್ ತಳ್ಕೊಂಡು ಬಂದ್ಬಿಟ್ಟಿಯಾನೆ. ನಮ್ಮ ಕಾರ್ ಹತ್ರ ಬಂದ್ಬಿಡ್ತು ವೀಲ್ ಚೇರು. ಹಿಮಾಲಯ ಕಿ ಜೈ ಹೋ, ಭಾರತ್ ಕಿ ಜೈ ಹೋ, ಗಂಗಾಮ ಕಿ ಜೈ ಹೋ, ಪಾರ್ಥಸಾರಥಿ ಕಿ ಜೈ ಹೋ, ವಿಷ್ಣು ಸಹಸ್ರನಾಮ ಕಿ ಜೈ ಹೋ ಕೂಗ್ತಾ ಇದ್ದಾರೆ. ಎಕ್ಸೈಟ್ ಆಗೋಗಿದ್ದಾರೆ. ನಾನು ಫಸ್ಟ್ ಅವನಿಗೆ ರೇಗಿದೆ, ಮೇಲ್ ನರ್ಸ್ಗೆ ಯಾರಾದರೂ ಕರ್ಕೊಂಬರ್ತಾರೆ, ಕಾಮನ್ ಸೆನ್ಸ್ ಇದೆಯಾ ಅಂತ ಇಮಿಡಿಯೇಟಾಗಿ ರಿಸೆಪ್ಷನ್ ಹತ್ರಕ್ಕೆ ಹೋಗಿ ಡ್ಯೂಟಿ ಡಾಕ್ಟರ್ನ ಕರೆದು, ಹೌ ಡೇರ್ ಯು ಆರ್, ನೀವು ಕಾಮನ್ ಸೆನ್ಸ್ ಇಲ್ವ, ಅವ್ನು ಕಳಿಸಿದ್ಯಲ್ಲ ಆಚೆ ಕಡೆ ಅಂತ ಎಲ್ಲ ರೇಗಿದ್ವಿ. ಇಲ್ಲ ಕಾಮಾಗಿ ಅಂದರು. ಏನು ಅಂತಂದರೆ ಆವಾಗ ಹೇಳ್ತಾರೆ,
ನೀವು ವಿಷ್ಣು ಸಹಸ್ರನಾಮ ಅವ್ರ ಕಿವಿಲಿ ಹೇಳಿದ್ರಿ, ಅವ್ರಿಗೆಂಥ ಕಾನ್ಫಿಡೆನ್ಸ್ ಬಂತು ಅಂದರೆ, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭು ವಿಷ್ಣು ಮಹೇಶ್ವರಂ, ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಐ ವಿಲ್ ಬಿ ರಿಲೀಸ್ಡ್, ಐ ವಿಲ್ ಬಿ ರಿಲೀವ್ಡ್ ಅಂತ ಇಂಗ್ಲೀಷಲ್ಲಿ ಕೂತ್ಕೊಂಡಿದ್ದಾರೆ. ಇದಾದ ಸ್ವಲ್ಪ ಹೊತ್ತಿಗೆ ನಾವು ಜಿಲ್ಲಾಂಗ್ ಹೊಟ್ಟೋಗಿದ್ದೀವಿ. ಅವತ್ತು ಬೆಳಗಿನ ಜಾಮ ಒಬ್ಬ ಆಸ್ಟ್ರೇಲಿಯನ್ ಯೂತ್ಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿ ಅವನ ICUಗೆ ಅಡ್ಮಿಟ್ ಮಾಡಿ ಅವನು ಮೈ ತುಂಬ ಪೈಪ್ಗಳು ಹಾಕಿದ್ದಾರೆ. ಅವನ ಪೇಯ್ನ್ ತಡಿಲಾರ್ದೆ ಮಂಚದಿಂದ ಇವ್ರ ಪಕ್ಕದ ಮಂಚ ಇದ್ದಿದ್ದು ICUಲಿ, ಇವ್ರ ಪಕ್ಕದ ಮಂಚದಿಂದ ಕೆಳಗೆ ಬಿದ್ದಿದ್ದಾನೆ. ಆ ಮೂಮೆಂಟಲ್ಲಿ ಮೇಲ್ ನರ್ಸು ಕಾಫಿ ಕುಡಿಯೋ ಕೆಳಗಡೆ ಹೋಗಿದ್ದಾರೆ, ಯಾರೂ ಇಲ್ಲ ಅಲ್ಲಿ. ಇವ್ರು ಶೂಟ್ ಮಾಡ್ಕೊಂಡು ಸಿಕ್ಕಾಬಡೆ ಜೋರಾಗಿ ಶೂಟ್ ಮಾಡಿಬಿಟ್ಟಿದ್ದಾರೆ. ಎಮರ್ಜೆನ್ಸಿ ಕಮ್ ಅಂತ ಬೆಲ್ ಮಾಡಿದ್ದಾರೆ, ಶೂಟ್ ಮಾಡಿದ್ದಾರೆ. ಡ್ಯೂಟಿ ಡಾಕ್ಟ್ರು ಬಂದರು, ಅಷ್ಟೊತ್ತಿಗೆ ಮೇಲ್ ನರ್ಸು ಬಂದರು, ಎಲ್ಲ ಬಂದು ಆಸ್ಟ್ರೇಲಿಯನ್ ಯೂತು ಅಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗಿರೋನು ವಿತ್ ಆಲ್ ದ ಟ್ಯೂಬ್ಸ್ ಕೆಳಗಡೆ ಬಿದ್ದಿದ್ದು ಎದೆ ಹೊಡ್ಕೊಂಡ್ಬಿಟ್ಟು ಡ್ಯೂಟಿ ಡಾಕ್ಟ್ರು ವಿತ್ ಆ ರೆಸ್ಪಾನ್ಸ್ ಟೈಮ್ ಡಾಕ್ಟರ್ಸನ್ನು ಕರೆಸಿದ ಟಾಪ್ ಮೋಸ್ಟ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಎಕ್ಸ್ಪರ್ಟ್ಸ್, ಹಾರ್ಟ್ ಎಕ್ಸ್ಪರ್ಟ್ಸ್ 30 ಮಿನಿಟ್ಸಲ್ಲಿ ಬಂದುಬಿಟ್ರು. 4-5 ಜನ ಬಂದೆಲ್ಲ ಚೆಕ್ ಮಾಡಿದ್ರು. ಅವ್ರನ್ನ ಚೆಕ್ ಮಾಡಿ ಅವನಿಗೆ ಅನೆಸ್ಥಿಷ್ಯ ಕೊಟ್ಟು ಫಸ್ಟ್ ಏಡ್ ಮಾಡಿ ಟ್ಯೂಬೆಲ್ಲ ಫಿಕ್ಸ್ ಮಾಡಿ ಮಲಗಿಸಿದ್ರು. ಅವನ್ನ ಈಸ್ ಆಲ್ ರೈಟ್ ನಾರ್ಮಲ್ ಅಂತ ಹೇಳಿದರು. ಇವ್ರದ್ದು ಆಪರೇಷನ್ ರಾತ್ರಿ ಆಗಬೇಕಾಗಿತ್ತು. ಹೇಗೂ ಆಲ್ ದಿ ಎಕ್ಸ್ಪರ್ಟ್ಸ್ ವಿ ಆರ್ ಹಿಯರ್, ಒಂದು ಮೀಟಿಂಗ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಬೋಣ, ಆಪ್ರೇಷನ್ ಮಾಡಿಬಿಡೋಣ ಅಂತಂದರು. ಮಾರ್ಕಿಂಗ್ ಮಾಡಬೇಕಲ್ಲ, ಸ್ಕ್ಯಾನಿಂಗ್ ಕರ್ಕೊಂಡೋಗಿ ಅಂತಂದರು. ಸೊ ಸ್ಕ್ಯಾನಿಂಗಿಗೆ ಕರ್ಕೊಂಡೋದ್ರು. ಸ್ಕ್ಯಾನಿಂಗ್ ಮಾಡಿದರೆ ನೋ ಬ್ಲ್ಯಾಕ್ಸ್, ಈಸ್ ಕಂಪ್ಲೀಟ್ಲಿ ಆಲ್ ರೈಟ್, ನಾರ್ಮಲ್ ಫ್ಲೋ ಇದೆಯಲ್ಲ, ಯಾಕೆ ಅಂತಂದರು. ಹಿಂದಿನ ದಿನ ಅವ್ರು ಬಂದಾಗ ಅಡ್ಮಿಟ್ ಮಾಡಿದ್ರು ಹೇಳಿದ್ರೆ ಥ್ಯೂರಿಫಿಕ್, ಎಂಥ ಟರ್ಬುಲೆನ್ಸ್ ಅಂದರೆ ಇನ್ನು ಪ್ರಾಣಿ ಹೊರಟೋಗುತ್ತೆ ಅನ್ನೋ ಥರ ಇದೆ ರಿಪೋರ್ಟು. ಡಾಕ್ಟರ್ಸೇ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಸ್ಕ್ಯಾನ್ ಮಾಡಿದರು, ನಾರ್ಮಲ್ ಎವ್ರಿಥಿಂಗ್. ಮಿಷಿನ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ. ಫಾರಿನಲ್ಲಿ ಐಡಿಯಾಸ್ ಆಗಿರುತ್ತೆ ಅಂದರೆ ಸ್ಕ್ಯಾನಿಂಗ್ ಮಿಷಿನ್ ಕಂಪನಿ ಟಾಪ್ ಎಕ್ಸಿಕ್ಯೂಟಿವ್ ಟೆಕ್ನಿಕಲ್ ಎಕ್ಸ್ಪರ್ಟ್ ಡೈರೆಕ್ಟರ್ ಬರೋಕ್ಕೆ ಹೇಳಿದರು. ಇಮಿಡಿಯೇಟಾಗಿ ಬಂದ ಅವನು, ವಿತಿನ್ ಹಾಫ್ ಅನ್ ಅವರ್ ಬಂದ. ಮಿಷಿನ್ ಇಟ್ಸ್ ಪರ್ಫೆಕ್ಟ್ಲಿ ಇನ್ ವರ್ಕಿಂಗ್ ಕಂಡೀಷನ್, ಈಸ್ ಆಲ್ ರೈಟ್ ಅಂತಂದ. ಮತ್ತು ಎಲ್ಲ ಚೆಕ್ ಮಾಡಿ ಈಸ್ ಆಲ್ ರೈಟ್, ಬ್ಲಡ್ ಫ್ಲೋ ಇಸ್ ನಾರ್ಮಲ್, ನೋ ಬ್ಲಾಕೇಡ್ಸ್, 3 days ರೆಸ್ಟ್, ಈಸ್ ಟ್ರಾವೆಲ್ ವರ್ದಿ, ಈ ಕ್ಯಾನ್ ಟ್ರಾವೆಲ್ ಟು ಇಂಡಿಯಾ ಅಂತ ಸರ್ಟಿಫೈ ಮಾಡಿದ್ದಾರೆ. ನಾವು ಬರೋ ಅಷ್ಟರೊಳಗೆ ಅದಕ್ಕೆ ಅವರು ಬಂದು ಕಾರ್ ಪಾರ್ಕಿಂಗ್ ಹತ್ರ ಬಂದು ಸಂತೋಷ ಪಡ್ತಿದ್ದಾರೆ. ಆಮೇಲೆ ಹಿ ವಾಸ್ ರಿಲೀಸ್ಡ್, ಕೇಮ್ ಟು ಇಂಡಿಯಾ ನಾರ್ಮಲ್. ಬೆಂಗಳೂರಲ್ಲಿ ಗಿರಿನಗರದಲ್ಲಿ ನಮ್ಮ ಮನೆ ಹಿಂದೆನೇ ರಾಜೇಂದ್ರ ಬಂದು ಅಮೃತ್ ಯೋಗ ಸೆಂಟರ್ ಅಂತ ಮಾಡಿದರು. ಮನಜೆ ಗೋವಿಂದಾಚಾರು ನಾನು ಇಬ್ಬರು ಚೀಫ್ ಗೆಸ್ಟಾಗಿ ಕರೆದ್ರು. ನಮ್ಮ ಮನೆಯವರು ಭಜನಾ ಮಂಡಳಿ ಇಟ್ಕೊಂಡ್ರು. ಅಮೃತ್ ಯೋಗ ಸೆಂಟರ್ ಇನಾಗ್ಯುರೇಷನ್ನು ಇನ್ಫಾರ್ಮೇಷನ್ಗೋಸ್ಕರ ಒಂದು ಇನ್ವಿಟೇಷನ್ ಡೆಹ್ರಾಡೂನ್ ಶಿವಾನಂದ ಆಶ್ರಮಕ್ಕೆ ಪೋಸ್ಟ್ ಮಾಡಿದರು. ಇವರಲ್ಲಿ ರೆಸ್ಟ್ ತೊಗೊಳ್ತಾ ಇದ್ರು. ನಮ್ಮ ಫಂಕ್ಷನ್ ಆಗ್ತು, ಬನ್ನಂಜೆ ಲೆಕ್ಚರ್ ಮುಗಿದಿದೆ, ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ, ಕಾರ್ ಬಂತು, ಬಾಗಿಲು ತೆಗೀತು. ನೋಡಿದರೆ ಈ ರಾಮಸ್ವರೂಪಾನಂದ ಅವರಿಂದ ಇನ್ನೊಬ್ಬ ಸ್ವಾಮಿ ಇಬ್ಬರು ಇಳಿತಾ ಇದ್ದಾರೆ. ಒಳಗೆ ಬಂದುಬಿಟ್ರು ಗಿರಿನಗರದಲ್ಲಿ. ಇವರಿಗೆ ಶಾಕ್ ಆಯ್ತು. ರಾಜೇಂದ್ರ ರನ್ನಿಂಗ್ ರಶ್ಶಿಂಗ್, ನಿಮಗೆ ಯಾರು ಬರೋಕ್ಕೆ ಕೇಳಿದ್ರು, ರೆಸ್ಟ್ ಹೋಮ ಕೇಳಿದ್ದಾರೆ, ಹಾರ್ಟ್ ಪೇಷಂಟ್ ಯಾವನಾದ್ರು ಬರ್ತಾನೆ, ಇನ್ವಿಟೇಷನ್ ನಿಮ್ಗೆ ಹಾಕಿದ್ದು ಇನ್ಫಾರ್ಮೇಷನ್ಗೆ, ಜಸ್ಟ್ ಇಂಟಿಮೇಷನ್ಗೆ ಬರೋಕ್ಕಲ್ಲ, ರೇಗ್ತಾ ಇದ್ದಾರೆ. ಅವರು ಕಾಮ್ ಡೌನ್ ಕೂತ್ಕೊಂಡ್ರು. ಬನ್ನಂಜೆ ಏನಿದು ಅಂದರು. ದೆನ್ ಐ ಎಕ್ಸ್ಪ್ಲೇನ್ ಟು ಬನ್ನಂಜೆ ಆ್ಯಂಡ್ ದಿ ಆಡಿಯನ್ಸ್ ವಾಟ್ ಆಲ್ ಹ್ಯಾಪನ್ಡ್ ಇನ್ ಮೆಲ್ಬೋರ್ನ್, ಹೌ ಈ ಸರ್ವೈವ್ಡ್. ಬಂದ್ಬಿಟ್ಟು ನಾವು ಈ ಫಂಕ್ಷನ್ದು ಇನ್ವಿಟೇಷನ್ ಇವ್ರು ಪೋಸ್ಟ್ ಮಾಡಿದ್ದಾರೆ, ಇನ್ಫಾರ್ಮೇಷನ್ಗೆ ಬಂದುಬಿಟ್ಟಿದ್ದಾರೆ ನೋಡಿ ಅಂತಂದ್ವಿ. ಮೈಕ್ ಕೊಡು ಅಂತಂದರು. ಮೈಕ್ ಕೊಟ್ಟೆ. ರಾಮಸ್ವರೂಪಾನಂದರು ಮೈಕ್ ತಗೊಂಡ್ರು. ಹೇಳಿದರು, ಸ್ವಾಮಿ, ನಾನು ಭಾರತದ ಒಬ್ಬ ಸಂತ, ಒಬ್ಬ ಯೋಗಿ, ಒಬ್ಬ ಸ್ವಾಮಿ. ಪ್ರಾಣ ಹೊರಟೋಗಿತ್ತು ನನಗೆ. ಐ ವಾಸ್ ಶೂರ್ ಐ ವಾಸ್ ಡೆಡ್ ಆನ್ ದಿ ಆಸ್ಟ್ರೇಲಿಯನ್ ಸಾಯಿಲ್. ಬಟ್ ದೇವರಿಗೆ ನಾನು ಕೇಳ್ಕೊಂಡಿದ್ದು ಒಂದೇ, ಭಾರತದ ಮಣ್ಣಿನ ಸ್ಪರ್ಶ ಮಾಡಿ ಸಾವ್ಕೊಡೋ ದೇವರೇ ಅಂತ. ಅಲ್ಲಿ ಆಸ್ಟ್ರೇಲಿಯನ್ ಡಾಕ್ಟರ್ಸ್ ಬಿಟ್ಟರೆ ನನಗೆ ಯಾರೂ ಗೊತ್ತಿರಲಿಲ್ಲ. ಅದು ವಿಷ್ಣು ಸಹಸ್ರನಾಮ ಪುಸ್ತಕ ಇತ್ತು. ತಕ್ಷಣ ಪಾರ್ಥಸಾರಥಿ ಸ್ಮರಣೆಗೆ ಬಂದರು. ಕರೆಸು ಒಂದು ನ್ಯೂಜಿಲ್ಯಾಂಡಿಂದ ವಿತಿನ್ 3 hours ಬಂದರು ಅವರು. ಕಿವಿ ಒಳಗೆ ವಿಷ್ಣು ಸಹಸ್ರನಾಮ ಎಷ್ಟು ಭಕ್ತಿಯಿಂದ ಹೇಳಿದರು ಅಂತಂದರೆ ಏನು ಪರಿಣಾಮ ಆಯಿತು ಗೊತ್ತಿಲ್ಲ. ಡಾಕ್ಟರ್ಸ್ ಬರೋ ಹೊತ್ತಿಗೆ ಎಲ್ಲ ಕರಗೋಗಿತ್ತು, ನಾರ್ಮಲ್ ಆಗಿತ್ತು ಬ್ಲಡ್ ಫ್ಲೋ. ಡಿಸ್ಚಾರ್ಜ್ ಮಾಡಿದರು. ಭಾರತಕ್ಕೆ ಬಂದೆ, ಇಲ್ಲಿ ನಾರ್ಮಲ್ಲಾಗಿ ರೆಸ್ಟ್ ತೊಗೊತಿದ್ದೀನಿ. ಪುನರ್ಜನ್ಮ ಕೊಟ್ಟಿದ್ದಾರೆ ಪಾರ್ಥಸಾರಥಿ. ಇವರಿಗೆ ನಾನು ವಾಟ್ಸಪ್ಪಲ್ಲಿ, ಇಮೇಲ್ನಲ್ಲಿ, ಫೋನ್ನಲ್ಲಿ ಥ್ಯಾಂಕ್ ಯು ಅಂದರೆ ಭಾರತದ ಸಂತನ ನಾನು. ಪುನರ್ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಹೋಗಬೇಕು ಅಂತ ಬಂದಿದ್ದೀನಿ. ನಾನಿಂದು ಅರ್ಧ ಗಂಟೆ ಕೂಡ ಇರಲ್ಲ, ನಿಮಗೆ ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ. ಇರೋಷ್ಟು ದಿನ ಪರಮಾತ್ಮನ ಸ್ಮರಣೆ ಮಾಡ್ಕೊಂಡಿರುವಂಥ ನನ್ನ ಪಾಸ್ಪೋರ್ಟು, ವೀಸಾಗಳು ಎಲ್ಲ ಹರಿದು ಚೂರು ಮಾಡಿ ಬೆಂಕಿ ಇಟ್ಟಿದ್ದೀನಿ. ಅದಕ್ಕೆ ಯಾವ ದೇಶಕ್ಕೂ ಹೋಗಲ್ಲ. ಭಾರತದ ಮಣ್ಣು ಬಿಟ್ಟರೆ ಬೇರೆ ಇನ್ನೊಂದು, ಇದು ತೀರ್ಥಕ್ಷೇತ್ರ, ನನಗೆ ಇದು ದೇವತೆಗಳ ಆವಾಸ ಸ್ಥಾನ. ಬೇಕಾ ನನಗೆ 100 ದೇಶ? ನನಗೆ ಪುನರ್ಜನ್ಮ ಕೊಟ್ಟು ಭಾರತಕ್ಕೆ ಕರ್ಕೊಂಡ್ಬಂದಿದ್ದೀರಲ್ಲ, ನಿಮ್ಮ ಪದಕ್ಕೆ ಬನ್ನಂಜೆ ವಾಸ್ ಐ ವಿಟ್ನೆಸ್. ಹೇಳ್ತಾ ಇದ್ದಾರೆ. ತುಂಬ ಭಜನಾ ಮಂಡಳಿಗಳು ಕೂತಿದ್ರು.
ಆ ಹೇಳ್ತಾ ಇರತಕ್ಕಂಥ ಮೇಲೆ ಕೃಷ್ಣನ ಫೋಟೋ ಇತ್ತು. ಭಾರತ ತೀರ್ಥಕ್ಷೇತ್ರ ಇಲ್ಲಿ ಸಾವು ಬರಲಿ ಅಂತ ತುಂಬ ಆಸೆಪಟ್ಟೆ. ಪಾರ್ಸತಿ ಕರ್ಕೊಂಬಂದ್ರು ವಿಷ್ಣು ಸಹಸ್ರನಾಮ ಹೇಳಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಕೃಷ್ಣನ ಮೇಲಿದ್ದ ಹೂನಾರ ಅವರ ಕುತ್ತಿಗೆಗೆ ಬಿತ್ತು. ಬನಂಜೆ ಮೈಕ್ ತೊಗೊಂಡ್ರು. ಅವ್ರು ಹೇಳಿದರು, ಇನ್ ಸ್ಪೈಟ್ ಆಫ್ ಆಲ್ ದಿ ಮನಿ, ಆಲ್ ದ ಟ್ರೇಡ್, ಆಲ್ ದ ಟ್ರಾನ್ಸಾಕ್ಷನ್, ಆಲ್ ದಿ ಡಾಲರ್, ಆಲ್ ದ ಬಿಸ್ನೆಸ್, ಆಲ್ ದ ಮಾಡರ್ನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯಾ ಇಸ್ ಸ್ಟಿಲ್ ಗ್ರೇಟ್ ಅಂಡ್ ಸ್ಟಿಲ್ ಗ್ಲೋರಿಯಸ್ ಬಿಕಾಸ್ ದೀಸ್ ವ್ಯಾಲ್ಯೂಸ್. ಪುನರ್ಜನ್ಮ ಕೊಟ್ಟಿರೋರಿಗೆ ವಾಟ್ಸಪ್ನಲ್ಲಿ, ಇಮೇಲ್ನಲ್ಲಿ, ಫೋನಲ್ಲಿ ಥ್ಯಾಂಕ್ಸ್ ಹೇಳ್ಬೇಕೇನ್ರಿ? ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಬೇಡವಾ? ಬಂದಿದ್ದೀನಿ ನೋಡಿ ಅಂತಾರೆ. ಇದು ಭಾರತದ ಸಂತರು ಅಂತಂದರು. ವಿಷ್ಣು ಸಹಸ್ರನಾಮ ಪುನರ್ಜನ್ಮ ಕೊಡುತ್ತೆ, ಐಸ್ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಭಾಗ್ಯ ಕೊಡುತ್ತೆ, ಸೌಭಾಗ್ಯ ಕೊಡುತ್ತೆ, ಸಂತೋಷ ಕೊಡುತ್ತೆ, ಸಂಭ್ರಮ ಕೊಡುತ್ತೆ, ಸಡಗರ ಕೊಡುತ್ತೆ, ಸಂತೃಪ್ತಿ ಕೊಡುತ್ತೆ, ಸಮೃದ್ಧವಾಗಿ ಧಾರೆ ಇರುತ್ತೆ. ನಿಮಗೆ ಪರಮಾತ್ಮ ಪರಮಾನುಗ್ರಹ ನಿಮಗೆ ಮಾಡಲಿ ಅಂತ ಹೇಳಿ ವಿಲ್ ಕಂಟಿನ್ಯೂ ಟುಮಾರೋ. ಈ ಪುಸ್ತಕ ಇಟ್ ಇಸ್ ಅವೈಲಬಲ್. 600 ರೂಪೀಸ್ ಇದೆ, 500 ರೂಪೀಸ್ಗೆ. ವಿಷ್ಣು ಸಹಸ್ರನಾಮದ ಸಮಗ್ರ ಅರ್ಥಗಳು 300 ಪುಸ್ತಕ ಈ ಸೆಲೆಬ್ರೇಷನ್ಗೋಸ್ಕರ 200 ರೂಪಾಯಿ ಕೊಡ್ತಾ ಇದ್ದೀವಿ. ವಿಷ್ಣು ಸಹಸ್ರನಾಮದಲ್ಲಿ ಯಾವ ಕಷ್ಟ ನಷ್ಟ ಸಂಕಷ್ಟಗಳಿಗೆ ಕ್ಲೇಶಗಳಿಗೆ ಯಾವ ಶ್ಲೋಕ ಎಷ್ಟು ಸರ್ತಿ ಹೇಳ್ಕೋಬೇಕು, ನಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮ ಎಷ್ಟು ಸರ್ತಿ ಹೇಳ್ಕೋಬೇಕು. ಈ ಪುಸ್ತಕ 40 ರೂಪಾಯಿ 30 ರೂಪಾಯಿ ಸಿಗ್ತಾ ಇದೆ. ಪ್ಲಸ್ ಭಾಗವತ ದಾನ ಕೊಡಬೇಕು ಅಧಿಕ ಮಾಸದಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಶ್ರೇಷ್ಠ ಗ್ರಂಥ ಭಾಗವತ ಗ್ರಂಥವನ್ನು ಅಧಿಕ ಮಾಸ ದಾನ ಭಾಗವತ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅಧಿಕ ಮಾಸ ದಾನ ಭಾಗವತ ಅಭಿಯಾನ ಅಂತ ಪುಸ್ತಕ ಲಭ್ಯ ಇದೆ. 500 ರೂಪಾಯಿ ಪುಸ್ತಕವನ್ನು 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಪಬ್ಲಿಷರ್ 450 ಸಿಗ್ತಾ ಇದೆ. ಸಾಧ್ಯ ಅವಕಾಶ ಪರಮಾತ್ಮನ ಅನುಗ್ರಹ ಇರೋರು 33 ತೊಗೊಂಡು ಕೊಡಿ, 22 ತೊಗೊಂಡು ಕೊಡಿ, 15 ತೊಗೊಂಡು ಕೊಡಿ, 11 ತೊಗೊಂಡು ಕೊಡಿ, 7 ಪುಸ್ತಕ ತೊಗೊಂಡು ದಾನ ಕೊಡಿ, ಪಂಚದಾನಗಳು ಅಂತ 5 ಪುಸ್ತಕ ತೊಗೊಂಡು ಕೊಡಿ. ಯಾವುದೂ ಆಗಲಿಲ್ಲ ಅಂದರೆ 2 ಪುಸ್ತಕ ಕೊಂಡ್ಕೊಳ್ಳಿ, ಒಂದು ಮನೇಲಿ ಇಟ್ಕೊಳ್ಳಿ, ಒಂದು ದಾನ ಕೊಡಿ. ಇದು ದಾನ ಮಾಸ ಅಂತ. ಅಪ್ ಟು 17th ದಿಸ್ ಮಂತ್ ತುಂಬ ಆಸ್ಪಿಷಿಯಸ್, ತುಂಬ ಪ್ರಶಸ್ತ. ದಾನಕ್ಕೆ ಜೀವನ ಪೂರ್ತಿ ತಗೊಳ್ತೀರಾ, ದಾನ ಕೊಡಿ ಅಂತ ಪರಮಾತ್ಮನ ಆದೇಶ. ಈ ಒಂದು ದಾನದಲ್ಲಿ ಶ್ರೇಷ್ಠ ವಿಷ್ಣು ಸಹಸ್ರನಾಮ ಭಾಗವತ ಲಭ್ಯ ಇದೆ, ದಯಮಾಡಿ ತಗೊಳ್ಳಿ ಅಂತ ಹೇಳ್ತಾ ಕೃಷ್ಣಾರ್ಪಣೆ. ಇದು ಅದ್ಭುತವಾಗಿರತಕ್ಕಂಥ ಸತ್ಸಂಗ. ಈ ಒಂದು ಕ್ಷಣನೂ ಮಿಸ್ ಮಾಡ್ಕೋಬೇಡಿ. ದೇವರ ಸನ್ನಿಧಾನ ಸತ್ಸಂಗ ಎರಡಿತ್ತು ಅಂದರೆ ಜನ್ಮ ಸಾರ್ಥಕ, ಕೃತಕೃತ್ಯರಾಗ್ತೀರಾ. ನಾಳಿನ ದಿನ ಬನ್ನಿ ಅಂತ ಹೇಳ್ತಾ ಈ ಒಂದು ದ್ವಾರಕಾನಾಥ ಭವನದ ಕಮಿಟಿಯ ಸಮಸ್ತರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಕಮಿಟಿ ಮೆಂಬರ್ಸ್ಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಇಷ್ಟು ಆರ್ಗನೈಸ್ ಮಾಡಿ, ಪ್ಲ್ಯಾನ್ ಮಾಡಿ, ಪ್ರೋಗ್ರಾಮ್ ಮಾಡಿ, ಕೋಆರ್ಡಿನೇಟ್ ಮಾಡಿ, ಡೈರೆಕ್ಟ್ ಮಾಡಿ, ಸೂಪರ್ವೈಸ್ ಮಾಡಿ ಸಕ್ಸಸ್ಫುಲ್ ಸೆಲೆಬ್ರೇಷನ್ ಮಾಡ್ತೀರಾ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಇದು ಮುಖ್ಯವಾಗಿ ಒಂದೇ ಒಂದು ರಿಕ್ವೆಸ್ಟು. ಬೇಸಿಕಲಿ ದಿಸ್ ಈಸ್ ಎ ಗೌಡ ಸಾರಸ್ವತ್ ಆರ್ಗನೈಸೇಷನ್, ಪ್ರೈಮರ್ಲಿ ಮೆಂಟ್ ಫಾರ್ GSP ಪೀಪಲ್ ಆಸ್ ದಿ ಆಡಿಯನ್ಸ್. ಬೇರೆಯವರು ಬರಬೇಕು ಅಂತ ಇಷ್ಟ ಇದ್ದವರು ಮೇಲ್ಗಡೆ ಜಾಗ ಇದೆ, ಅಥವಾ ಬೇರೆ ಬೇರೆ ಕಡೆ ನಂದು ಆಗ್ತಾ ಇರುತ್ತೆ, ಬರ್ಬೋದು. ಯಾಕೆಂದರೆ ಇಲ್ಲಿ GSP ರೆಗ್ಯುಲರಾಗಿ ಪ್ರತಿಯಂತೆ ಬರೋರಿಗೆ ಸೀಟ್ ಇಲ್ಲ, ಹೌಸ್ಫುಲ್ ಆಗಿದೆ, ಸ್ಟ್ಯಾಂಡಿಂಗ್ ಸೀಟ್ಸ್ ಆಗಿದೆ. ಆಚೆ ಕಡೆ ಕಿಟಕಿಲಿ ನೋಡ್ತಾ ಇದ್ದಾರೆ. ಬಟ್ ನನ್ನ ಮನಸ್ಸು ಯಾತಕ್ಕೆ ತುಳಿತಾ ಇದೆ ಅಂದರೆ ಇಲ್ಲಿನ GSP ಮೆಂಬರ್ಸ್ ಆಚೆ ನಿಂತ್ಕೊಂಡು ನೋಡೋದು ನನಗೆ ಇಷ್ಟ ಆಗೋದಿಲ್ಲ. ದೇ ಹ್ಯಾವ್ ಗಾಟ್ ಎ ವೆರಿ ರೈಟ್, ದೇ ಹ್ಯಾವ್ ಗಾಟ್ ಪ್ರೈಮರಿ ರೈಟ್ ಹಿಯರ್, ದೇ ಆರ್ ದಿ ಪ್ರಿವಿಲೇಜ್ ಪೀಪಲ್, ಹ್ಯಾವ್ ಟು ಆನರ್ ದೆಮ್. ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದು ಬೇಕಾದಷ್ಟು ಕಡೆ ಕಂಟಿನ್ಯೂಸ್ ನಡೀತಾ ಇರುತ್ತೆ. 20ನೇ ತಾರೀಕಿಂದ 28, ಈ ತಿಂಗಳು 20ರಿಂದ 28 ಮಲ್ಲೇಶ್ವರದ ವಾಸವಿ ಮಂದಿರ ಆಡಿಟೋರಿಯಂನಲ್ಲಿ ಭಾಗವತ್ ಸಪ್ತಾಹ ಇದೆ ನಂದು, ನಡೀತಾನೆ ಇರುತ್ತೆ. ಎಲ್ಲಿ ಬೇಕಾದರೂ ಬನ್ನಿ ಅಂತ ಹೇಳ್ತಾ, ಬಟ್ ಫಸ್ಟ್ ಫಾರ್ಮೋಸ್ಟ್ ಆಪರ್ಚುನಿಟಿ ಆ್ಯಂಡ್ ಚಾನ್ಸ್ ಶುಡ್ ಬಿ ಗಿವನ್ ಟು GSP ಪೀಪಲ್ ಹಿಯರ್. ನಮಸ್ಕಾರ. ವಿರಾಜಮಾನವಾಗಿರುವ ಪುರುಷೋತ್ತಮ ಮಾಸದ ದೇವರಿಗೆ ಕೈ ಮುಗಿದು ನಮ್ಮ ಎಲ್ಲ ಮಠದ ಸ್ವಾಮಿಗಳ ಆಶೀರ್ವಾದ ಪಡೆದು, ಅರಳು ಮಲ್ಲಿಗೆ ಪಾರ್ಥಸಾರಥಿಯವರದ್ದು ಆಶೀರ್ವಾದ ಪಡೆದು 2 ಮಾತು ಮಾಡ್ತೇನೆ. ಇವತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ಇಷ್ಟು ಸುಲಲಿತವಾಗಿ ಅದು ಅವರದ್ದು ಮಾತಿನ ಶೈಲಿ ನೋಡಿದರೆ ನಾವು ಫಾಲೋ ಮಾಡಬೇಕಾದ್ರೆ ತುಂಬ ಗ್ರಾಸ್ಪಿಂಗ್ ಇರಬೇಕು ನಮಗೆ. ಅಷ್ಟು ಸ್ಪೀಡಾಗಿ, ಅಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಮೊದಲೆಲ್ಲ ನಮ್ಮಲ್ಲಿ ಏನಂದರೆ ಅದೆಲ್ಲ ನಮ್ಮ ಹಳೆ ಕಾಲದ್ದು ಸಂಸ್ಕೃತಿ, ಅದು ಸುಳ್ಳು ಹಾಗೆ ಅಂತ ಅಪನಂಬಿಕೆ ಎಲ್ಲ ತುಂಬ ಇರ್ಬೋದು. ಆದರೆ ಅವರು ಇವತ್ತು ಒಂದು ಹೊರದೇಶದಲ್ಲಿ ನಡೆದ ಒಂದು ಘಟನೆ ಹೇಳಿದರು. ಅದು ನೋಡುವಾಗ ನಮ್ಮ ಸಂಸ್ಕೃತಿ, ನಮ್ಮ ಈ ಶಾಸ್ತ್ರಗಳು, ನಮ್ಮ ಗ್ರಂಥಗಳು ಎಷ್ಟು ಪ್ರಭಾವಿತೆಯಾಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಶ್ರದ್ಧಾ ಭಕ್ತಿ ಅದು ಮುಖ್ಯ.
ಸುಮ್ಮನೆ ಹೇಳ್ಕೊಂಡು ಹೋದರೆ ಪ್ರಯೋಜನ ಇಲ್ಲ, ಭಕ್ತಿಯಿಂದ ಹೇಳಿದರೆ ಮಾತ್ರ ಆ ಭಕ್ತಿ ನಮ್ಮಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ. ಇವತ್ತಿನ ಈ ಒಂದು ವಾರದ ನಮ್ಮ ಕಥಾ ಇದರದ್ದು MR ನಾಯಕ್ ಮತ್ತು ಫ್ಯಾಮಿಲಿ ಇವ್ರ ಕಡೆಯಿಂದ ಸೇವೆ ಆಗ್ತಾ ಇದೆ. ಇವತ್ತಿನ ಒಂದು ದಿನದ ಪ್ರವಚನ ರಮೇಶ್ ಶೆಣೈ ಮತ್ತು ಫ್ಯಾಮಿಲಿ ಇವರಿಂದ ಆಗ್ತಾ ಇದೆ. ಈಗ ಒಂದು 2 ಮಾತು ನಾನು ಕೊಂಕಣಿಯಲ್ಲಿ ಮಾತನಾಡಲಿಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತೀನಿ. आज हांगा विष्णू सहस्रनामा विषयी इतले लायक कोण सांगली की एक दीस आयकलेलें का तुम बारीक खुश जावन अशा परत 7 दीस आज विषय तांणी फुल्ल सांगता तशें हांव चड जनांनी येवन हांत भागवयस्को ताजे प्रभाव कसो म्हणटा मी आत्ताच जाल्लेले विशय एक एग्जाम्पल दिलें तुमकां तेज्या पुराय जणांनी येवका आनी आमगेले 5 तारखेक विशेष लक्ष तुळशी अर्चने विष्णू सहस्रनामांचे त्या प्रत्येक नामावळी सांगून सहस्रनाम तांगेले अर्चन करू आसा. तुम्ही पुराय जाणांना ते 6 तारखेक 8:15 आमगेले फर्स्ट बॅच स्टार्ट तशें हांव वॉलंटियर्सान 6:30 भितर येवका इता म्हळ्यार आमगे रेडी करका. चरक्यान पुरा चेड येवका इता म्हळ्यार टेबल चेरा पुरा घालू आसा तशें हांव 5 तारखेक तुळश रुद्राच्या हांव काली सांगलां 6:30 जल्तीतले चड जणी येती इथे म्हळ्यार तें काम वगी जाल्यार दनपार भितर मुगसोका आमी. तशें 6 तारखेक 8:15 फर्स्ट लॉट कोण कोण बूक केला तांणी दवर 7:30 भितर येयात. लेट करून येऊ नाका इथे म्हळ्यार आमी पुरे जणांनी बैसून एकल्यान लेट करून येवन स्टार्ट करना और तुमी अर्धा जॉईन जाल्यार परत ताका तितलें लायक जायना. तशें हांव पुरे जण कोण 8:30 बूक केला तांणी पुरा 7:30 भितर येवका. नेक्स्ट बॅचान प्रत्येक एकल्यान 1 गंटे पोडी येयात हांगा आनी हांगा पळारू पुरा हांगा आसा. मात्यार नांव खरकट खायना तशी ड्रेस कोड सांगला ऑलरेडी ट्रेडिशनल ड्रेसचा पट्टे तोडप जाल्यार दी बेस्ट ನೇನ್ ಜಾಲರಿ ಮುಂಡೆ ನಸ್ಲರಿ ಜತ್ತ ಬೈಲ್ ಮೆನ್ಷನ ಕಾಪಡ್ ನೆಸು नेवका वरलेल पुरा साहित्य हांगा आमी दितात. तट्टे चिपपुट तुळशी एक कृष्णाल मूर्ती दितात 2 दिवो दितात. दिवो जोडून तुम्ही अर्चन करचें आनी ती कृष्णाल मूर्ती तुम्ही घरकड व्हरचे 2 दिवो भटमामाक दान दिवचें. आतां केलो जणांक एक समस्या कसं म्हळ्यार तांगेले धर्मशा येवचें जायना एकय तांकां कसले काम आसा म्हण जाल्यार कोण कोण बूक केला तांणी आमगेले वॉलंटियर्साल मूर्ती वटू तांगेले मूर्ती दिवो दवरनु तांगेले लेखाची अर्चन करनु ते मूर्ती तांकां दिवनु दिवो भट्टाक दान तांणी दिवेता. ಕೆಲವು ಜನ ನಿಮಗೆಲ್ಲ ನಿಮಗೆಲ್ಲ ताचे खातीर हांव व्हरलेलें कोणाक डावट आसल्यार म्हणून क्लॅरिफाय केलेलें. पाय प्रयोजन करेक्ट टायमा येयाती. पाय निधी खामत म्हणून आमगेली एक चेल्ली आयची तिगे लायक जाल्ला तशी पाय आनीक लेतार आसा. तुमी 5 काल भितर 5 आयले भारला एका 5 काल भितर खंडीत येती ते म्हळ्यार ते आमगेले चेडवांक पायची जनरेशनाक आमी प्रोत्साह दिनातले तांकां मागीर मुखार येवच्याक आमी स्कोप दिनातले म्हळ्यार हें कशें म्हळ्यार आमगेली संस्कृती रिले रेसची आमी धांवतार आसल्यार जायना आमकां कुडो नातिल तेन्ना ती बड्डे आनेकला दिवन मुखार धांवच तशें करता तशें हांव तांकां सण्ण चेडवांक मस्त प्रोत्साह दिवका म्हणून निमगून घेता. एक अनाउन्समेंट 6 तारखेक जावच्या विष्णू सहस्रनामाचे तुळशी अर्चने टायमारी आमी एक स्कीम केला. कोणा नेल्यार बसचे जायना तांकां अशी यू शेपारी टेबल्स घालताची व्हरलेल्यांक 2 रो तोग्गू बैसून तुळशी अर्चन करका. सो 33 टोकन तांगेल टोकन आमी नेल्यार बसल्यार नेल्यार अणसून आसताची आनी एक कॅरी करूक तुमकां टोकन दिताची. कावंटरांत येईल पेटाक थंय टोकन दिताची. त्या टोकन खंय आसा नंबर पळोवन थंय बसच्याक आमगेले वॉलंटियर्स पुराय तुमकां सहकार दिताची. हें इता सांगता आसा म्हळ्यार मागीर कन्फ्युजन जावचें ना. तुमकां कसलेय ब्रिफींग जावका जाल्यार हाजी नंतर पूज नंतर थंय येवन निमग्याची आनीक 4 दीस आसा जाल्यार आनीक कसलें ऑब्जर्वेशन म्हळ्यार पयलीं आमी कृष्णालय आगमन जावच्याक जन्मोत्सव जावन केल्ले मस्त जनाक ते आमकां गोत नाशिल्लें म्हूण तांणी पुरावन सांगलें. आतां आमी एक ग्रूप करताची त्या ग्रुपाक पुरा हांगा जावचे तसले प्रोग्रामाचे आमी माहिती तांतूं दिताची. अनेक सगळे परा 12 तारखेक रामायणा टायमारी राम पट्टाभिषेक जावचे म्हणून रामकृष्ण भट मामाला फोन येयलो. त्या राम पट्टाभिषेक कशी आमी कृष्णा जन्माष्टमी कितले ग्रँड केला की तशीच रामाल्या पट्टाभिषेकाचे एक प्रोग्राम करचे आसा. तुमी आतांची पुरा जन आलोचना कराची. 12 तारखेक ऑगस्ट 12 तारखेक आमकां कितले जैन येताचे तितले चंद कोण करा. रामालय पट्टाभिषेक जावचे लास्ट दिसाचे रामायणा प्रोग्राम ते बारी ग्रँड स्केलार आमी
प्लॅन करता आसाची दय कोर न्हू 12 तारखे मिस कोर नकाची आनी कसलेय माहिती जावं म्हण जाल्यार तुम्ही काउंटरार केदनाय वग्गी येता जाल्यार वग्गी निमगू येता 5 घंट्याक काउंटर ओपन असता आनी सहस्र तुळशी अर्चनेचे ते 1000 रुपये टोकन कोणेय घेवचे आस म्हण जाल्यार घेयाची 6 तारखे फुल जाल्यार 15 तारखे करत आम्ही ಅಲ್ಲಲ್ಲ ಅದೇ ದೊಡ್ಡದು ಹಾಪಿದೆ ಹಾಪಿದೆ
ಆಯ್ಷಾ ಮಕ್ಕಳು ಸಂಗತಿ ಹಣ ಪಡ್ ಗುರುಗಳೇ